ದಿಕ್ಸೂಚಿ ಭಾಷಣದ ಕಡೆಗೆ ತಮ್ಮನ್ನೆಲ್ಲ ಸೆಳೆಯುತ್ತಿದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ನಿವೃತ್ತ ಶಿಕ್ಷಕರು, ತಾವು ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಸೇವೆಯಲ್ಲಿರುವಂಥ ಶ್ರೀಯುತರು ಆರಂಭದ 6 ವರ್ಷಗಳಲ್ಲಿ ನಿಟ್ಟೂರು ಪ್ರೌಢಶಾಲೆ ಉಡುಪಿಯಲ್ಲಿ ಸೇವೆಗೆ ಸೇರಿಕೊಂಡು 1992ರಿಂದ ಮಂಗಳಜ್ಯೋತಿ ಸಮಗ್ರ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿರುವಂಥ ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿ ಸಹೋದ್ಯೋಗಿ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ತಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದೀರಿ. ತಮಗೆ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತೇನೆ. ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು ಆದಂತಹ ಅಶೋಕ್ ಶೆಟ್ಟಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯೂನಿಯನ್ ಬ್ಯಾಂಕ್ನ DGM ಸರ್ ಆದಂತಹ ನಮ್ಮ ಮಹೇಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತೀನಿ. ಅದೇ ರೀತಿ ನನ್ನ ಸಹೋದ್ಯೋಗಿ ಬಂಧುಗಳು ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈಗ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಪ್ರಥಮವಾಗಿ ನಮ್ಮ ಅಶೋಕ್ ಶೆಟ್ಟಿ ಸರ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪದವಿ ಜೊತೆಗೆ ಸಮನ್ವಯ ಶಿಕ್ಷಣದಲ್ಲಿ ಕೂಡ ವಿಶೇಷವಾದಂತಹ ಪದವಿಯನ್ನು ಪಡೆದವರು. ಮಲ್ಟಿ ಟೀಚರ್ಸ್ ಟ್ರೈನಿಂಗ್ನಲ್ಲಿ ವಿಶಿಷ್ಟ ದರ್ಜೆಯ ಉತ್ತೀರ್ಣತೆಯನ್ನು ಹೊಂದಿರುವಂತಹ ಇವರು 2006ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಉತ್ತಮ ಶಿಕ್ಷಕರು. 2006ರಲ್ಲಿ ವಿಶೇಷ ಮಕ್ಕಳ ಶಿಕ್ಷಣಕ್ಕಾಗಿ ಟಾಟಾ ಎಂಟರ್ಪ್ರೈಸಸ್ನ ರಾಜ್ಯ ಮಟ್ಟದ ದ್ರೋಣಾಚಾರ್ಯ ಪ್ರಶಸ್ತಿ ಹಾಗೂ 2007ರಲ್ಲಿ ವಿಕಲಚೇತನ ಶಿಕ್ಷಣಕ್ಕಾಗಿ ಆರ್ಯಭಟ ಪ್ರಶಸ್ತಿಯನ್ನು ಪಡೆದವರು. 2008ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯದ ವಿಶೇಷ ಶಿಕ್ಷಕ ಎನ್ನುವಂಥ ಅವಾರ್ಡನ್ನು ಕೂಡ ಪಡೆದವರು. 2010ರಲ್ಲಿ ಶ್ಯಾಮರು ಪ್ರತಿಷ್ಠಾನ ನೀಡುವಂಥ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಸ್ಟ್ ಔಷ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ DGM ಸರ್ ಅವರು, ಮಹೇಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಅವಾರ್ಡನ್ನು ಪಡೆದಂಥ ಶ್ರೀಯುತರು 26 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿಕೊಂಡು ಈ ಸಂಘದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಉತ್ತಮ ಬರಹಗಾರರು, ಲೇಖಕರು, ಕವಿಗಳಾಗಿರುವಂಥ ಇವರು ರಚಿಸಿದಂಥ ಕೃತಿಗಳು 2009ರಲ್ಲಿ ಸಮಗ್ರ ಶಿಕ್ಷಣ, 2011ರಲ್ಲಿ ವಿಶೇಷ ಸಾಮರ್ಥ್ಯದ ಮಕ್ಕಳು ಇವೆಲ್ಲವೂ ಕೂಡ ಪ್ರಕಟಣೆಗೊಂಡಿವೆ. ಅದರ ಜೊತೆಗೆ ಅಶೋಕವನ ಹಾಗೂ ಅನಾವರಣ ಎನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ, ಒಂದು ಪುಸ್ತಕವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗೂ ದೂರದರ್ಶನ ಚಂದನ ವಾಹಿನಿಯಲ್ಲಿ ಬೆಳಗು, CC ಇಂಡಿಯಾ ಕೇಬಲ್ ನೆಟ್ವರ್ಕ್ನಲ್ಲಿ ಜನಮನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂಥ ಶ್ರೀಯುತರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಮುಂದಿನ ಒಂದು ತಮ್ಮ ಕರ್ನಾಟಕ ಸರ್ಕಾರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವತ್ತಿನ ಶಿಕ್ಷಕ ದಿನಾಚರಣೆ ಸಮಿತಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನವರ ಜನ್ಮದಿನೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆ ಬಹಳ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಕಾರ್ಯಕ್ರಮ. ಸೆಪ್ಟೆಂಬರ್ 5 ಬಂದರೆ ಇಡೀ ದೇಶದಾದ್ಯಂತ ಶಿಕ್ಷಕರನ್ನು ನೆನಪಿಸಿಕೊಳ್ಳತಕ್ಕಂತಹ ಒಂದು ಕಾರ್ಯಕ್ರಮ. ನಾನು ಉಡುಪಿ ಜಿಲ್ಲೆಯವನಾಗಿದ್ದರೂ ಕೂಡ ಉಡುಪಿಯಲ್ಲಿ ಕೂಡ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೆ. ಆ ನಂತರದಲ್ಲಿ ದಿವಂಗತ ಮೋಹಿನಿ ಅಪ್ಪಾಜಿ ನಾಯಕರವರು ನನ್ನನ್ನು ಮಂಗಳೂರಿಗೆ ಬರುವಂತೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ 3 ದಶಕಗಳ ಕಾಲ ವಿಕಲಚೇತನ ಮಕ್ಕಳ ಒಂದು ವಿಶೇಷವಾಗಿರ್ತಕ್ಕಂಥ ಶಾಲೆ ಮಂಗಳಜ್ಯೋತಿಯಲ್ಲಿ ಕೆಲಸ ಮಾಡಿದ್ದೆ. ಸುಮಾರು 25 ವರ್ಷಗಳ ಕಾಲ ಅಲ್ಲಿ ಮುಖ್ಯ ಶಿಕ್ಷಕನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು ಯಾವತ್ತೂ ನೆನಪಿಸಿಕೊಳ್ತಕ್ಕಂಥದ್ದು ನಮ್ಮ ಅಧಿಕಾರಿ ವರ್ಗದವರನ್ನು. ಮಂಗಳಜ್ಯೋತಿಯ ಯಾವುದೇ ಒಂದು ಕೆಲಸ ಇರಲಿ, ನಮಗೆ ಯಾವತ್ತೂ ಕೂಡ
ಅದು ತಡ ಮಾಡಿರ್ತಕ್ಕಂಥದ್ದಿಲ್ಲ. ಅದು ಜಿಲ್ಲೆಯಿಂದ ಹಿಡಿದು ರಾಜ್ಯದವರೆಗೂ ಕೂಡ ಇರ್ತಕ್ಕಂಥ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾನು ನೆನಪಿಸಿಕೊಳ್ತೇನೆ. ಯಾಕೆ ಹೇಳಿದರೆ, ಮಂಗಳ ಜ್ಯೋತಿ ಅಂದರೆ ಅಶೋಕ್ ಕುಮಾರ್ ಅನ್ನುವ ರೀತಿಯಲ್ಲಿ ನಾನು ಬೆಳೆದು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಶಿಕ್ಷಕ ವೃತ್ತಿ. ಹಾಗಾಗಿ ನಾನು ನಿವೃತ್ತನಾದ ನಂತರದಲ್ಲಿ ನನಗೆ ಮೊನ್ನೆ ಆಕಸ್ಮಿಕವಾಗಿ ಒಂದು ದೂರವಾಣಿ ಕರೆ ಬಂತು. ಪೂರ್ಣಿಮಾ ಮೇಡಮ್ ಹೇಳಿದರು, ಅಶೋಕ್ ಶೆಟ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕ್ಕೆ ಬರ್ಬೋದಾ ಅಂತ. ಬಹಳ ಸಂತೋಷ ಆಯ್ತು ನನಗೆ. ಯಾಕೆ ಹೇಳಿದರೆ, ಈ ವೃತ್ತಿಯಲ್ಲಿ ಇದ್ದು ನಿವೃತ್ತಿ ಆಗಿರ್ತಕ್ಕಂಥವನು ಪ್ರವೃತ್ತಿಯಲ್ಲಿ ಈಗಲೂ ಇಂತಹ ಹಲವಾರು ಕೆಲಸ ಮಾಡ್ತಾ ಇರ್ತಕ್ಕಂಥವನು. ಆಗ ನನಗೆ ನೆನಪಿಗೆ ಬಂದಿರತಕ್ಕಂಥದ್ದು ನನ್ನ ಚಟುವಟಿಕೆಗಳಿಲ್ಲೆಲ್ಲ. ನಾನು ಶಿಕ್ಷಕರ ಸಂಘಗಳಲ್ಲಿ ಗುರುತಿಸಿಕೊಂಡಿದ್ದೆ. ಇಲಾಖೆಯವರು ನಮ್ಮನ್ನು ಗುರುತಿಸಿದ್ರು. ಒಳ್ಳೆಯ ಫಲಿತಾಂಶ ಕೊಟ್ಟದ್ರಿಂದ ಅಶೋಕ್ ಕುಮಾರ್ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. SSLCಯಲ್ಲಿ ನನ್ನ ಅವಧಿಯಲ್ಲಿ 25 ವರ್ಷಗಳಲ್ಲಿ 92% ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಕೆಲಸ. ಹಾಗೆ ಶಿಕ್ಷಣ ದಿನಾಚರಣೆ ಸಮಿತಿಯಲ್ಲಿ ಡಾಕ್ಟರ್ ಪ್ರಶಾಂತ್ರವರು ಕೂಡ ಇದ್ದರು. ಹಾಗೆ ಎಲ್ಲ ಸಮಿತಿಯವರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ರಂತೆ, ಇವರನ್ನು ಕರಿಬೇಕು ಅಂತ ಹೇಳಿ. ಹಾಗಾಗಿ ಇವತ್ತು ಇಲ್ಲಿಗೆ ಬರಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ದಿಕ್ಸೂಚಿ ಭಾಷಣ ಅಂತ ನನಗೆ ಕೊಟ್ಟಿದ್ದಾರೆ. ಬಹಳ ತೂಕವಾಗಿರ್ತಕ್ಕಂಥ ಒಂದು ಮಾತುಗಳಿಲ್ಲಿ ಆಗಬೇಕು. ಶಿಕ್ಷಕರಿಗೆಲ್ಲ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ಯಾಕೆ ಹೇಳಿದರೆ, ನೀವು ಬಹಳ ಅನುಪಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿದ್ದೀರಿ. ಇನ್ನೊಂದು ಕಡೆ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಅಲ್ಲಿ ಅವರ ಜೀವಿತದ ಬಹು ಸಮಯವನ್ನು ಅಲ್ಲಿ ಮಕ್ಕಳಿಗಾಗಿ ಕಳೆದವರು ನೀವು. ಈಗ ನಿವೃತ್ತಿ ಆದರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದೆ. ಏನೇ ಇರಲಿ, ನಾನು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ವಿಚಾರಗಳು ಶಿಕ್ಷಕರಿಗೆ ಹೊರತಾಗಿ ಯಾವುದು ನಮ್ಮ ತರಗತಿಯೊಳಗಿನ ಶಿಕ್ಷಕರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ನನ್ನ ಅನೇಕ ಮಿತ್ರರು ಇಲ್ಲಿ ಎದುರಿನಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗಾದರೆ ಇವತ್ತು ನೇರವಾಗಿ ನಾವು ಫೋಕಸ್ ಆಗಬೇಕಾಗಿರ್ತಕ್ಕದ್ದು ಶಿಕ್ಷಕರ ಬಗ್ಗೆ ಮಾತ್ರ. ಹಾಗಾದರೆ ಈ ಶಿಕ್ಷಕರ ದಿನಾಚರಣೆಯಲ್ಲಿ ಶಿಕ್ಷಕರಿಗೆ ಜವಾಬ್ದಾರಿ ಏನು? ಹಾಗಾದರೆ ಮಕ್ಕಳ ನೆಚ್ಚಿನ ಶಿಕ್ಷಕರಾಗುವುದು ಹೇಗೆ? ನಾವೆಲ್ಲ ಇದೇ ವೃತ್ತಿಗೆ ಬಂದವರು. ಕೆಲವೊಮ್ಮೆ ನಾವು ಪ್ರೀತಿಯಿಂದ ಬಂದವರು, ಕೆಲವೊಮ್ಮೆ ಅನಿವಾರ್ಯವಾಗಿ ಇಲ್ಲಿ ಬಂದು ಸೇರಿಕೊಂಡವರು, ಕೆಲವರು ಅನಿವಾರ್ಯತೆಯಿಂದ ಕೊನೆಯವರೆಗೂ ಅನಿವಾರ್ಯವಾಗಿ ಉಳಿದುಕೊಂಡವರು, ಕೆಲವೇ ಜನ ಉತ್ತಮರಾಗಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇದೆಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಗೌರವಾರ್ಥವಾಗಿ ಈ ದಿನ ವಿಶೇಷವಾಗಿ ನಾವು ನೆನಪಿಸಿಕೊಳ್ಳುವಂಥ ಸೆಪ್ಟೆಂಬರ್ 5 ಭಾರತದ ದ್ವಿತೀಯ ರಾಷ್ಟ್ರಪತಿ, ಶ್ರೇಷ್ಠ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವೇಪಳ್ಳಿಯವರ ಆ ಆದರ್ಶ ಹೇಗಿತ್ತು, ಶೈಕ್ಷಣಿಕವಾಗಿ ಅವರು ಎಷ್ಟರ ಮಟ್ಟಿಗೆ ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡರು, ಇವತ್ತಿಗೂ ಕೂಡ ಅವರ ಆ ದಿನವನ್ನೇ ನಾವು ಯಾಕೆ ಆಚರಿಸ್ತೇವೆ ಅಂತ ಹೇಳಿದರೆ ಅವರು ಅಂತಹ ಒಂದು ಅನುಪಮವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಸರ್ವೇಪಳ್ಳಿಯವರು ಒಮ್ಮೆ ಹೇಳಿದರು, ಶಿಕ್ಷಕರು ದೇಶದ ಅತ್ಯುತ್ತಮ ಮೆದುಳಾಗಬೇಕು ಅಂತೇಳಿ. ನಾವೇನಾಗಬೇಕಂತೆ, ಅತ್ಯುತ್ತಮ ಮೆದುಳಾಗಬೇಕು ಅಂತ ಅವರು ಹೇಳಿದರು. ಅಂದರೆ ನಮ್ಮ ಚಿಂತನೆಗಳು ಯಾವಾಗಲೂ ಕೂಡ ಮಕ್ಕಳಿಗೆ ಪೂರಕವಾಗಿರಬೇಕು. ದೇಶದ ನಾಗರಿಕರನ್ನು ತರಗತಿಯೊಳಗೆ ಅವರನ್ನು ತರಬೇತಿಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಂಥ ನಮ್ಮ ಮೆದುಳು ಸರಿಯಾಗಿರಬೇಕು. ನಾವು ಅಷ್ಟೊಂದು ಚಿಂತನಶೀಲರಾಗಿದ್ದರೆ ಮಾತ್ರ ಮಕ್ಕಳ ಬಗ್ಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರಾಷ್ಟ್ರಕವಿ ಕುವೆಂಪು ಅವರ ನೆನಪಾಗ್ತಾ ಇದೆ, ಅವರ ಮಾತುಗಳು ನೆನಪಿಗೆ ಬರ್ತಾ ಇದೆ. ಅಂದೋ ಹಿಂದಕ್ಕೆ ಗುರುವಿದ್ದ, ಮುಂದಕ್ಕೆ ಗುರಿ ಇತ್ತು, ನುಗ್ಗುತ್ತಿದೆ ಮುಂದೆ ಧೀರ ದಂಡು. ಇಂದೋ ಹಿಂದಕ್ಕೆ ಗುರುವಿಲ್ಲ, ಮುಂದಕ್ಕೆ ಗುರಿ ಇಲ್ಲ, ಮುಗ್ಗುತ್ತಿದೆ ಮಧ್ಯೆ ಹೇಡಿ ದಂಡು ಅಂತ ಹೇಳು. ಕುವೆಂಪುರವರು ಆಗಲೇ ಹೇಳಿದ್ದಾರೆ, ಆಗಲೇ ಅವರಿಗೆ ಈ ಮಾತು ಹೇಳಬೇಕನ್ಸಿದೆ. ಅಂದರೆ
ಗುರು ಯಾವಾಗಲೂ ಹಿಂದೆ ಇದ್ದು ಗುರಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಈಗ ಗುರು ಹಿಂದೆ ಇಲ್ಲ, ಮಕ್ಕಳು ಮುಂದೆ ಹೋಗ್ತಾ ಇಲ್ಲ, ಮಧ್ಯದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಮಕ್ಕಳು. ಹಾಗಾದರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾಕೆ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಮಕ್ಕಳಲ್ಲಿ ಮಾನವೀಯ ಗುಣವನ್ನು ಬೆಳೆಸಿ ಅಂತ ಹೇಳಿದರು. ಹಾಗಾದರೆ ನಮ್ಮಲ್ಲಿ ಆ ಗುಣ ಬೇಡವೇ? ನಾವು ಅದನ್ನು ಬೆಳೆಸಿಕೊಂಡ್ರೆ, ನಾವು ಅದನ್ನು ರೂಪಿಸಿಕೊಂಡ್ರೆ ಮಕ್ಕಳಲ್ಲಿ ಆ ಗುಣವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಈ ರೀತಿ ನಾವು ಒಬ್ಬ ಶಿಕ್ಷಕರಾಗಿ ಗುರುತಿಸಬೇಕಾದ್ರೆ ರಾಧಾಕೃಷ್ಣನ್ ಹೇಳ್ತಾರೆ, ಗುರುಗಳ ಪ್ರಗತಿಯೇ ಶಿಕ್ಷಣದ ಮುಖ್ಯವಾಗಿರ್ತಕ್ಕಂಥ ಮುತುವರ್ಜಿ ಆಗಬೇಕು. ನಮ್ಮ ಮುತುವರ್ಜಿ ಯಾವುದು? ಶಿಕ್ಷಣ ಆಗಬೇಕು. ಶಿಕ್ಷಣ ಆಗುವುದಾದರೆ ಮಕ್ಕಳಾಗಬೇಕು. ಹಾಗಾದರೆ ಏನು ಮಾಡಬೇಕು? ಶಿಕ್ಷಣವು ಆತ್ಮಾವಲೋಕನವಾದ ವಿವರಣಾತ್ಮಕವಾದ ಮನಸ್ಸನ್ನು ರೂಪಿಸಿಕೊಡಬೇಕು. ನೋಡಿ, ಎಂತಹ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರಿದೆ. ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿದರೆ, ಆಲೋಚನಾತ್ಮಕವಾಗಿರ್ತಕ್ಕಂಥ ಗುಣಗಳು ಮಕ್ಕಳಲ್ಲಿ ಬರಬೇಕು, ವಿವರಣಾತ್ಮಕವಾಗಿರ್ತಕ್ಕಂಥ ಮನಸ್ಸು ರೂಪಿಸಬೇಕು. ಅವರ ಪ್ರಕಾರ ಜಗತ್ತನ್ನು ಬದಲಾಯಿಸುವ ಶಕ್ತಿ ಇದ್ದದ್ದಿದ್ರೆ ಅದು ಶಿಕ್ಷಕರಿಗೆ ಮಾತ್ರ ಅಂತ ಸರ್ವಪಳ್ಳಿ ಅವರು ಹೇಳಿದರು. ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು. ಹಾಗಾದರೆ ಹೇಗೆ? ಅದಕ್ಕೆ ಅವರು ಅಲ್ಲಿ ಅನುಪಮವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಬದ್ಧತೆಯನ್ನು ಕೊಡಬೇಕು. ಅಂತಹ ಸೇವೆ ಸಿಕ್ಕಾಗ ಮಾತ್ರ ಅದು ಸಾಧ್ಯ ಅಂತ ಹೇಳಿದ್ದಾರೆ. ಶಿಕ್ಷಕ ಒಬ್ಬ ಶಿಲ್ಪಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದೇ ಮಕ್ಕಳು ಒಂದು ಕಲ್ಲು ಅಂತ ಹೇಳ್ತಾರೆ. ಈ ಅಮೂರ್ತವಾಗಿರ್ತಕ್ಕಂಥ ಕಲ್ಲನ್ನು ಒಂದು ಮೂರ್ತವಾಗಿರ್ತಕ್ಕಂಥ ಮೂರ್ತಿಯಾಗಿ ಮಾಡಬೇಕಾದ್ರೆ ಆ ಜವಾಬ್ದಾರಿ ಇರ್ತಕ್ಕಂಥದ್ದು ಶಿಕ್ಷಕರಿಗೆ. ಹಾಗಾದರೆ ತರಗತಿ ಒಳಗೆ ಈಗ ಎಂತಹ ಕೆಲಸ ನಡೀತಾ ಇದೆ, ಶಿಕ್ಷಕರು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ಸನ್ನು ಸಾಧಿಸ್ತಿದ್ದಾರೆ, ಇದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ಕೇವಲ ಒಂದು ವೃತ್ತಿಗಾಗಿ ಇಲ್ಲಿ ಬಂದಿಲ್ಲ. ನಾವು ವೃತ್ತಿಗಾಗಿ ಬರುವುದಾದರೆ ಬೇರೆ ಬೇಕಾದಷ್ಟು ವೃತ್ತಿ ಇದೆ. ನಮ್ಮ ಎಷ್ಟೇ ಸಮಸ್ಯೆಗಳಿರಲಿ, ತರಗತಿ ಒಳಗೆ ಬಂದಾಗ, ಶಾಲೆ ಒಳಗೆ ಬಂದಾಗ ಯಾರು ತನ್ನನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಳ್ತಾನೆ ಅವನು ಮಾತ್ರ ಮಕ್ಕಳನ್ನು ಈ ಒಂದು ಮೂರ್ತಿಯಾಗಿ, ಶಿಲ್ಪಿಯಾಗಿ, ಒಬ್ಬ ಮೂರ್ತಿ ಸೃಷ್ಟಿಸ್ತಕ್ಕಂಥ ವ್ಯಕ್ತಿ ಆಗಲಿಕ್ಕೆ, ಮಕ್ಕಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್ವೇಪಳ್ಳಿಯವರು ಹೇಳ್ತಾರೆ, ಶಿಕ್ಷಕ ಸದ್ಗುಣಗಳ ಸಾಕಾರ ಆಗಬೇಕು ಅಂತೇಳಿ, ಮಕ್ಕಳಲ್ಲಿ ಆದರ್ಶದ ಮಾದರಿ ಇವರಾಗಬೇಕು ಅಂತ. ಹಾಗಾದರೆ ನಮ್ಮಲ್ಲಿ ಎಷ್ಟು ಜನ ನಾವು ಆದರ್ಶರಾಗಿದ್ದೇವೆ? ನಮಗೆ ನಾವೇ ಒಂದು ರೆಟ್ರಾಸ್ಪೆಕ್ಟಿವ್ ಆಗಿ ಪ್ರಶ್ನೆ ಹಾಕ್ಕೊಂಡ್ರೆ ನಮಗೆ ಇದು ಹೌದೇ, ಸಾಧ್ಯ ಆಗಿದೆಯೇ ಅಂತ ಯೋಚನೆ ಮಾಡಬೇಕು. ನಾವು ಸಾಧ್ಯ ಆಗಲಿಲ್ಲ, ಕೊನೆಯ ದಿನದವರೆಗೂ ಕಲಿಕೆ ನಮಗಿದೆ. ಹಾಗಾದರೆ ಏನಾಗಿರಬೇಕು? ನಿರಂತರವಾಗಿರ್ತಕ್ಕಂಥ ಅಧ್ಯಯನಶೀಲತೆ ನಮ್ಮಲ್ಲಿ ಇರಬೇಕು. ಒಳ್ಳೆಯ ಗುಣವನ್ನು ರೂಪಿಸಿಕೊಳ್ಬೇಕು. ಮಕ್ಕಳ ಮೇಲೆ ದಯಾಳುಗಳಾಗಿರಬೇಕು, ಕರುಣೆ ಇರಬೇಕು. ಮಕ್ಕಳನ್ನು ಪೋಷಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರಿಗಿದೆ. ಹಾಗಾದರೆ ಇದರಲ್ಲಿ ಎಷ್ಟು ಜನ ಯಶಸ್ವಿಯಾಗಿದ್ದೇವೆ? ಎಷ್ಟು ಜನ ಅಲ್ಲಿ ಸೋಲನ್ನು ಕಂಡಿದ್ದೇವೆ? ಸೋಲಿಗೆ ಕಾರಣ ಏನು? ನಾವು ಯಾಕೆ ಹೀಗಾಗ್ತಾ ಇದ್ದೇವೆ? ಇದನ್ನು ಯೋಚನೆ ಮಾಡ್ತಕ್ಕಂಥದ್ದು ಬೇಡವೇ? ಖಂಡಿತ ಯೋಚನೆ ಮಾಡಬೇಕು. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆಗ ಮಾತ್ರ ಈ ವೃತ್ತಿಗೆ ಶ್ರೇಷ್ಠತೆಯನ್ನು ಕೊಟ್ಟ ಹಾಗೆ ಆಗ್ತದೆ. ಹೇಳ್ತಾರೆ, ರೈತ ಅನ್ನ ಕೊಡ್ತಾನೆ, ಯೋಧ ದೇಶ ಕಾಯ್ತಾನೆ, ರಾಜ ಪ್ರಜಾಪಾಲಕನಾಗ್ತಾನೆ. ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಸಾಮಾಜಿಕ ಮೌಲ್ಯ ಪ್ರತಿಪಾದನೆ ಮಾಡಿದರೆ ಶಿಕ್ಷಕರು ದೇಶ ಕಟ್ಟಿ ಬೆಳೆಸ್ತಾರೆ ಅಂತ ಹೇಳ್ತಾರೆ. ಈ ದೇಶ ಕಟ್ಟಿ ಬೆಳೆಸುವ ಕೆಲಸ ಇವತ್ತು ಆಗುವುದಲ್ಲ. ಇವತ್ತೊಂದು ದಿವಸ ನಾವು ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸೇರಿಕೊಂಡು ಶಿಕ್ಷಣದ ಬಗ್ಗೆ ಮಾತಾಡಿದರೆ ಪ್ರಯೋಜನ ಇಲ್ಲ. ನಾವು ಹೋಗ್ತಕ್ಕಂಥದ್ದು ಎಲ್ಲಿಗೆ? ಶಾಲೆಗಳಿಗೆ, ತರಗತಿಗಳಿಗೆ. ಅಲ್ಲಿ ಏನು ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಅಲ್ಲಿ ಸಫಲತೆಯನ್ನು ಕಂಡ್ರೆ ಮಾತ್ರ ನಮ್ಮ ವೃತ್ತಿಗೆ ನಾವು ಗೌರವ ತಂದ ಹಾಗೆ ಆಗ್ತದೆ. ಇಲ್ಲದೇ ಇದ್ದರೆ ಖಂಡಿತ ನಮ್ಮ ವೃತ್ತಿಗೆ ಚ್ಯುತಿ ತಂದುಕೊಂಡ ಹಾಗೆ ಆಗ್ತದೆ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನೋಡಿ. ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವೆ.
ಆ ತಾಯಿ ಎಷ್ಟು ಕನಸು ಕಂಡಿರ್ತಾಳೆ. ಆ ಒಂದೊಂದು ಮಗುವನ್ನು ಶಾಲೆಗೆ ಕಳಿಸಬೇಕು, ಶಾಲೆಯಲ್ಲಿ ನಮ್ಮ ಹಾಗೆ ಶಿಕ್ಷಕರು ನಮ್ಮ ಮಕ್ಕಳನ್ನು ನೋಡಿಕೊಳ್ತಾರೆ ಅನ್ನುವಂಥ ನಂಬಿಕೆಯಿಂದ ಕಳಿಸ್ತಾರಲ್ವಾ. ಹಾಗಾದರೆ ನಮಗೆ ಜವಾಬ್ದಾರಿ ಇಲ್ವೇ? ಹಾಗಾದರೆ ಜವಾಬ್ದಾರಿ ನಿರ್ವಹಿಸ್ತಾ ಇಲ್ವೇ? ನಿರ್ವಹಿಸ್ತಾ ಇದ್ದೇವೆ. ಎಷ್ಟರ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇದ್ದೇವೆ ಅದು ಬಹಳ ಮುಖ್ಯವಾಗ್ತದೆ, ನೆನಪಿಟ್ಟುಕೊಳ್ಳಿ. ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ಪ್ರಾರಂಭ ಆಗುವುದೇ ಶಾಲೆಯಲ್ಲಿ. ಹಾಗಾಗಿ ಇಲ್ಲಿಂದ ನಮ್ಮ ಜವಾಬ್ದಾರಿ ಹೆಚ್ಚು. ಹಾಗಾದರೆ ನಾವೇನು ಮಾಡಬೇಕು? ಗುರುವಿನ ಬಗ್ಗೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ಗುರುವಚನ ಉಪದೇಶ, ಗುರುವಚನವೇ ಭಕ್ತಿ, ಗುರುವಚನ ಮೋಕ್ಷ ಪರಮಾರ್ಥ, ಇವು ತಾನು ಪರಮಾರ್ಥ ಕಾರಣ ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದರೆ ಗುರುವಿಗೆ ಇರುವಷ್ಟು ಪ್ರಾಮುಖ್ಯತೆ ಯಾವರಿಗೂ ಇಲ್ಲ. ಅಂತಹ ಗುರುವಿನ ಸ್ಥಾನದಲ್ಲಿ ಇರಬೇಕಾದ್ರೆ ನಾವು ಅಂತಹ ಕೆಲಸವನ್ನು ಮಾಡಬೇಕು ಮಕ್ಕಳಿಗಾಗಿ ಅಂತ ಹೇಳಿದ್ದಾರೆ. ಆದ್ದರಿಂದ ಉಪದೇಶ ಮಾಡುವುದು ಬಹಳ ಸುಲಭ. ನಾವು ಅನೇಕ ವೇಳೆ ಶಿಕ್ಷಕರು ಮಾಡ್ತಕ್ಕಂಥದ್ದು ಒಳ್ಳೆ ಮಾತಾಡ್ತೇವೆ ನಾವು, ಮಾತು ಮಾತು ಮಾತು. ಆದರೆ ಆ ಮಾತನ್ನು ನಾವೆಷ್ಟು ಅಳವಡಿಸಿಕೊಂಡಿದ್ದೇವೆ ಅದು ಮುಖ್ಯ ಆಗ್ತದೆ. ಅನೇಕರಲ್ಲಿ ಅದು ಆಗ್ತಾ ಇಲ್ಲ. ನಮ್ಮನ್ನು ನಾವೇ ವಿಮರ್ಶನೆ ಮಾಡಿಕೊಂಡ್ರೆ ನಮಗೂ ಅನಿಸ್ತದೆ, ಇವರು ಒಬ್ಬರು ಶಿಕ್ಷಕರೇ, ಇವರು ಹೀಗಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂದರೆ ಸಮಾಜ ನಮ್ಮನ್ನು ಗಮನಿಸ್ತಾ ಇದೆ, ವೀಕ್ಷಣೆ ಮಾಡ್ತಾ ಇದೆ, ನಮ್ಮ ಚಲನವಲನವನ್ನು ಅವರು ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಪ್ರೌಢಿಮೆ ಇದೆ ಅದನ್ನು ಸಮಾಜ ಗಮನಿಸ್ತಾ ಇದೆ. ಆದ್ದರಿಂದ ಖಂಡಿತವಾಗಿ ಇದಕ್ಕೆ ಚ್ಯುತಿ ನಾವು ತಂದುಕೊಳ್ಳಬಾರ್ದು. ಹಾಗಾದರೆ ಏನು ಮಾಡಬೇಕು? ಅಧ್ಯಯನಶೀಲತೆ ಇರಬೇಕು. ಎಷ್ಟು ಜನರಲ್ಲಿ ಇದೆ. ನಾನು ಯಾವುದೋ ಒಂದು ಶಾಲೆಯಲ್ಲಿ ಒಮ್ಮೆ ಹೋಗಿದ್ದೆ. ಹೋದಾಗ ಒಬ್ಬರು ಕನ್ನಡ ಮಾಸ್ಟ್ರು, ನನಗೆ ಅತ್ಯಂತ ಬೇಕಾದಂಥ ಒಬ್ಬರು ಮಾಸ್ಟ್ರು ಅವರು ಹೇಳಿದರು ನನಗೆ, ಏನು ಸರ್ ನೀವು ಹೇಳ್ತೀರಿ, ನನ್ನ ಸಬ್ಜೆಕ್ಟಲ್ಲಿ ಮಕ್ಕಳು ಫೇಲೇ ಆಗುವುದಿಲ್ಲ. ನಮ್ಮ ಆಡಳಿತ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡ, ಕನ್ನಡದಲ್ಲಿ ಮಕ್ಕಳು ಫೇಲ್ ಆದರೆ ಆ ಶಿಕ್ಷಕ ಅಂದರೆ ಏನು ಅವನು? ನಾನು ಅವರಿಗೆ ಕೇಳಿದ್ದೆ, ನೀವು ಮಕ್ಕಳಿಗೆ ಪಾಠ ಮಾಡಿ ಮಕ್ಕಳು ಪಾಸಾಗ್ತಾ ಇಲ್ಲ, ಯಾಕೆ ಹೇಳಿದರೆ ನಿಮ್ಮಲ್ಲಿ ಉಡಾಫೆ ಇದೆ, ನಿಮ್ಮಲ್ಲಿ ದ್ರಾಷ್ಟ್ಯ ಇದೆ. ನಿಮ್ಮ ಮಕ್ಕಳು ಪಾಸಾಗ್ತಾ ಇರುವುದು ಅವರ ಪ್ರಯತ್ನದಿಂದ. ನೀವು ಹಾಗಾದರೆ ಏನಂದರೆ ಅವ್ರು ಹೇಳಿದರು ನನ್ನ ಹತ್ರ, ನಾನು ಚಾಕ್ ಪೀಸೇ ಉಪಯೋಗ ಮಾಡದೆ ಮಕ್ಕಳು ಪಾಸ್ ಆಗ್ತಾರೆ ಅಂತ. ಹಾಗಾದರೆ ಆಲೋಚನೆ ಮಾಡಿ, ಒಬ್ಬ ಶಿಕ್ಷಕ ತರಗತಿಯೊಳಗೆ ಹೋದರೆ ಚಾಕ್ ಪೀಸನ್ನು ಉಪಯೋಗಿಸದೆ, ಕರಿಹಲಗೆಯನ್ನು ಬಳಸದೆ ಅವನೊಬ್ಬ ಬೋಧನೆ ಮಾಡ್ತಾನೆ ಅಂತ ಹೇಳಿದರೆ, ಹಾಗಾದರೆ ಬೋಧನೋಪಕರಣ ಎಷ್ಟು ಉಪಯೋಗ ಮಾಡಿರ್ಬೋದು ನೋಡಿ. ಹಾಗಾಗಿ ಇದು ಶಿಕ್ಷಕರಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ತರಗತಿ ಒಳಗೆ ಹೋಗಬೇಕಾದ್ರೆ ನಾವು ಅಷ್ಟು ಪರಿಪೂರ್ಣತೆ ಹೊಂದಿರಬೇಕು. ನಮಗೆ ವಿಷಯ ಜ್ಞಾನ ಗೊತ್ತಿದ್ರೆ ಮಾತ್ರ ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತದೆ. ಮಕ್ಕಳು ನಮ್ಮನ್ನು ನಂಬಿರ್ತಾರೆ. ಗುರುಗಳು ಶಿಕ್ಷಕರು ಅಂತ ಹೇಳಿದರೆ ತುಂಬ ತಿಳಿದವರು ಅಂತ ಮಕ್ಕಳು ತಿಳ್ಕೊಂಡಿರ್ತಾರೆ. ಶಿಕ್ಷಕರೇ ತಪ್ಪು ಮಾಡ್ತಾರೆ. ಹೆತ್ತವರು ಮನೆಯಲ್ಲಿ ಅದನ್ನು ಹೇಳ್ತಾರೆ, ನೋಡು ನೀನು ಬರೆದುಕೊಂಡು ಬಂದದ್ದು ತಪ್ಪು ಅಂತ ಹೇಳಿದರೆ, ಇಲ್ಲ ಇಲ್ಲ ಅದು ನಮ್ಮ ಟೀಚರ್ ಹೇಳಿದ್ದು, ಅವರಿಗೆಲ್ಲ ಗೊತ್ತಿದೆ ಅಂತ ಹೇಳುವಂಥ ಮಕ್ಕಳಿದ್ದಾರೆ. ಹಾಗಾಗಿ ನಾವು ಎಷ್ಟು ತಪ್ಪು ಮಾಡ್ತೇವೆ, ಅದು ಮಕ್ಕಳನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದ ಹಾಗೆ ಇದು ನಾವು ಯಾರೂ ಮಾಡಕೂಡುದು ಅಂತ ನಾನು ಹೇಳ್ತಾ ಇದ್ದೇನೆ. DVG ಅವರು ಒಂದು ಕಡೆ ಹೇಳ್ತಾರೆ ನೋಡಿ, ಪುಣ್ಯ ಪಾಪದ ಮಿಶ್ರ ನರಜಂತುವವನ ನೆಲೆ, ಮಣ್ಣು ಕರುಳು ಗೆಳೆಸ ಕವವನ ಮೈದೊಡು ಬಣ್ಣ ಬಣ್ಣದ ವಸ್ತ್ರ, ಬೀಳ್ಪೊಡನೆ ಕಪ್ಪಿದುದು ಕಣ್ಣ ದುರುಗುಟ್ಟಿಸದಿರು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಮನುಷ್ಯ ಅಂತೇಳಿದರೆ ಪಾಪವೂ ಇದೆ, ಪುಣ್ಯವೂ ಇದೆ. ಇದೆರಡರ ಮಿಶ್ರಣ ಮನುಷ್ಯ. ಅವನ ಸ್ವಭಾವದಲ್ಲೇ ಇದೆಲ್ಲ ಅಡಗಿದೆ, ಎಲ್ಲವೂ ಅಡಗಿದೆ. ಪಾಪದ ಕೆಲಸವೂ ಮಾಡ್ತೇವೆ, ಪುಣ್ಯದ ಕೆಲಸವೂ ಮಾಡ್ತೇವೆ. ಅಲ್ಲಿ ಹೇಳ್ತಾರೆ, ವಾಸಿಸುವ ನೆಲ ಮತ್ತು ಅವನ ಅಂತರಂಗದ ಒಲವು ಹೇಗಿದೋ ಯಾರಿಗೆ ಗೊತ್ತು. ಅವನನ್ನು ಪುಣ್ಯ ಪಾಪಗಳ ಕಡೆ ದೂಡುತ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಧರಿಸ್ತಕ್ಕಂಥ ವಸ್ತ್ರ ಅದು ಕಪ್ಪಾಗಿರ್ಬೋದು, ಬಿಳುಪಾಗಿರ್ಬೋದು, ಆದರೆ ಚರ್ಯೆಯನ್ನು ಪರೀಕ್ಷೆ ಮಾಡುವಾಗ, ವಿಮರ್ಶೆ ಮಾಡುವಾಗ ಸಹಾನುಭೂತಿ ಇರಲಿ. ಒಂದು ಮಗು ತರಗತಿಯಲ್ಲಿ ತಪ್ಪು ಮಾಡ್ಬೋದು, ಒಂದು ಮಗು ಕಲಿಕೆಯಲ್ಲಿ ಹಿಂದುಳಿದಿರ್ಬೋದು. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಯಾವುದೋ 40 ಮಕ್ಕಳು ತರಗತಿಯಲ್ಲಿದ್ದರೆ ಒಂದು 4 ಮಕ್ಕಳು ಒಂದು ವಿಶಿಷ್ಟ ದರ್ಜೆಯ ಸಾಧನೆ ಮಾಡ್ಬೋದು, ಉಳಿದವರೆಲ್ಲ ಹಿಂದೆ ಇರ್ತಾರೆ ಅಂತ ನೋಡೋಣ. ಹಾಗಾದರೆ ನಾವೇನು ಮಾಡ್ತಾ ಇದ್ದೇವೆ, ಅವರನ್ನು ಯಾವ ಮಟ್ಟಕ್ಕೆ ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ತುಲನೆ ಮಾಡ್ತಾ ಇದ್ದೇವೆ.
ಆ ಮಗು ಆ ಅದ್ಭುತ ಸಾಧನೆ ಮಾಡಲಿಕ್ಕಾಗಿದೆ, ನಿನಗೆ ಯಾಕೆ ಆಗಲಿಲ್ಲ ಅಂತ ಹೇಳ್ತೇವೆ. ಈ ಕಾರಣದಿಂದ ಮಕ್ಕಳಲ್ಲಿ ಹಿಂಜರಿಕೆ ಬರ್ತಾ ಇದೆ, ಶಾಲೆ ಬಿಡಬೇಕಾದ ಪ್ರಸಂಗ ಬರ್ತಾ ಇದೆ, ನಮ್ಮನ್ನು ದೂಷಣೆ ಮಾಡ್ತಾ ಇದ್ದಾರೆ ಹೆತ್ತವರು. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಹೇಳಿದೆ ನಾನು. ನಾವು ಇದನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವೆ ಇಲ್ಲವೇ, ಇದರ ಬಗ್ಗೆ ದೂರು ಬರ್ತಾ ಇದೆ. ಶಿಕ್ಷಕರು ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ದೂರು ಬರ್ತಾ ಇದೆ. ಯಾಕೆ ದೂರು ಬರ್ತಾ ಇದೆ? ತರಗತಿಯಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ CC ಕ್ಯಾಮೆರಾವನ್ನು ಅಳವಡಿಸಿ ನಮ್ಮ ಚಲನವಲನವನ್ನು ವೀಕ್ಷಣೆ ಮಾಡುವಷ್ಟರ ಮಟ್ಟಿಗೆ ನಾವು ಹೋಗಿದ್ದೇವೆ ಅಂತ ಹೇಳಿದರೆ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಯಾಕೆ ಆ ಪರಿಸ್ಥಿತಿಯನ್ನು ನಾವು ತಂದುಕೊಂಡದ್ದು? ಕಾರಣ ಇಷ್ಟೇ, ನಮ್ಮಲ್ಲಿ ಎಲ್ಲ ಅಂಶಗಳು ಅಡಗಿಕೊಂಡಿದೆ. ಆ ಕಾರಣದಿಂದಾಗಿ ಜಾಗ್ರತೆ ವಹಿಸಬೇಕು ನಾವು. ಅದನ್ನು ಯಾವತ್ತೂ ಕೂಡ ನಿರಾಕರಿಸುವಂತಿಲ್ಲ. ಸಮುದಾಯ ನಮ್ಮನ್ನು ಗಮನಿಸ್ತಾ ಇದೆ, ನಮ್ಮ ತಪ್ಪುಗಳನ್ನು ಒಪ್ಪುವುದಿಲ್ಲ. ನಾವೇನಾದರೂ ಒಳ್ಳೇದು ಮಾಡಿದರೆ ಬೇಷ್ ಅಂತ ಹೇಳ್ತಾರೆ, ತಪ್ಪು ಮಾಡಿದರೆ ಅವನು ಸಿಕ್ಕಿ ಹಾಕ್ಕೊಂಡ ಹಾಗೆ. ಆದ್ದರಿಂದ ಇದನ್ನು ಗಮನಿಸಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಹುಲಿಯ ಕೆಣಕುವುದು ಹುಲಿ, ಕಪಿಯ ಕೆಣಕುವುದು ಕಪಿ, ಹುಲಿ ಕಪಿಗಳ ದಿತಿರದ ನರಜಂತುವೆಲ್ಲಿ ಮಲಗಿರುವ ಮೃಗವಂತಿರಲು ಬಿಡುವುದೇ ಜಾಣ, ಕುಲುಕದಿರು ಬಾಲವನ್ನು ಮಂಕುತಿಮ್ಮ ಅಂತ ಆ ಕಗ್ಗದಲ್ಲಿ ಹೇಳಿದ್ದಾರೆ. ಅಂದರೆ ಪ್ರಕೃತಿಯಲ್ಲೇ ಮನುಷ್ಯನಿಗೆ ಒಂದು ಕೆಣಕುವ ಒಂದು ಗುಣ ಇದೆ. ಒಮ್ಮೊಮ್ಮೆ ನಾವು ಮೃಗ ಆಗಿ ಬಿಡ್ತೇವೆ, ನಮಗೆ ಯಾರು ಅಂತ ಗೊತ್ತಾಗುವುದಿಲ್ಲ. ನಾವು ಕೆಲವು ಸರ್ತಿ ರಾಕ್ಷಸರ ರೀತಿ ವರ್ತನೆ ಮಾಡ್ತಕ್ಕಂಥ ಶಿಕ್ಷಕರನ್ನು ನಾವು ಮಾಧ್ಯಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಅವ್ರ ಬಗ್ಗೆ ಉಲ್ಲೇಖ ಆಗ್ತದೆ. ಯಾಕೆ ನಮಗೆ ಅನಿಸ್ತದೆ ಇವರು ಯಾಕೆ ಹೀಗೆ ಆದರು ಅಂತ ಹೇಳಿದರೆ, ಅವರಲ್ಲಿ ಇರ್ತಕ್ಕಂಥ ಮೃಗೀಯ ಗುಣಗಳು ಕೆಲವು ಸರ್ತಿ ಅಟ್ಟಹಾಸವನ್ನು ಮೆರೆದು ಬಿಡ್ಬೋದು. ಅದಕ್ಕೊಂದು ಕಡಿವಾಣ ಹಾಕ್ಕೊಳ್ಳಿಕ್ಕೆ ಆಗುವುದಿಲ್ವೇ? ನೀವು ಮೃಗ ಆಗಬೇಕಾದ್ರೆ ಅದು ಶಾಲೆ ಆಗಬೇಕೇ? ಕೂಡ್ದು. ಅಂತಹ ಶಿಕ್ಷಕರಿದ್ದರೆ ಅವರು ರಾಕ್ಷಸರಿಗೆ ಸಮಾನ ಅಂತ ಹೇಳಿದ್ದಾರೆ. ಇನ್ನೊಂದು DVG ಅವರು ಹೇಳ್ತಾರೆ, ಎಂತಹ ಸನ್ನಿವೇಶದಲ್ಲೂ ಸ್ಥಿತಪ್ರಜ್ಞತೆಯನ್ನು ಕಳೆದುಕೊಳ್ಳೇಬಾರ್ದು. ನಾವು ಶಿಕ್ಷಕರು ಅಂತ ಹೇಳಿದರೆ ಸ್ಥಿತಪ್ರಜ್ಞರಾಗಿರಬೇಕು. ನಾವು ಅನೇಕ ವೇಳೆ ಇದನ್ನು ಕಳೆದುಕೊಳ್ತೇವೆ. ಮಕ್ಕಳ ಎದುರಿನಲ್ಲಿ ಅಸಭ್ಯವಾಗಿ ಮಾತಾಡ್ತೇವೆ. ಇತ್ತೀಚೆಗೆ ನಾನೊಂದು ನೋಡಿದೆ, ಶಿಕ್ಷಕರೇ ಮಕ್ಕಳ ಎದುರಿಗೆ ಹೊಡೆದಾಟ ಮಾಡಿಕೊಂಡದ್ದು. ಹಾಗಾದರೆ ಒಂದು ಅಧಿಕಾರಕ್ಕಾಗಿ, ಒಂದು ಸ್ಥಾನಕ್ಕಾಗಿ ಶಿಕ್ಷಕರು ತಮ್ಮೊಳಗೆ ಮಕ್ಕಳ ಎದುರಿನಲ್ಲಿ ಮಾತಾಡ್ಕೊಳ್ತಾರೆ ಅಂದರೆ ಎಂತಹ ಒಂದು ಪರಿಭಾಷೆ ಅದು, ಯಾವ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ನಾವು ತಿಳಿದುಕೊಳ್ಬೇಕು. DVG ಅವರು ಇನ್ನೊಂದು ಹೇಳಿದರು, ಮಕ್ಕಳ ಶ್ರೇಯಸ್ಸನ್ನು ಕಾಣ ಬಯಸುವ ಶಿಕ್ಷಕ ಅರಿಷಡ್ ವರ್ಗವನ್ನು ನಿಯಂತ್ರಿಸಿಕೊಳ್ಳಬೇಕು. ಯಾರಿಗೆ ಅರಿಷಡ್ ವರ್ಗವನ್ನು ನಿಯಂತ್ರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಶಿಕ್ಷಕ ವೃತ್ತಿಯನ್ನೇ ಬಿಟ್ಟು ಹೋಗಬೇಕು. ಅವರು ಆ ವೃತ್ತಿಯಲ್ಲಿ ಅವರು ಇರುಕೂಡ್ದು. ಹಾಗಾಗಿ ಇದು ಬಹಳ ಕಠಿಣವಾಗಿರ್ತಕ್ಕಂಥದ್ದು, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೌಲ್ಯ ಕುಸಿತ ಇದೆ ಅಂತ ಅನಿಸ್ತಾ ಇದೆ. ಯಾಕೆ? ಇದು ಬಹಳ ಚರ್ಚೆ ಆಗ್ತಾ ಇದೆ. ಶಿಕ್ಷಕರು ಅಂತ ಹೇಳಿದರೆ ಈ ರೀತಿಯೆಲ್ಲ ಗೌರವ ಇರ್ತಕ್ಕಂಥ ಒಂದು ಸೇವೆ. ಹಾಗಾದರೆ ಯಾಕೆ ಇಲ್ಲಿ ಮೌಲ್ಯ ಕುಸಿತ ಇದೆ ಅಂತ ಹೇಳಿದರೆ, ನಮ್ಮಲ್ಲಿ ವೃತ್ತಿಪರತೆಯ ಕೊರತೆ ಇದೆ. ಅನೇಕರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿಕೊಂಡಿದ್ದಾರೆ, ನಿವೃತ್ತಿಯವರೆಗೂ ಕೂಡ ಅಲ್ಲೇ ಇರ್ತಾರೆ. ಪ್ರವೃತ್ತಿ ಇಲ್ಲ, ವೃತ್ತಿಪರತೆ ಇಲ್ಲ, ಏನೂ ಇಲ್ಲ. ಅಂತಹ ಶಿಕ್ಷಕರು ಎಷ್ಟೇ 40 ವರ್ಷ ಅಲ್ಲ, 35 ವರ್ಷ ಅಲ್ಲ, ಎಷ್ಟೇ ವರ್ಷ ಕೆಲಸ ಮಾಡಿದರೂ ಕೂಡ ಅವರು ಶಿಕ್ಷಕರಂತ ಹೇಳ್ತಾರೆ ವಿನ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕ ಗುರು ಆಗುವುದೊಂದು ತಪಸ್ಸು. ಅಂಥ ತಪಸ್ಸಿನ ವೃತ್ತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಅದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರು ಯಶಸ್ಸು ಪಡೆಯಲು ಯಶಸ್ಸಿನ ಮೆಟ್ಟಿಲನ್ನು ಸೃಷ್ಟಿಸಿಕೊಡ್ಬೇಕು. ನಾವೇ ಹತ್ತುಕೊಂಡು ಹೋಗಿಬಿಡ್ತೇವೆ ಮುಂದೆ, ಮಕ್ಕಳು ಹಿಂದೆ ಉಳಿದು ಬಿಡ್ತಾರೆ. ಹಾಗಾದರೆ ಮಕ್ಕಳು ಆ ಮೆಟ್ಟಿಲೇರಿ ಬರಲಿಕ್ಕೆ ಇಲ್ವೇ? ಅದನ್ನು ನಾವು ಮಾಡಬೇಕು. ಹಾಗಾದರೆ ಏನು? ಸರ್ವಜ್ಞ ಒಂದು ಕಡೆ ಹೇಳಿದ್ದಾರೆ ನೋಡಿ, ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದವನ ಗೆಲ್ಲಿಯದು ಮುಕ್ತಿ ಸರ್ವಜ್ಞ. ಗುರು ಒಳ್ಳೆಯವನಾಗದೇ ಇದ್ದರೆ ಮಕ್ಕಳಿಗೆ ಖಂಡಿತ ಒಳಿತಿಲ್ಲ. ಆದ್ದರಿಂದ
ಮಕ್ಕಳಿಗೆ ಮುಕ್ತಿ ಸಿಗಬೇಕಾದ್ರೆ ಒಳ್ಳೆಯ ಗುರು ಆಗಬೇಕು ಅಂತ ಹೇಳಿದ್ದಾರೆ. ನಾನು ಒಂದು ಕೆಲವಾರು ಗುಣಗಳು ಶಿಕ್ಷಕರಲ್ಲಿ ಇದ್ದರೆ ಒಳ್ಳೆಯದು ಅಂತ ನನ್ನನ್ನು ನಾನೇ ವಿಮರ್ಶೆಗೆ ಒಳಪಡಿಸಿ ಹೇಳ್ತಾ ಇದ್ದೇನೆ. ಅದರ ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಿದೆ, ಒಬ್ಬ ಒಳ್ಳೆಯ ಶಿಕ್ಷಕ ಆಗಬೇಕಾದ್ರೆ, ಮಕ್ಕಳ ನೆಚ್ಚಿನ ಶಿಕ್ಷಕ ಆಗಬೇಕಾದ್ರೆ, ಒಂದು ಪ್ರಶಸ್ತಿ ಪುರಸ್ಕಾರ ಬಂದ ಕೂಡಲೇ ನಾವು ಅದ್ಭುತವಾದ ಸಾಧನೆ ಮಾಡಿದ್ದೇವಂತಲ್ಲ. ನಾವು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೇವೆ ಅಂತ. ಒಳ್ಳೆಯ ಶಿಕ್ಷಕರಲ್ಲಿ ಇರಬೇಕಾದ ಕೆಲವು ಗುಣಗಳು ನಮ್ಮಲ್ಲಿ ಇದೆಯೇ ಅಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಉದಾಹರಣೆಗಾಗಿ ಆದರ್ಶ. ನಮ್ಮಲ್ಲಿ ಆದರ್ಶ ಇದೆಯೇ? ಕೆಲವರಲ್ಲಿ ಆದರ್ಶದ ಕೊರತೆ ಇದೆ, ಹಾಗಾಗಿ ಅವರು ಯಶಸ್ಸನ್ನು ಸಾಧಿಸ್ತಾ ಇಲ್ಲ. ಒಂದು ಮಾಡೆಲ್ ಅಂತ ಆಗಬೇಕಾದ್ರೆ, ರೋಲ್ ಮಾಡೆಲ್ ಆಗಬೇಕಾದ್ರೆ ಅವನು ಪಾಲಿಸಬೇಕು, ಮೊದಲು ಅವನಲ್ಲಿ ಆ ಗುಣಗಳು ಬರಬೇಕು. ನಾವು ಬೇರೆಯವರಿಗೆ ಹೇಳ್ತೇವೆ, ನಮ್ಮಲ್ಲಿ ಟೀಕೆ ಬಹಳಷ್ಟು ಬರ್ತದೆ. ಯಾರೋ ಒಬ್ಬ ನಿಮ್ಮ ಶಾಲೆಯಲ್ಲಿ ಒಂದು ಪ್ರಶಸ್ತಿ ಪಡೆದಾಗ ಅದನ್ನು ಮನಸ್ಸಪೂರ್ವಕವಾಗಿ ಒಪ್ಪಿಕೊಳ್ಳದೇ ಇರತಕ್ಕಂಥ ಶಿಕ್ಷಕರಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಯಾರಿಗಾದರೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದರೆ ಮನಸ್ಸ ಇಚ್ಛೆಯಿಂದ ನಮ್ಮ ಒಳಗೆ ಅವರು ಒಂದು ಅದ್ಭುತವಾಗಿ ಸಾಧನೆ ಮಾಡಿ ಗುರುತಿಸಿಕೊಂಡಿದ್ದಾರೆ ಅಂತೇಳಿ ಮೆಚ್ಚಿಕೊಳ್ತೇವಾ? ಇಲ್ಲ, ನಮ್ಮಲ್ಲಿ ಆ ಬುದ್ಧಿ ಇಲ್ಲ. ನಮ್ಮ ಶಾಲೆಯವ್ರನ್ನ ಬಿಟ್ಟು ಇನ್ಯಾವುದೋ ಶಾಲೆಯಲ್ಲಿ ಏನೋ ಒಂದು ಸಣ್ಣ ಸಾಧನೆ ಮಾಡಿದರೆ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ ಅಂತ ಹೇಳಿಕೊಳ್ಳುವಂಥ ಜನ ನಾವು. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಆದರ್ಶ ಬೇಕು. ನಮ್ಮಲ್ಲಿ ಶಿಸ್ತು ಇರಬೇಕು. ನಮ್ಮಲ್ಲಿ ಶಿಸ್ತಿದ್ರೆ ಮಕ್ಕಳಿಗೆ ಹೇಳಲಿಕ್ಕಾಗ್ತದೆ, ನಮ್ಮಲ್ಲಿ ಶಿಸ್ತಿದ್ರೆ ಬೇರೆ ಟೀಚರ್ಸಿಗೆ ಹೇಳಲಿಕ್ಕಾಗ್ತದೆ. ನಮ್ಮಲ್ಲೇ ಅಶಿಸ್ತು ಇದ್ದರೆ ನಾವು ಯಾರಿಗೆ ಶಿಸ್ತು ಹೇಳ್ತೇವೆ? ಇದನ್ನು ನಾವು ನೋಡಬೇಕು. ಸಮಯ ಪಾಲನೆ ಶಿಕ್ಷಕರಲ್ಲಿ ಬಹಳ ಮುಖ್ಯವಾಗಿರಬೇಕಾದದ್ದು ಸಮಯ ಪಾಲನೆ. ನನ್ನ ಎಲ್ಲ ವೃತ್ತಿ ಬದುಕಿನಲ್ಲಿ ನಾನು ಮುಂಚಿತವಾಗಿಯೇ ಶಾಲೆಗೆ ಹೋದವನು, ತಡವಾಗಿ ಹೋದ ದಿನವೇ ಇಲ್ಲ. ಯಾಕೆ ಹೇಳಿದರೆ, ನಾನು ಮುಖ್ಯೋಪಾಧ್ಯಾಯನಾಗಿ ನಾನು ತಡವಾಗಿ ಹೋದರೆ ನನ್ನ ಅಸಿಸ್ಟೆಂಟ್ಗಳು ಏನು ಹೇಳ್ತಾರೆ? ನೀವೇ ಲೇಟ್ ಬರ್ತೀರಿ ಸರ್, ನಮಗೊಂಚೂರು ತೊಂದರೆ ಇದೆ, ನಾವು ಬರ್ತೇವೆ ಅಂತ ಹೇಳ್ತಾರೆ. ಇದು ಆಗ್ಕೂಡ್ದು. ಆದ್ದರಿಂದ ಸಮಯ ಪಾಲನೆ ಬಹಳ ಮುಖ್ಯ. ರಚನಾತ್ಮಕತೆ ನಮ್ಮಲ್ಲಿ ಎಲ್ಲಿದೆ? ಯಾವ ರಚನಾತ್ಮಕತೆ ಇದೆ ನಮ್ಮ ಹತ್ರ? ಮಕ್ಕಳಿಗಾಗಿ ಏನು ಮಾಡ್ತಾ ಇದ್ದೇವೆ ನಾವು ಪಠ್ಯಪುಸ್ತಕದಲ್ಲಿ ಕೊಟ್ಟಂಥ ಏನು ಮಾಹಿತಿ ಇದೆ ಅದನ್ನೇ ಸರಿಯಾಗಿ ತರಗತಿ ಒಳಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ವಿಚಾರ ಎಲ್ಲಿ ಸಂಗ್ರಹಣೆ ಮಾಡ್ತೇವೆ? ಖಂಡಿತವಾಗಿ ಇಲ್ಲ ಅನಿಸ್ತಾ ಇದೆ. ಸೃಜನಶೀಲತೆ ನಮ್ಮಲ್ಲಿ ಬರಬೇಕು. ಏನಾದರೂ ಒಂದು ಹೊಸತು ಮಾಡಬೇಕು, ಹೊಸತನ್ನು ಸೃಷ್ಟಿಸಬೇಕು. ಆಗ ಮಕ್ಕಳಿಗೆ ಏನಾಗ್ತದೆ, ನಾನು ಹಾಗೆ ಮಾಡಬೇಕು, ನನ್ನ ಟೀಚರ್ ಹಾಗೆ ಆಗಬೇಕು. ಯಾವುದೋ ಒಂದು ಮಾಡೆಲನ್ನು ಯಾರೋ ಮಾಡಿಟ್ಟದ್ದು ತಂದು ತೋರಿಸಿ ಡಿಸ್ಪ್ಲೇ ಮಾಡಿದರೆ ಏನೂ ಆಗೋದಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ಅದನ್ನು ಮಾಡ್ತಾರೆ. ನಾವೇ ಒಂದು ಮಗುವಿನ ಎದುರಿನಲ್ಲಿ ಮಾಡಲಿ, ತರಗತಿಯಲ್ಲಿ ಮಗುವಿಗೆ ನಾವು ಹೇಳ್ತೇವೆ ನೀ ಅದು ಮಾಡು, ನೀ ಇದು ಮಾಡು ಅಂತೇಳಿ. ಮಗುವಿನ ಎದುರಿನಲ್ಲಿ ನಾವು ಮಾಡಿ ತೋರಿಸ್ತೇವ? ಇಲ್ಲ. ನಾವು ಶಿಕ್ಷಕರ ತರಬೇತಿಗೆ ಶಿಕ್ಷಕರನ್ನು ಕರೀತೇವೆ. ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ. ಶಿಕ್ಷಕರಿಗೆ ಏನಾದರೂ ಮಾಡಲಿಕ್ಕೆ ಹೇಳಿದರೆ, ಅಯ್ಯೋ ನನಗೆ ಅದು ಆಗುವುದಿಲ್ಲ, ನನಗೆ ತರಗತಿ ಒಳಗೆ ಪಾಠ ಮಾಡಿ ಮಾತ್ರ ಗೊತ್ತು. ಹಾಗಾದರೆ ತರಗತಿಯಲ್ಲಿ ಪಾಠ ಮಾಡುವವನಿಗೆ ತರಗತಿಯಿಂದ ಹೊರಗೆ ಅದನ್ನು ಮಾಡಲಿಕ್ಕೆ ಬರುವುದಿಲ್ವೇ? ಅದೆಲ್ಲ ಸುಳ್ಳು. ನಮ್ಮಲ್ಲಿ ಉತ್ತಮ ವ್ಯಕ್ತಿತ್ವ ಇರಬೇಕು. ಒಂದು ಪರ್ಸನಾಲಿಟಿ ಅಂದರೆ ಏನು? ಒಬ್ಬ ವ್ಯಕ್ತಿ ಬಹಳ ನೀಳಕಾಯವಾಗಿರ್ತಕ್ಕಂಥ ಒಂದು ಅವನ ಶರೀರ, ಹಾಗೆ ಇದ್ದರೆ ಮಾತ್ರ ಅದ್ಭುತ ಅಂತಲ್ಲ. ನೋಡಿ, ಪರ್ಸನಾಲಿಟಿ ಅನ್ನತಕ್ಕಂಥದ್ದು ಅವನು ಎಷ್ಟರ ಮಟ್ಟಿಗೆ ಜ್ಞಾನ ಸಂಪಾದಿಸಿದ್ದಾನೆ, ಎಷ್ಟರ ಮಟ್ಟಿಗೆ ಆ ಜ್ಞಾನ ಸಂಪಾದನೆ ಮಾಡಿದ್ದನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾನೆ, ಇದು ಆಗಬೇಕು. ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು. ನಮ್ಮಲ್ಲಿ ಅನೇಕರಲ್ಲಿ ಇದು ಇಲ್ಲ. ಅದಕ್ಕಾಗಿ ಶಿಕ್ಷಕರಿಗೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕೆಲವು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಬರುವುದೇ ಇಲ್ಲ ಟೀಚರ್ಸ್ಗಳು. ಎಲ್ಲೋ 4 ಜನ ಬರ್ತಾರೆ, ಅದರಲ್ಲೇ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕೊಡ್ತಾರೆ. ಈ ರೀತಿಯ ಪರಿಸ್ಥಿತಿ ನಮ್ಮಲ್ಲಿ ಬರ್ತಾ ಇದೆ. ನಾವು ಒಳ್ಳೆಯ ಮಾರ್ಗದರ್ಶಕರಾಗಬೇಕು. ಒಬ್ಬ ಶಿಕ್ಷಕ ಅಂತೇಳಿದರೆ ಈಸ್ ಎ ಗೈಡ್. ನನಗೆ ಗೊತ್ತಿರಬೇಕು, ನಾನು ಗೊತ್ತಿದ್ದನ್ನು ಬೇರೆಯವರಿಗೆ ಹೇಳಬೇಕು. ನಾನು ಗೊತ್ತಿದ್ದು ಹೇಳುವುದಕ್ಕೂ ನಾನು ಯಾರೋ ಹೇಳಿದ್ದನ್ನು ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಈ ಗೈಡೆನ್ಸ್ ಕೊಡ್ತಕ್ಕಂಥದ್ದು ಎಲ್ಲರಿಗೆ ಸಾಧ್ಯ ಆಗುವುದಿಲ್ಲ. ಎಲ್ಲರ ಗೈಡೆನ್ಸನ್ನು ಮಕ್ಕಳು ಒಪ್ಪುವುದಿಲ್ಲ. ಅನುಭವದ ಪರಿಪೂರ್ಣತೆ ಇರಬೇಕು. ಕೆಲವರು ವರ್ಷಗಳು ಕಳೀತಾ ಇದ್ದೇವೆ ನಾವು. ಅದನ್ನು ಒಂದು ಯೋಚನೆ ಮಾಡೋಣ, ಎಷ್ಟರ ಮಟ್ಟಿಗೆ ಅನುಭವ ನಮ್ಮಲ್ಲಿ ಉಳಿಸ್ಕೊಂಡಿದ್ದೇವೆ.
ಕ್ಯಾರಿ ಮಾಡಿದ್ದೇವೆ ಅಂತ ನೋಡಿದರೆ ಇಲ್ಲ, ನಿನ್ನೆಗೆ ಇವತ್ತಿಗೆ ಎಲ್ಲಿವರೆಗೆ ನಾವಿದ್ದೇವೆ ಅಂತ ಹೇಳಿದರೆ, ಪಾಠ ಟಿಪ್ಪಣಿ ಬರೆಯುವುದು ಅಧಿಕಾರಿಗಳು ಬರ್ತಾರೆ ಪಾಠ ಟಿಪ್ಪಣಿ ಎಲ್ಲ ನೋಡಲಿಕ್ಕೆ, ಆ ದಿವಸ ಬರೀತಕ್ಕಂಥದ್ದು, ದಿನವೂ ಬರಿಬೇಕು, ಅದು ಇಲ್ಲವೇ ಇಲ್ಲ. ಏನು ಸರ್ ನಾವು ಮಕ್ಕಳಿಗೆ ಪಾಠ ಮಾಡೋರು ನಾವೆಂತ ಪಾಠ ಟಿಪ್ಪಣಿ ಬರೆಯುವುದು? ಅಲ್ಲ, ನಾನು ರಿಟೈರ್ಡ್ ಆಗುವ ದಿನ ಕೂಡ ತರಗತಿಗೆ ಹೋಗುವಾಗ ಓದ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಮಾಡಿ ರಿಟೈರ್ಡ್ ಆಗಿ ಬಂದಿದೆ. ಅಂದರೆ ನಾವೇನು ಬಹಳ ಒಂದು ಗೊತ್ತಿದ್ದ ಬೃಹಸ್ಪತಿಗಳಲ್ಲ, ದಿನವೂ ಕಲೀಲಿಕ್ಕೆ ಇರ್ತದೆ, ಅದು ನಮಗೆ ಗೊತ್ತಿರಬೇಕು. ಮತ್ತೊಂದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಭಾಷಾ ಪ್ರೌಢಿಮೆ ಇರಬೇಕು. ಕೆಲವರ ಭಾಷೆ ನೋಡಿದರೆ ನಾವು ದೂರ್ಕೊಳ್ಳುವುದಂತಲ್ಲ, ಭಾಷೆಯ ಮೇಲೆ ಹಿಡಿತ ಇರಬೇಕು. ಮಕ್ಕಳಿಗೆ ತರಗತಿ ಒಳಗೆ ಒಬ್ಬ ಟೀಚರ್ ಹೋದರೆ ಅವನು ಬರದೇ ಇರುವ ದಿನ ಆ ಟೀಚರ್ ಯಾಕೆ ಬರಲಿಲ್ಲ ಅಂತ ಅನಿಸ್ಬೇಕು, ಅವರು ಯಾಕೆ ಮಿಸ್ ಆದ್ರು ಇವತ್ತು ಅಂತ ಅನಿಸ್ಬೇಕು. ಆ ರೀತಿಯ ಒಂದು ವಿವರಣಾತ್ಮಕವಾಗಿ ಹೇಳ್ತಕ್ಕಂಥ ಪ್ರೌಢಿಮೆ ಇರಬೇಕು. ಸಾಹಿತ್ಯ ಆಸಕ್ತಿ ಇರಬೇಕು. ಯಾರಲ್ಲಿ ಹೆಚ್ಚು ಇದೆ ಹೇಳಿ? ಯಾವುದು ಬರೆಯುವುದಿಲ್ಲ, ಏನು ಓದುವುದಿಲ್ಲ, ಪಠ್ಯಪುಸ್ತಕವೇ ಓದಲಿಕ್ಕೆ ಕಷ್ಟ, ಅದರಲ್ಲಿರುವ ತಪ್ಪನ್ನು ಕೂಡ ತಪ್ಪಾಗಿಯೇ ಹೇಳ್ತಕ್ಕಂಥದ್ದು. ಅದನ್ನೆಲ್ಲಾದರೂ ನಾವು ಡಿಕ್ಷನರಿಗೆ ನೋಡಿ ಯಾವುದು ಸರಿ ತಪ್ಪು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ಅಂಥ ರೀತಿಯಲ್ಲಿ ಪಾಠ ಬೋಧನೆ ನಾವು ಎಲ್ಲರೂ ಅಂತಲ್ಲ, ಇದೆಲ್ಲ ಆಗ್ತಾ ಇದೆ. ನಮ್ಮನ್ನು ನಾವು ಅದಕ್ಕೆ ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಪ್ರಾಮಾಣಿಕತೆಯ ಕೊರತೆ ಎದ್ದು ಕಾಣ್ತಾ ಇದೆ. ನಮಗೆ ಪ್ರಶ್ನೆ ಮಾಡಿಕೊಳ್ಬೇಕು, ನಾ ಈ ವೃತ್ತಿಗೆ ಬಂದಿದ್ದೇನೆ, ಈ ವೃತ್ತಿಗೆ ಎಷ್ಟು ಪ್ರಾಮಾಣಿಕತೆ ನ್ಯಾಯ ಕೊಟ್ಟಿದ್ದೇನೆ ಅಂತ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಮಕ್ಕಳಿಗೆ ನಾವು ಪರೀಕ್ಷೆ ಮಾಡ್ತೇವಲ್ಲ, ನಾನು ಹೇಳಿದ್ದೆ ಹಿಂದೆ, ನಾನು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕರಿಗೆ ಪ್ರೇಮಾ ಮೇಡಮ್ ಇರುವಾಗ ನಾನೊಮ್ಮೆ ಹೇಳಿದ್ದೆ, ಮಕ್ಕಳಿಗೆ SSLC ಪರೀಕ್ಷೆ ಮಾಡ್ತೇವಲ್ಲ, ಮಕ್ಕಳಿಗೆ ಪಾಠ ಮಾಡ್ತೇವೆ, ಮಕ್ಕಳು ಹೋಗಿ ಪರೀಕ್ಷೆ ಬರೀತಾರಲ್ಲ, ನಾವು ಶಿಕ್ಷಕರು ಕೂಡ ಆ ಪರೀಕ್ಷೆಯಲ್ಲಿ ಆ ವಿಷಯದಲ್ಲಿ ಪರೀಕ್ಷೆ ಬರಿಬೇಕು. ನಮ್ಮದು ಮೌಲ್ಯಮಾಪನ ಆಗಬೇಕು. ಮಗು 100ಕ್ಕೆ 100 ಅಂಕ ಪಡೀತದಲ್ಲ, ಟೀಚರ್ 100ಕ್ಕೆ 100 ಅಂಕ ಪಡೀತಾರ ನೋಡಬೇಕು. ಆ ರೀತಿಯ ಸಿಸ್ಟಮ್ ತರಬೇಕು ಅಂತ ನಾನು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಹೇಳಿದ್ದೇನೆ. ಶಿಕ್ಷಕರು ಕೂಡ ಪರೀಕ್ಷಾ ದಿನದಲ್ಲಿ ಅಲ್ಲಿ ಪರೀಕ್ಷೆ ಬರಿಬೇಕು ಅಂತೇಳಿ ಹೇಳಿದ್ದೆ. ಅದೆಲ್ಲ ಆಗುವುದಿಲ್ಲ ಬಿಡಿ. ಯಾಕೆ ಹೇಳಿದರೆ ನಾವು ಅದಕ್ಕೆಲ್ಲ ವಿರೋಧಿಗಳು. ಯಾವುದು ಬದಲಾವಣೆ ತರಬೇಕು ಅದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಅದೆಲ್ಲ ಆಗುವುದಿಲ್ಲ ಬಿಡಿ. ಸಂವಹನ ಕೌಶಲ್ಯ ಇರಬೇಕು, ನಡೆದುಕೊಳ್ಳುವಂಥ ರೀತಿ, ಅಧಿಕಾರಿಗಳನ್ನು ಅಪ್ರೋಚ್ ಮಾಡುವುದು ಅಥವಾ ಶಿಕ್ಷಕರೊಂದಿಗೆ ಇರ್ತಕ್ಕಂಥ ಸಂವಹನ, ಬೇರೆ ಶಾಲೆಯವರೊಟ್ಟಿಗೆ, ನಮ್ಮ ಮಕ್ಕಳೊಟ್ಟಿಗೆ, ನಮ್ಮ ಹೆತ್ತವರೊಟ್ಟಿಗೆ, ಅದೊಂದು ಸಂವಹನ ಕೌಶಲ್ಯ ಅಲ್ವಾ? ಕೆಲವರ ದರ್ಪ ನೋಡಬೇಕು. ಆ ಪ್ರೀತಿಸ್ತಕ್ಕಂಥ ಗುಣ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ನಾವು ಎಲ್ಲಿ ಅಡ್ವೈಸರ್ ಆಗ್ತಾ ಇದ್ದೇವೆ, ಯಾರಿಗೆ ಸಲಹೆ ಕೊಡ್ತಾ ಇದ್ದೇವೆ? ನಮಗೆ ಸಲಹೆ ಕೊಟ್ಟರೆ ನಾವು ತಗೊಳ್ಳುವುದಿಲ್ಲ, ನಾವು ಬೇರೆಯವರಿಗೆ ಸಲಹೆ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ವಾತ್ಸಲ್ಯಮಯಿಗಳಾಗಬೇಕು, ಮಕ್ಕಳನ್ನು ಪ್ರೀತಿಯಲ್ಲಿ ಗೆಲ್ಲಬೇಕು. ಯಾವ ಶಿಕ್ಷಕರು ಮಗುವಿಗೆ ತಾಯಿಯ ಪ್ರೀತಿಯನ್ನು ಕೊಡ್ತಾರೋ ಅಲ್ಲಿ ನಾವು 50% ಗೆದ್ದ ಹಾಗೆ. ಮಕ್ಕಳನ್ನು ಒಲಿಸಿಕೊಳ್ಬೇಕಿದ್ರೆ ತಾಯಿಯ ಪ್ರೀತಿ ಕೊಡಬೇಕು. ನಾವು ಎಲ್ಲಿ ತಾಯಿಯ ಪ್ರೀತಿ ಕೊಡ್ತಾ ಇದ್ದೇವೆ? ನಾವು ಶಿಕ್ಷಕರಾಗಿ ನಮ್ಮ ದರ್ಪವನ್ನು ತೋರ್ತಾ ಇದ್ದೇವೆ. ಹಾಗಾಗಿ ಅನೇಕ ಶಿಕ್ಷಕರು ನನ್ನ ಹತ್ರ ಬಂದು ಹೇಳ್ತೇವೆ, ಸರ್ ನಮ್ಮ ಮಾತು ಮಕ್ಕಳು ಕೇಳುವುದಿಲ್ಲ, ನೀವು ಬಂದು ಒಂದು ಸ್ವಲ್ಪ ಹೇಳಿ ಅಂತ. ನಾನು ಹೇಳಿದ್ದನ್ನು ಮಗು ಕೇಳುವುದಾದರೆ ನೀವು ಶಿಕ್ಷಕರೇ, ನಿಮ್ಮ ಮಾತು ಮಗು ಯಾಕೆ ಕೇಳುವುದಿಲ್ಲ? ಅಂದರೆ ಯಾವುದು ಬೇಕೋ ಅದನ್ನು ನೀವು ತೆಗೆದುಕೊಳ್ತೀರಿ, ಯಾವುದು ಬೇಡ ಅದು ನಿಮಗೆ ಬೇಡ. ಆ ರೀತಿ ಆಗಬಾರ್ದು. ನಾವು ಮೆಚ್ಚುವಿಕೆ ಇರಬೇಕು. ನಾನು ಆಗ ಹೇಳಿದೆ, ಯಾರೋ ಏನೋ ಒಂದು ಮಾಡಿದ್ದಾರೆ, ನನ್ನಲ್ಲಿ ಆಗದಂಥ ಒಂದು ಸಾಧನೆ ಮಾಡಿದ್ದಾರೆ, ಯಾರಲ್ಲೋ ಒಂದು ಪ್ರತಿಭೆ ಇದೆ, ಅದನ್ನು ಗುರುತಿಸಲಿಕ್ಕೆ ನಮಗೆ ಆಗುವುದಿಲ್ವಾ? ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ವೈಷಮ್ಯ, ವೃತ್ತಿ ವೈಷಮ್ಯ ಅಂತ ಕರೀತೇವೆ. ಬೇರೆಯವರ ಅದ್ಭುತ ಸಾಧನೆಯನ್ನು ಒಪ್ಪಿಕೊಳ್ಳುವುದಿಲ್ಲ, ಅಂಥವರು ನಾವಿದ್ದೇವೆ. ವಿಷಯ ಜ್ಞಾನದ ಕೊರತೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಎನಿ ಮೂಮೆಂಟ್ ನಾವು ಒಳಗೆ ಹೋದರೆ, ರ್ಯಾಂಡಮ್ ಆಗಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ಕೊಟ್ಟರೆ, ನಾವು ದಿನವೂ ಮಕ್ಕಳಿಗೆ ಹೋಗಿ ಪಾಠ ಮಾಡುವವರು, ನಮಗೆ ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ? ಆಗುವುದೇ ಇಲ್ಲ.
ಯಾಕೆ ಹೇಳಿದರೆ ಅದಕ್ಕೆ ಬೇಕಾದಂಥ ತಯಾರಿಯೇ ನಮ್ಮಲ್ಲಿ ಇರುವುದಿಲ್ಲ, ಏನೂ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಇದು ಕೂಡ ಮತ್ತೊಂದು ಆಡಳಿತ ಎನ್ನುವಂಥದ್ದು ಒಂದು ನೈಪುಣ್ಯತೆ, ಆಡಳಿತ ನೈಪುಣ್ಯತೆ ಇರಬೇಕು. ಕೆಲವರಿಗೆ ಈ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅನ್ನೋದು ಯಾರು, ಅವನಿಗೆ ಅದು ಗೊತ್ತಿರಬೇಕು, ಆ ಗುಣ ಅವನಲ್ಲಿ ಇರಬೇಕು, ಆಗ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಹೇಳ್ತಾ ಹೋದರೆ ಹೇಳುವಷ್ಟು ಇದೆ, ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನಮ್ಮ ಮಕ್ಕಳ ಸೇವೆ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡೋಣ. ಮಕ್ಕಳು ಹಾಗಿರಬೇಕು, ಮಕ್ಕಳು ಹೀಗಿರಬೇಕು, ಮಕ್ಕಳು ಹೀಗಿರಬಾರದು, ಮಕ್ಕಳು ಹಾಗಿರಬಾರದು ಅಂತ ಹೇಳುವುದಿಲ್ವ ನಾವು? ನಾವು ಹೇಗಿರಬೇಕು, ನಾವು ಹೇಗೆ ಇರಬೇಕು, ನಾವೇ ಹೇಗಿರಬೇಕಂತ ನಮ್ಮೊಳಗೆ ನಮಗೆ ಪ್ರಶ್ನೆ ಹಾಕ್ಕೊಳ್ಬೇಕಲ್ಲ. ಬೇರೆಯವರು ನೀವು ಹೀಗಿರಬೇಕು ಅಂತ ಹೇಳಿದರೆ ನಾವು ಕೇಳುವುದಿಲ್ಲ. ಹಾಗಾದರೆ ಮಕ್ಕಳಿಗೆ ಏನು ಹೇಳ್ತೇವೆ? ನಾನು ಬಹಳ ಮಾರ್ಮಿಕವಾಗಿ ಒಂದು ಹೇಳಿ ಇದನ್ನು ಮುಗಿಸ್ತಿದ್ದೇನೆ, ದಿಕ್ಸೂಚಿ ಭಾಷಣ. ಯಾಕೆ ಹೇಳಿದರೆ ನಾನು ಎಲ್ಲೂ ದಿಕ್ಕು ತಪ್ಪಿಲ್ಲ ಅಂತ ತಿಳಿದುಕೊಳ್ತಿದ್ದೇನೆ. ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಮನಃಶಾಸ್ತ್ರ ವಿಭಾಗದ ಒಬ್ಬ ಪ್ರೊಫೆಸರ್ ಇದ್ದರು, ಡಾಕ್ಟರ್ ಹಾಯ್ಮ್ ಜಿ ನಿನೋ ಅಂತ ಇದ್ದರು. ಅವರು ಹೇಳ್ತಾರೆ ನೋಡಿ, ಇದು ಎಲ್ಲರೂ ಕೇಳಿಸ್ಕೊಳ್ಳಿ. ಒಬ್ಬ ಪ್ರೊಫೆಸರ್ ಹೇಳ್ತಾ ಇದ್ದಾರೆ, ನಾನಂತೂ ಒಂದು ಮುಖ್ಯ ನಿರ್ಧಾರಕ್ಕೆ ಬಂದಿದ್ದೇನೆ. ಅಂದರೆ ಶಿಕ್ಷಕ, ನಾನಂತೂ ಒಂದು ಮುಖ್ಯ ನಿರ್ಧಾರಕ್ಕೆ ಬಂದಿದ್ದೇನೆ. ತರಗತಿ ಕೋಣೆಯಲ್ಲೇ ನಾನೇ ಅತ್ಯಂತ ನಿರ್ಣಾಯಕ. ತರಗತಿ ಕೋಣೆಗೆ ಹೋದರೆ ನಾನೇ ಅತ್ಯಂತ ನಿರ್ಣಾಯಕ. ನನ್ನ ನಡವಳಿಕೆಯಲ್ಲೇ ಅಲ್ಲಿ ಕಲಿಕಾ ವಾತಾವರಣವನ್ನು ಉಂಟು ಮಾಡುತ್ತದೆ. ಶಿಕ್ಷಕನ ನಡವಳಿಕೆಯೇ ಅಲ್ಲಿ ಕಲಿಕಾ ವಾತಾವರಣವನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಯೊಬ್ಬರ ಬಾಳನ್ನು ಹಸನಾಗಿಸಬಲ್ಲೆ, ವಿದ್ಯಾರ್ಥಿಯೊಬ್ಬರ ಬಾಳನ್ನು ನರಕವಾಗಿಸಬಲ್ಲೆ. ಹಸನಾಗಿಸುವುದು ನಾವೇ, ನರಕವಾಗಿಸುವುದು ನಾವೇ. ನಾನು ಆತನ ಬಾಳನ್ನು ನರಕ ಸದೃಶವಾಗಿ ಮಾಡಬಲ್ಲೆ. ಹಾಗಾದರೆ ಆತನ ಬಾಳಿನ ಸ್ಫೂರ್ತಿಯೂ ಆಗಬಲ್ಲೆ, ಆತನ ತೇಜೋವಧೆ ಮಾಡಬಲ್ಲೆ, ಆತನ ನೋಯಿಸಬಲ್ಲೆ, ಆತನ ಸಂತೈಸಬಲ್ಲೆ. ಯಾವುದೇ ಒಂದು ವಿಷಯವನ್ನು ಬಹಳ ದೊಡ್ಡದಾಗಿ ಮಾಡಬಲ್ಲೆ. ಶಿಕ್ಷಕರಲ್ಲಿ ಒಂದು ಗುಣ ಇದು. ಯಾವುದೋ ಒಂದು ಚಿಕ್ಕ ಮ್ಯಾಟರ್ ಅದನ್ನು ಏನೋ ಬಹಳ ದೊಡ್ಡದಾಗಿ ವರ್ಣನೆ ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರಲ್ಲಿದೆ. ಆದ್ದರಿಂದ ಶಿಕ್ಷಕ ಅನ್ನುವಂಥವನು ಒಬ್ಬ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ವ್ಯಕ್ತಿ ಹೌದು, ಹಾಗೆ ಅವನು ನರಕ ಸದೃಶವಾಗಿ ಮಾಡ್ತಾನೆ ಮಕ್ಕಳನ್ನು. ಆದ್ದರಿಂದ ಮಕ್ಕಳ ಬಾಳನ್ನು ಹಸನಾಗ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಿದರೆ ಖಂಡಿತವಾಗಿ ಈ ಶಿಕ್ಷಕ ವೃತ್ತಿಗೆ ಬಂದದ್ದಕ್ಕೆ ನಮಗೆ ಬಹಳ ಸಂತೋಷ. ನಾನು ಯಾರನ್ನು ನೋಯಿಸಬೇಕನ್ನುವ ದೃಷ್ಟಿಯಲ್ಲಿ ಮಾತು ಆಡಲಿಲ್ಲ. ನನ್ನನ್ನೇ ನಾನು ವಿಮರ್ಶೆಗೆ ಒಳಪಡಿಸಿದ್ದೇನೆ. ನಾನು ಈ ಕ್ಷೇತ್ರದಲ್ಲಿದ್ದವನು. ನಾವು ಯೋಚನೆ ಮಾಡೋಣ, ಎಷ್ಟು ಶೇಕಡ ಅಂಕ ಪಡೆಯುತ್ತೇವೆ. ಮಕ್ಕಳಿಗೆ ಕೇಳ್ತೇವೆ, ನೀವು ಎ ಗ್ರೇಡಾ, ಎ ಪ್ಲಸ್ಸಾ, ಸಿ ಬಂದ ಕೂಡಲೇ ಇನ್ನೇನೋ ಹೇಳ್ತೇವೆ. ಹಾಗಾದರೆ ನಮಗೆ ಯಾಕೆ ಮೌಲ್ಯಮಾಪನ? ಇದು ಈಗಲೂ ನನ್ನ ಒಂದು ಜಿಜ್ಞಾಸೆ. ಇಲಾಖಾ ಅಧಿಕಾರಿಗಳು ಅದನ್ನು ಸರ್ಕಾರಕ್ಕೆ ಹೇಳಬೇಕು, ಶಿಕ್ಷಕರ ಮೌಲ್ಯಮಾಪನ ಆಗಬೇಕು. ಹಾಗೆ ಏನು ಶಿಕ್ಷಕರ ಮೌಲ್ಯಮಾಪನ ಮಕ್ಕಳ ಜೊತೆಯಲ್ಲೇ ಆಗಲಿ ಅಂತ ನಾನು ಹೇಳೋದು. ಮಕ್ಕಳು ಪರೀಕ್ಷೆ ಬರೀತಾರಲ್ಲ SSLCಯಲ್ಲಿ, ಆ SSLC ಪರೀಕ್ಷೆ ಬರೆಯುವಾಗ ಆಯಾ ವಿಷಯದಲ್ಲಿ ಶಿಕ್ಷಕರು ಕೂಡ ಹೋಗಿ ಅಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕು. ಆಗ ಅವರು ಎಂಥ ಶಿಕ್ಷಕ ಅಂತ ಗೊತ್ತಾಗ್ತದೆ. ನೋಡೋಣ ಏನಾಗ್ತದೆ ಅಂತೇಳಿ ಇಷ್ಟು ಮಾತು ಹೇಳಿ, ಯಾರೂ ಅನ್ಯತಾ ಭಾವಿಸಬೇಡಿ. ನಿಮಗೆಲ್ಲರಿಗೂ ಕೂಡ ಇಂತಹ ಆದರ್ಶ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಈ ಒಂದು ಶಿಕ್ಷಕ ದಿನಾಚರಣೆ ಗುರುವಂದನೆಯ ಸಂದರ್ಭದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಸರ್ಕಾರದ ಇಲಾಖಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಹಾಗೆ ನಮ್ಮ ಎಲ್ಲ ವಿವಿಧ ಸಂಘಟನೆಗಳವರಿದ್ದಾರೆ. ನಾನು ಸಂಘಟನೆಯಲ್ಲಿದ್ದೆ, ನಾನು ಮುಖ್ಯೋಪಾಧ್ಯಾಯರ ಸಂಘಟನೆಯಲ್ಲಿದ್ದೆ. ಸುಮಾರು 26 ವರ್ಷ ನಾನು ಅದರಲ್ಲಿದ್ದೆ, ಅದರ ಅಧ್ಯಕ್ಷನೂ ಕೂಡ ಆಗಿದ್ದೆ. ಹಾಗಾಗಿ ಎಲ್ಲರಲ್ಲಿ ಕೂಡ ನನ್ನ ಮನವಿ ಇಷ್ಟೇ, ಒಳ್ಳೆಯ ವೃತ್ತಿ ಇದು, ನಮ್ಮನ್ನು ನೀವು ಮರಿಬೇಡಿ. ಯಾಕೆ ಹೇಳಿದರೆ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವೃತ್ತಿಯನ್ನು ಸೇರಿಕೊಂಡದಿದ್ದರೆ ನಮ್ಮ ಪುಣ್ಯ. ನೀವು ಕೂಡ ಆ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಿ
ಯಶಸ್ಸನ್ನು ಪಡೆಯಿರಿ. ನಿಮ್ಮ ಮಕ್ಕಳು ಏನೇನೋ ಆಗಲಿಕ್ಕಿದೆಯಲ್ಲ ಅದೆಲ್ಲ ಮಾಡತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅನ್ನುವಂಥ ಮಾತಿನೊಂದಿಗೆ ಇನ್ನೊಮ್ಮೆ ನಮ್ಮ ಪೂರ್ಣಿಮಾ ಮೇಡಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಸರ್, ಡಾಕ್ಟ್ರು ಪ್ರಶಾಂತ್ ಕುಮಾರ್ ಅವರು, ಹಾಗೆ ಎಲ್ಲ ನಮ್ಮ ಸಂಘಟನೆಗಳು, ಜಗದೀಶ್ ಶೆಟ್ಟರ್ ಇದ್ದಾರೆ, ಮಲ್ಲಾರ್ ಇದ್ದಾರೆ, KMK ಮಂಜನಾಡಿ, ಬೇರೆ ಬೇರೆ ಸಂಘಟನೆಗಳು, ನಮ್ಮ ಮುಖ್ಯೋಪಾಧ್ಯಾಯರ ಸಂಘಟನೆಯವರು, ಎಲ್ಲರಿಗೆ ಹಾಗೆ ಎಲ್ಲ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಾವು ವೃತ್ತಿಯಲ್ಲಿ ನಿವೃತ್ತರಾಗಿದ್ದರೂ ಕೂಡ ತಮ್ಮ ಪ್ರವೃತ್ತಿಯಲ್ಲಿ ಇನ್ನೂ ಕೂಡ ತಾವು ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿದೆ ಸರ್. ತಮಗೆ ಮತ್ತೊಮ್ಮೆ ಮಂಗಳೂರು ದಕ್ಷಿಣ ವಲಯದ ಪರವಾಗಿ, ಶಿಕ್ಷಕರ ದಿನಾಚರಣಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಅಭಿನಂದನೆಗಳು ಸರ್. ಶಿಕ್ಷಕರ ದಿನಾಚರಣಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ, ಶಿಕ್ಷಕರ ದಿನಾಚರಣಾ ಸಮಿತಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇದರ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಆದರದ ಸ್ವಾಗತ. ಈ ದಿವಸದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಶ್ರೀ HR ಈಶ್ವರ್ ಸರ್ ಅವರನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ ಸರ್. ಹಾಗೆ ಮಾನ್ಯ ಸಮನ್ವಯಾಧಿಕಾರಿಗಳು ಶ್ರೀ ಪ್ರಶಾಂತ್ ಕುಮಾರ್ KS ಮಂಗಳೂರು ದಕ್ಷಿಣ ವಲಯ ಸರ್, ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಸ್ವಾಗತಿಸಿದ್ದೇವೆ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ರವಿಶಂಕರ್ ನೀಲವರ್ ಸರ್, ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಸ್ವಾಗತಿಸಿದ್ದೇವೆ. ಶ್ರೀಯುತ KMK ಮಂಜನಾಡಿ ಅವರು, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅನುದಾನಿತ ಶಾಲಾ ಶಿಕ್ಷಕ ಸಂಘ ದಕ್ಷಿಣ ಕನ್ನಡ, ಶ್ರೀ ಜಗದೀಶ್ ಶೆಟ್ಟಿ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ, ಜಯವಂತಿ ಸೋನ್ಸ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಪ್ರಮೀಳಾ ಅಧ್ಯಕ್ಷರು, ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಲಿಲ್ಲಿ ಪಯಸ್ ಜಿಲ್ಲಾಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ಕಾರ್ಯಕ್ರಮದ ಮೊದಲಿಗೆ ಸರಕಾರಿ ಪ್ರೌಢಶಾಲೆ ಅತ್ತಾವರ ಇಲ್ಲಿಯ ಶಿಕ್ಷಕರಿಂದ ಪ್ರಾರ್ಥನೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಚನ್ನ ಷಡಕ್ಷರಿ ಪೊನ್ನ, ಪಂಪಲ ಗುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ
ಭಾಗದಲ್ಲಿ ನಮ್ಮ ಹೆಮ್ಮೆಯ ಮಂಗಳೂರು ದಕ್ಷಿಣ ವಲಯ ಕೂಡ ಒಂದು. ತನ್ನದೇ ಆದಂತಹ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗಳ ಮೂಲಕ ಪ್ರಸಿದ್ಧಿ ಪಡೆದಂಥ ನಮ್ಮ ವಲಯ ಪೂರ್ವ ಭಾಗದಲ್ಲಿ ಬಂಟ್ವಾಳ ತಾಲೂಕು, ಈಶಾನ್ಯ ಭಾಗದಲ್ಲಿ ಮೂಡಬಿದ್ರೆ, ಉತ್ತರ ಭಾಗದಲ್ಲಿ ಮಂಗಳೂರು ಉತ್ತರ, ದಕ್ಷಿಣ ಭಾಗದಲ್ಲಿ ಕೇರಳದ ಗಡಿಯನ್ನು ಹಂಚಿಕೊಂಡಿರುವಂಥ ಸರ್ವ ಧರ್ಮಗಳ ನಾಡು ಈ ನಮ್ಮ ಮಂಗಳೂರು ದಕ್ಷಿಣ ವಲಯ. ಒಂದು ಭಾಗದಲ್ಲಿ ಐತಿಹಾಸಿಕ ಹಬ್ಬಕ್ಕಡ ನಾಡು ಉಳ್ಳಾಲ ಒಂದು ಹೋಬಳಿ ಆದರೆ, ಮತ್ತೊಂದು ಕಡೆಯಲ್ಲಿ ಪಿಲಿಕುಳದಂತಹ ಪವಿತ್ರ ಸ್ಥಳಗಳು ಹಾಗೆ ಪ್ರವಾಸಿ ತಾಣಗಳನ್ನು ಒಳಗೊಂಡಂತಹ ಗುರುಪುರ ವಲಯ, ಮತ್ತೊಂದು ಕಡೆ ಕರಾವಳಿಯ ಈ ಒಂದು ವಾಣಿಜ್ಯ ನಗರ ಮಂಗಳೂರು, ಎಲ್ಲವನ್ನು ಕೂಡ ಸೇರಿಸಿಕೊಂಡಂಥ ಈ ಒಂದು ನಮ್ಮ ವಲಯದಲ್ಲಿ ಸರ್ಕಾರಿ ಅನುದಾನ ರಹಿತ ಶಾಲೆ ಪ್ರಾಥಮಿಕ 146 ಶಾಲೆಗಳು, 137 ಪ್ರೌಢಶಾಲೆಗಳು, ಒಟ್ಟು 283 ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳನ್ನು ಒಳಗೊಂಡಂಥ ಈ ನಮ್ಮ ದಕ್ಷಿಣ ವಲಯದಲ್ಲಿ 434 ಪ್ರಾಥಮಿಕ ಹಾಗೂ 344 ಪ್ರೌಢಶಾಲಾ ವಿಭಾಗದಲ್ಲಿ 788 ಶಿಕ್ಷಕರಿದ್ದು 54,329 ಪ್ರಾಥಮಿಕ ವಿಭಾಗದಲ್ಲಿ, 13,995 ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು ಒಟ್ಟು 68,324 ವಿದ್ಯಾರ್ಥಿಗಳ ಒಂದು ಸಮೂಹ ನಮ್ಮ ಈ ಮಂಗಳೂರು ದಕ್ಷಿಣ ವಲಯದಲ್ಲಿದೆ. ಎಲ್ಲ ಶಿಕ್ಷಣ ಈ ಒಂದು ಸಮೂಹವನ್ನು ಮುನ್ನಡೆಸಿರುವವರು ಮಾನ್ಯ ಶಿಕ್ಷಣಾಧಿಕಾರಿಗಳು. ಸರ್, ನಾವೀಗ ಬಂದಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸನ್ಮಾನ್ಯ HR ಈಶ್ವರ್ ಸರ್ ಅವರು ನಮ್ಮೆಲ್ಲರೂ ಕೂಡ ಸ್ವಾಗತಿಸಬೇಕಂತ ವಿನಂತಿಸ್ತಿದ್ದೆ. ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ಮಂಗಳೂರು, ಶಿಕ್ಷಕರ ದಿನಾಚರಣೆ ಸಮಿತಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇದರ ಸಹಯೋಗದೊಂದಿಗೆ ಈ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆಯನ್ನು ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಫ್ರಿಸ್ಟೇಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಜಪ್ಪಿನಮಗರು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಸ್ಪೀಕರ್ ಸಾಹೇಬರು, ಜನಪ್ರಿಯ ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಇದ್ದಾರೆ. ಅವರ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಅವರನ್ನು ಪ್ರಪ್ರಥಮವಾಗಿ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳನ್ನು ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಅವರ ಬರುವಿಕೆಯನ್ನು ಕಾಯುತ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ವೀಣಾ ಮೇಡಮ್ ರವರು, ಕಾರ್ಪೊರೇಟ್ರವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಹೇಶ್ ಸರ್ ಅವರು, ಜನರಲ್ ಮ್ಯಾನೇಜರ್ ಅವರು, ಯೂನಿಯನ್ ಬ್ಯಾಂಕ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಮುತ್ತಾಯಿ ಕಿಕ್ ಬಾಕ್ಸಿಂಗ್ ರಾಜ್ಯ ಅಧ್ಯಕ್ಷರಾದಂಥ ರಾಜಗೋಪಾಲ್ ರೈ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಆಗಮಿಸಿದರೆ ಅವರಿಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಸುಮಾರು 3 ತಿಂಗಳಿಂದ ಸತತವಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ನಮ್ಮ ಜಗದೀಶ್ ಶೆಟ್ಟಿ ಸರ್ ಅವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಅವರನ್ನು ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ, ಇಲಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ KMK ಮಂಜನಾಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾದಂತಹ ಮಂಜನಾಡಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ, ಇಲಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಹಿರಿಯವರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಜಯವಂತಿ
ಮೇಡಮ್ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಲಿಲ್ಲಿ ಪಾಯ್ಸ್ ಮೇಡಮ್ರವರು ಜಿಲ್ಲಾ ಅಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಸ್ಟ್ಯಾನಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಸತತ 3 ತಿಂಗಳಿಂದ ಸತತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರು ಕೂಡ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತ್ಯಾಗಂ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕರಾದಂತಹ ನಮ್ಮ ಪೂರ್ಣಿಮಾ ಮೇಡಮ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿಗೆ ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಿ ಎಂ ರಫೀಕ್ ಸರ್ ತುಂಬೆ ಅವರು ವೇದಿಕೆಯಲ್ಲಿ ಆಸೀನರಾಗಬೇಕು. ತುಂಬೆ ಸರ್ ಎಲ್ಲಿದ್ದೀರಿ? ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಹಿಳಾ ಅಧ್ಯಕ್ಷರಾಗಿರುವಂಥ ನಮ್ಮ ಪ್ರಮೀಳಾ ಮೇಡಮ್ರವರು 3 ತಿಂಗಳಿಂದ ಸತತವಾಗಿ ಈ ಸಭೆಗಳನ್ನು ಆಯೋಜಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯ ಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ರವಿಶಂಕರ್ ಸರ್ ಅವರು, TPO ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಅಶೋಕ್ ಶೆಟ್ಟಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಿರಿಯವರು, ನಮ್ಮ ಮಾರ್ಗದರ್ಶಕರು. ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ತಮಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ವೇದಾವತಿ ಡಯಟಿನ ನಮ್ಮ ಸಹೋದ್ಯೋಗಿ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ಮ್ಯಾನೇಜರ್ ಅವರಾದಂತಹ ಗ್ರೇಸಿ ಮೇಡಮ್ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಮೇಡಮ್, ನಮ್ಮ ಹಿರಿಯವರು, ನಮ್ಮ ತಂದೆ ತಾಯಿಗೆ ಸಮಾನರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಹಿಂದೆ ಎಲ್ಲ ನಿವೃತ್ತಿ ನನ್ನ ಮುಖ್ಯ ಶಿಕ್ಷಕರು, ನನ್ನ ಮುಖ್ಯ ಶಿಕ್ಷಕಿಯವರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ತಮಗೆ ಪ್ರತ್ಯೇಕವಾಗಿ ಸನ್ಮಾನ ಕಾರ್ಯಕ್ರಮ ಇದೆ. ತಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನೋಡಲ್ ಅಧಿಕಾರಿಗಳಾದಂಥ ಅನ್ಪೂರ್ಣ ಬುಚ್ಚನ್ ಮೇಡಮ್ರವರು ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ಅನ್ಪೂರ್ಣ ಮೇಡಮ್ರವ್ರಿಗೆ ತಮಗೆ ತುಂಬು ಹೃದಯದ ಸ್ವಾಗತ. ಅವ್ರಿಗೊಂದು ಇದು ಕೊಡಿ ಸರ್, ಮುಗಿಸ್ಕೊಟ್ಟು ಒಂದು ಬನ್ನಿ ಮೇಡಮ್, ಬನ್ನಿ ಹೇಳಿದ್ದೀನಿ. ನಮ್ಮ ಮೋಹನ್ ಸರ್ ನಮ್ಮವನ್ನು ಅಚ್ಚುಕಟ್ಟಾಗಿ ರೂಪಿಸಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ತ್ಯಾಗಂ ಸರ್ ಅವರಿಗೂ ಕೂಡ, ಮೋಹನ್ ಸಿರ್ಲಾಲ್ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜ್ಯೋತಿ ಮೇಡಮ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಆಸೀನರಾಗಿರುವಂಥ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಿದ್ದೀರಿ, ಶಿಕ್ಷಕಿ ವೃಂದದವರಿದ್ದೀರಿ, ಹಿರಿಯವರಿದ್ದೀರಿ. ತಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರಾದಂತಹ ನಮ್ಮ ರಫೀಕ್ ತುಂಬೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ECO ವಿಶ್ವನಾಥ್ರವರು,
BRPಗಳು, CRPಗಳು, ಜೊತೆಗೆ ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪ್ರಶಾಂತ್ ಸರ್ ಕಾಣ್ತಾ ಇಲ್ಲ. ಪ್ರಶಾಂತ್ ಸರ್, ರಾಧಾಕೃಷ್ಣ ಸರ್ ಅವರು ಇದ್ದಾರೆ, ಅವರು ಕೂಡ ವೇದಿಕೆಯಲ್ಲಿ ಬಂದು ಒಂದು ರೋಸನ್ನು ಇಸ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣ ಸರ್, ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ಬಂಧುಗಳಾದಂಥ ಡಾಕ್ಟರ್ ಪ್ರಶಾಂತ್ ಸರ್ ಅವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ತಮಗಿದು ಆದರದ ಸ್ವಾಗತ. ಒಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅದರ ಕೆಲಸ. ತಮ್ಮ ವ್ಯಕ್ತಿತ್ವವೂ ಹಾಗೆ, ಎಲ್ಲರೊಡಗೊಂದಾಗಿ ಮಂಕುತಿಮ್ಮ ಎನ್ನುವಂತಹ DVG ಅವರ ಕಗ್ಗದ ಮಾತಿನಂತೆ ತಾವು ಎಲ್ಲರೊಳಗೆ ಒಂದಾಗಿಕೊಂಡು ಎಲ್ಲರನ್ನು ಬಹಳ ಸಂತೋಷದಿಂದ ಸ್ವಾಗತಿಸಿದ್ದೀರಾ. ತಮಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸರ್. ತಿದ್ದಿ ತೀಡಿ ಸಮೃದ್ಧ ಮಾಡಿಕೊಂಡು ಸಂಕಲ್ಪ ಶಕ್ತಿಯ ನಿಯಂತ್ರಣ ಬೆಳೆಸಿ ತನ್ನ ಸುತ್ತಮುತ್ತಲಿನವರ ಬದುಕನ್ನು ಸಾರ್ಥಕಗೊಳಿಸುವಂಥ ಹಿಂದಿನ ಶಕ್ತಿ ನಮ್ಮ ಶಿಕ್ಷಕ. ಈ ಶಿಕ್ಷಕ ದಿನಾಚರಣೆಯ ನಮಗೆಲ್ಲರಿಗೂ ಕೂಡ ಮಹತ್ವ ಬರಬೇಕಿದ್ರೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ದಿವಸದ ಒಂದು ಕಾರ್ಯಕ್ರಮವನ್ನು ರಾಧಾಕೃಷ್ಣನ್ 1888 ಆಗಸ್ಟ್ 5ರಂದು ತಮಿಳುನಾಡಿನ ತಿರುಚಿಯಲ್ಲಿ ಜನಿಸಿದಂಥ ಇವರು ಬಡತನದಲ್ಲಿ ಬೆಳೆದವರು. ತತ್ವಶಾಸ್ತ್ರ ವಿಚಾರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ ಇವರು 1909ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತತ್ವಶಾಸ್ತ್ರದ ವ್ಯಾಖ್ಯಾನಗಳನ್ನು ಕರಗತಿ ಮಾಡಿಕೊಂಡವರು. 1918ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ, 1918ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, 1931ರಲ್ಲಿ ಆಂಧ್ರ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ, 1946ರಲ್ಲಿ ಯುನೆಸ್ಕೋದ ರಾಯಭಾರಿಯಾಗಿ, 1948ರಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗದ ಅಧ್ಯಕ್ಷರಾಗಿ, 1962ರಿಂದ 67ರವರೆಗೆ ಭಾರತದ 2ನೇ ರಾಷ್ಟ್ರಪತಿಯಾಗಿ ಅತ್ಯುನ್ನತ ಹುದ್ದೆಗೆ ಏರಿದಂಥ ಸನ್ಮಾನ್ಯ ಡಾಕ್ಟರ್ ರಾಧಾಕೃಷ್ಣನ್ ಅವರ ಮಹಾನ್ ದೂರದರ್ಶಿತ್ವ, ಅಧಿಕಾರಾವಧಿಯಲ್ಲಿ ನಡೆದಂಥ ಅವರ ಯೋಜನೆಗಳು ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತೆ ಮಾಡಿದೆ. ಈ ಭಾರತ ರತ್ನ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ನಮ್ಮೆಲ್ಲ ಅತಿಥಿಗಳು ಅತ್ಯಂತ ಗೌರವಪೂರ್ವಕವಾಗಿ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ. ಸರ್ವಪಳ್ಳಿ ರಾಧಾಕೃಷ್ಣರ ಆದರ್ಶ ನಮ್ಮೆಲ್ಲ ಶಿಕ್ಷಕರಲ್ಲಿ ನಮ್ಮೆಲ್ಲರಿಗೂ ಕೂಡ ಇರಲಿ ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ರಾಧಾಕೃಷ್ಣನ್ ತತ್ವಜ್ಞಾನಿ, ಆದರ್ಶ ಶಿಕ್ಷಕ. ಇವತ್ತು ರಾಧಾಕೃಷ್ಣನ್ ಅವರು ಇಲ್ಲದಿದ್ದರೆ ನಮ್ಮ ಶಿಕ್ಷಕರ ದಿನಾಚರಣೆಗೆ ಅರ್ಥವೇ ಇರುತ್ತಿರಲಿಲ್ಲ. ತಾನು ಶಿಕ್ಷಕರಾಗಿದ್ದುಕೊಂಡು ಶಿಕ್ಷಕರ ನೋವು ನಲಿವುಗಳನ್ನು ಕಂಡುಕೊಂಡವರು. ರಾಧಾಕೃಷ್ಣನ್ ಬೀಳ್ಕೊಡುಗೆಯಾಗುವಂಥ ಸಂದರ್ಭದಲ್ಲಿ ಅವರ ಶಿಷ್ಯರು ಅವರನ್ನು ಬೀಳ್ಕೊಡುಗೆಯಾಗುವಾಗ ಸಾರೋಟಿನಲ್ಲಿ ಎತ್ತಿ ಕೊಂಡೋಗಿದ್ರಂತೆ. ಅವರಿಗೆ ಹಾಸಲಿಕ್ಕೆ ರೈಲು ಬಂಡಿಯಲ್ಲಿ ಮೇಲು ಹಾಸಿಗೆಯನ್ನು ಹಾಸಿ ಮೆತ್ತನೆಯ ಹೂವನ್ನೇ ಹಾಸಿಗೆಯನ್ನಾಗಿ ಮಾಡಿಸಿಕೊಂಡು ತನ್ನ ಶಿಷ್ಯ ಪ್ರೇಮವನ್ನು ತೋರಿಸಿಕೊಂಡಂತಹ ಶಿಷ್ಯ ಪ್ರೇಮಕ್ಕೆ ಸಾಕ್ಷಿಯಾದವರು ರಾಧಾಕೃಷ್ಣನ್. ಇವತ್ತು ಇವರ ಹುಟ್ಟಿದ ದಿನ, ನಮ್ಮೆಲ್ಲರ ದಿನ. ತಾಯಿ ಜೀವ ನೀಡಿದರೆ ಶಿಕ್ಷಕ ಜೀವನವನ್ನೇ ನೀಡುವವರು. ಇಂತಹ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿನ ಕಾರ್ಪೊರೇಟರ್ ಆದಂಥ ಶ್ರೀಮತಿ ವೀಣಾ ಮಂಗಲ ಮೇಡಮ್ ಆಗಮಿಸಿದ್ದಾರೆ. ಅವರನ್ನು ಸಮನ್ವಯ ಅಧಿಕಾರಿ ಪ್ರಶಾಂತ್ ಸರ್ ತಮಗೆ ಆದರದ ಸ್ವಾಗತ ಸರ್. ಗೌರವಾಸನದಲ್ಲಿ ಆಸೀನರಾಗಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇವರು 1/10/1962ರಂದು ಜನಿಸಿದ್ದು 29/7/1994ರಂದು ಸೇವೆಗೆ ಸೇರಿರುತ್ತಾರೆ. ದಿನಾಂಕ 30/9/2022ರಂದು ನಿವೃತ್ತಿ ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ.
ಸನ್ಮಾನಿತರು ಶ್ರೀಮತಿ ಸಿಂಥಿಯಾ ಡಿಸೋಜಾ, ಸಹ ಶಿಕ್ಷಕರು, ಸೇಂಟ್ ಜೋಸೆಫ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕುಲಶೇಖರ ಮಂಗಳೂರು. ಶಿಕ್ಷಕರು ಸೇಂಟ್ ಜೋಸೆಫ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕುಲಶೇಖರ ಮಂಗಳೂರು. ಇವರು 27/9/1962ರಲ್ಲಿ ಜನಿಸಿದ್ದು 12/8/1985ರಲ್ಲಿ ಸೇವೆಗೆ ಸೇರಿರುತ್ತಾರೆ. 30/9/2022ರಂದು ಇವರು ನಿವೃತ್ತಿ ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸನ್ಮಾನಿತ ಶಿಕ್ಷಕರು ಶ್ರೀಮತಿ ಮೇರಿ ತೆರೇಸಾ ಮಿರಾಂದಾ, ಸಹ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರಿ. ಇವರು 23/9/1962ರಲ್ಲಿ ಜನಿಸಿದ್ದು ಸೇವೆಗೆ ಸೇರಿದ ದಿನಾಂಕ 28/1/1997. ಇವರು 30/9/2022ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಸುಗುಣ ಕುಮಾರಿ, ಸಹ ಶಿಕ್ಷಕರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ. ಶ್ರೀಮತಿ ಸುಗುಣ ಕುಮಾರಿ ಇವರು 25/9/1962ರಲ್ಲಿ ಜನಿಸಿದ್ದು 14/11/1990ರಲ್ಲಿ ಸೇವೆಗೆ ಸೇರಿರುತ್ತಾರೆ. 30/9/2022ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗುರುತಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ರೀಟಾ ಪಿಂಟೋ, ಪ್ರಭಾರ ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. 1962 17/9/1962ರಲ್ಲಿ ಜನಿಸಿದ್ದು ಸೇವೆಗೆ ಸೇರಿದ ದಿನಾಂಕ 17/1/1996. ಇವರು 30/9/2022ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗುರುತಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಫ್ಲಾವಿಯಾ ಎಂ ತಾವ್ರೋ. ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಾವರ. 5/10/1962ರಲ್ಲಿ ಜನಿಸಿದ್ದು 29/10/1982ರಲ್ಲಿ ಸೇವೆಗೆ ಸೇರಿರುತ್ತಾರೆ. 30/9/2022ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸಹ ಶಿಕ್ಷಕರು, ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ. ಇವರು 5/10/1962ರಲ್ಲಿ ಜನಿಸಿದ್ದು 28/6/1994ರಲ್ಲಿ ಸೇವೆಗೆ ಸೇರಿರುತ್ತಾರೆ. 31/10/2022ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ವಂದನೆಗಳು. ಶ್ರೀಮತಿ ಪುಷ್ಪಾ ಎಸ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ ಉಳ್ಳಾಲ. ಪುಷ್ಪಾ ಎಸ್. ಶ್ರೀಮತಿ ಪ್ರಮಿಳಾ ವಿಲ್ಮಾ ವಿದೇರ, ಸಹ ಶಿಕ್ಷಕರು, ಸಂತ ಜೆರೋಜಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಪ್ರಮಿಳಾ ವಿಲ್ಮಾ ವಿದೇರ 25/1/1964ರಲ್ಲಿ ಜನಿಸಿದ್ದು 1/10/2002ರಲ್ಲಿ ಸೇವೆಗೆ ಸೇರಿದ್ದು 31/10/2028ರಂದು ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ
ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಸನ್ಮಾನ ಪತ್ರವನ್ನು ತಮಗೆ ಈ ಅರ್ಪಿಸುತ್ತಾರೆ. ದಿವಸದ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ಅವರು ಆಗಮಿಸ್ತಾರೆ. ಸರ್, ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಿದ್ದೇವೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಗೌರವಾನ್ವಿತ ಶಾಸಕರನ್ನು ಪುಷ್ಪವನ್ನಿತ್ತು ಗೌರವಿಸಬೇಕು. ಆದರದ ಗೌರವಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ದಿನಾಚರಣೆಯ ಕಾರ್ಯಕ್ರಮವನ್ನು, ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಮಂಗಳೂರಿನ ಅಭಿವೃದ್ಧಿ ಅಧಿಕಾರರು, ನಮ್ಮ ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ನಮ್ಮ ಇಲಾಖೆಯ ಬಗ್ಗೆ ಅಪಾರ ಗೌರವವುಳ್ಳಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ ಸರ್ ತಮಗೆ. ನಮ್ಮ ಮಹೇಶ್ ಕುಮಾರ್ ಒಳ್ಳ ಸರ್ ಅವರು, ಅವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮತ್ತೋರ್ವರು ಕಿಶೋರ್ ಕುಮಾರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ನನ್ನ ವೈಯಕ್ತಿಕವಾಗಿ, ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್ ತಮಗೆ. ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತ ಮಾನ್ಯ ಶಾಸಕರಾದಂಥ ವೇದವ್ಯಾಸ ಕಾಮತ್ ಇವರಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಹಾಗೆ ನಮ್ಮೆಲ್ಲ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಂತ असतो मा सद्गमय तमसो मा ज्योतिर्गमय मृत्योर्मा अमृतंगमय ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮೆಲ್ಲ ಅತಿಥಿಗಳು ಈ ದಿವಸದ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜ್ಞಾನದ ದೇವರ ಕಡೆಗೆ ಹೋಗಬೇಕಾದರೆ ಗುರು ಎಂಬ ದ್ವಾರದ ಮೂಲಕ ಹೋಗಬೇಕು. ವೈದ್ಯ, ಇಂಜಿನಿಯರ್, ರಾಜ್ಯ, ಸೈನಿಕ ಎಲ್ಲರನ್ನು ಕೂಡ ನಿರ್ಮಾಣ ಮಾಡುವಂಥ ಸೃಷ್ಟಿಕರ್ತ ಇಡೀ ಬರುವಂತೆ ಮಾಡಬೇಕಾದ್ರೆ ಅದಕ್ಕೆ ಶಿಕ್ಷಕ ಅಥವಾ ಗುರು ಅದಕ್ಕೆ ಬಹಳ ಪ್ರಾಮುಖ್ಯ. ಈ ಒಂದು ಗುರುವಿಗೆ ನಮನವನ್ನು ಸಲ್ಲಿಸುವಂಥ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರಿಗೆ ಪುಷ್ಪವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರು ಮಾಡ್ತಿದ್ದಾರೆ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣರವರ ಒಂದು ವ್ಯಕ್ತಿತ್ವ, ಅವರ ನಡೆನುಗಳು, ಶಿಕ್ಷಣ ಕ್ಷೇತ್ರಕ್ಕಾಗಿ ಅವರು ಮುಡಿಪಾಗಿಟ್ಟಂಥ ಅವರ ಸೇವೆಗಳನ್ನು ಸ್ಮರಿಸುವಂಥ ಕಾರ್ಯಕ್ರಮ ಉದ್ಘಾಟಿಸಿದಂಥ ಸನ್ಮಾನ್ಯ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ದಿನ ನಮ್ಮ ಹಕ್ಕೊತ್ತಾಯ ಪತ್ರ ಎನ್ನುವಂಥ ಎಲ್ಲ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಕೂಡ ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಕರ ನೋವು, ನವಿಗೆ ಬಗ್ಗೆ, ಅದರ ವಿಚಾರದ ಬಗ್ಗೆ ನಮ್ಮ ದಿನ ನಮ್ಮ ಹಕ್ಕೊತ್ತಾಯ ಪತ್ರ ಈ ವಿಚಾರವನ್ನು, ಮನವಿಯನ್ನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಸರ್ ತಾವು ನಡೆಸಿಕೊಡಬೇಕು ವಿನಂತಿ ಮಾಡಿಕೊಡ್ತಿದ್ದೇನೆ. ನೆರೆದಿರುವಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ವೇದಿಕೆ ನಮ್ಮ ದಿನ ಬಹಳ ಸಂಭ್ರಮದ ದಿನ. ಮಕ್ಕಳಿಗಾಗಿ ನಾವಿರುವವರು, ಮಕ್ಕಳಿದ್ದರೆ ನಾವಿದ್ದೇವೆ. ಪ್ರಾಥಮಿಕ ಶಿಕ್ಷಣ ರಾಷ್ಟ್ರದ ಭದ್ರ ಬುನಾದಿ ಎಂಬ ನೆಲೆಯಲ್ಲಿ ನಾವೆಲ್ಲರೂ ಆ ಕೆಲಸವನ್ನು ಮಾಡ್ತಾ ಇರುವಂಥ ತಮಗಿದು ಎಲ್ಲರಿಗೂ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಘನತೆವೆತ್ತ ಸರ್ಕಾರದಲ್ಲಿ ಮಕ್ಕಳ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ರಾಜ್ಯಾದ್ಯಂತ ಪ್ರಾಥಮಿಕ ಶಾಲೆಯ ಸರ್ಕಾರಿ 1,88,540 ಶಿಕ್ಷಕರ ಪರವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಿದ್ದೇವೆ. ಬಹಳಷ್ಟು ಅಭಿವೃದ್ಧಿಯನ್ನು
ಹಿಂದಿನ ಸರ್ಕಾರವು ಈಗಿನ ಸರ್ಕಾರವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಆದರೆ ಭೌತಿಕ ಅಭಿವೃದ್ಧಿಗಿಂತ ಹೆಚ್ಚಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರಿಗೆ ಭದ್ರತೆಯನ್ನು ಕಾಣಲಿಕ್ಕೆ ಬೇಕಾಗಿ ನಾವೆಲ್ಲರೂ ಬದ್ಧತೆಯಿಂದ ಇರಬೇಕಾದ್ರೆ, ನಮಗೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಯಿಂದ ಇರಬೇಕಾದ್ರೆ ವ್ಯವಸ್ಥೆಯಲ್ಲಿ ಸರಿಪಡಿಸಬೇಕು. ಆ ನೆಲೆಯಲ್ಲಿ ನಾವು ಇವತ್ತು ಮಾನ್ಯ ಶಾಸಕರಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಮಾನ್ಯ ಶಾಸಕರಲ್ಲಿ ನೀಡ್ತಾ ಇದ್ದೇವೆ. ಇವತ್ತು ಇಡೀ ಕರ್ನಾಟಕ ಸರ್ಕಾರದಲ್ಲಿ ಪ್ರತಿ ವಲಯದಲ್ಲೂ ನಮ್ಮ ದಿನ, ನಮ್ಮ ಹಕ್ಕೊತ್ತಾಯ ಪತ್ರವನ್ನು ನಿಮಗೆ ಸಲ್ಲಿಸುವ ದಿನ ಎಂಬಂಥ ಒಂದು ನೆಲೆಯಲ್ಲಿ ನಾವು ಇವತ್ತು ನಿಮಗೆ ಸಲ್ಲಿಸ್ತಾ ಇದ್ದೇವೆ. ಎರಡು ಮಾತು. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತರಬೇತಿಯನ್ನು ಪಡೆದು ನೇಮಕಾತಿ ಹೊಂದುವಾಗ 1ರಿಂದ 8ನೇ ತರಗತಿ ಅಥವಾ 1ರಿಂದ 7ನೇ ತರಗತಿಗೆ ಶೈಕ್ಷಣಿಕವಾಗಿ ಪಾಠ ಮಾಡಲು ಅರ್ಹತೆ ಇರುವವರು ಎಂಬ ನೆಲೆಯಲ್ಲಿ ನಾವು ನೇಮಕಾತಿಗೊಂಡಿದ್ದೇವೆ. ಆದರೆ ಇತ್ತೀಚೆಗೆ 2017ರಲ್ಲಿ 16ರಲ್ಲಿ ನಮ್ಮನ್ನು 1ರಿಂದ 5ನೇ ತರಗತಿಗೆ ಮಾತ್ರ ನೀವು ಅರ್ಹರು, 6, 7, 8ಕ್ಕೆ ನೀವು ಅರ್ಹರಲ್ಲ ಎಂಬಂಥ ಒಂದು ನೆಲೆಯಲ್ಲಿ 1,88,540 ಮಂದಿಗೆ ಡಿಮೋಷನ್ ಅಂತ ಹೇಳ್ಬೋದು, ಪ್ರಮೋಷನ್ ಅಲ್ಲ ಡಿಮೋಷನ್ ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ನಾವು ಹಲವಾರು ಸಲ ನಿಮಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾವು ಅರ್ಹತೆ ಇರುವವರು ಇಷ್ಟರವರೆಗೆ ನಾವು ಪಾಠ ಮಾಡಿದ್ದೇವೆ. SSLCವರೆಗೂ ಪಾಠ ಮಾಡಲಿಕ್ಕೆ ಅರ್ಹತೆ ಇದ್ದಂಥ ಅನೇಕ ಶಿಕ್ಷಕರಿದ್ದಾರೆ. ನಾವು ಪದವಿಯನ್ನು ಪಡೆದಿದ್ದೇವೆ, BEd ಅನ್ನು ಪಡೆದಿದ್ದೇವೆ, ಪೋಸ್ಟ್ ಗ್ರಾಜ್ಯುಯೇಟ್ ಪಡೆದಂಥ ಅನೇಕ ಶಿಕ್ಷಕರಿದ್ದಾರೆ. 90,000 ಮಂದಿ ಪ್ರಾಥಮಿಕ ಶಾಲೆಯಲ್ಲಿ ಪದವಿಯನ್ನು ಪಡೆದಂಥ ಶಿಕ್ಷಕರಿದ್ದಾರೆ. 50,000ಕ್ಕಿಂತಲೂ ಹೆಚ್ಚು BEd ಪದವಿ ಪಡೆದಂಥ ಶಿಕ್ಷಕರಿದ್ದಾರೆ. ಆದರೆ ನಾವು 1ರಿಂದ 5ಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೀರಿ. ತಾವು ದಯವಿಟ್ಟು ನಮ್ಮನ್ನು 1ರಿಂದ 8ನೇ ತರಗತಿಯ ಪಾಠ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಮಾತ್ರ ಅಲ್ಲ, ನಮ್ಮನ್ನು ಪದವೀಧರ ಶಿಕ್ಷಕರು ಎಂಬಂತೆ ಪರಿಗಣಿಸಬೇಕು ಅಂತ ಒಂದು ಮನವಿಯನ್ನು ನಿಮಗೆ ಸಲ್ಲಿಸ್ತಿದ್ದೇವೆ. ಎರಡನೆಯದ್ದು, 2017ರವರೆಗೆ ನಮಗೆ ನೆಮ್ಮದಿ ಇತ್ತು ಪ್ರಮೋಷನ್ ಪಡೆಯಲಿಕ್ಕೆ. ಅರ್ಹತೆ ಸೀನಿಯಾರಿಟಿ ಪ್ರಕಾರ ನಾವು ಹೈಸ್ಕೂಲಿಗೆ ಪ್ರಮೋಷನ್ ಪಡೆಯುತ್ತಾ ಇದ್ದೆವು. ಈಗ ಆ ಅರ್ಹತೆಯನ್ನು ಕಡಿತಗೊಳಿಸಿ ನಮಗೆ 1ರಿಂದ 5ಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಆದ್ದರಿಂದ BEd ಪದವಿ ಪಡೆದಂಥ 50,000 ಶಿಕ್ಷಕರು ಕರ್ನಾಟಕ ರಾಜ್ಯಾದ್ಯಂತ ಇದ್ದಾರೆ. ಇಂತಹ ಶಿಕ್ಷಕರಿಗೂ ಪ್ರಮೋಷನ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಮನವಿಯನ್ನು ಬಹಳಷ್ಟು ಸಾಲ ಕೊಟ್ಟಿದ್ದೇವೆ. ಇದು ಕೊನೆಯ ಮನವಿ. ಇನ್ನು 1 ತಿಂಗಳ ಅವಕಾಶ ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಶಿಕ್ಷಣ ಸಚಿವರಲ್ಲಿ, ಸಂಬಂಧಪಟ್ಟಂಥ ಎಲ್ಲ ಶಾಸಕರಲ್ಲಿ ಮನವಿಯನ್ನು ಸಲ್ಲಿಸ್ತಿದ್ದೇವೆ. ದಯವಿಟ್ಟು 1 ತಿಂಗಳ ಒಳಗೆ ನಮಗೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಇಲ್ಲದೇ ಇದ್ದಲ್ಲಿ ನಾವು ಮುಂದಕ್ಕೆ 6, 7, 8ನೇ ತರಗತಿಗೆ ಪಾಠವನ್ನು ಮಾಡದೆ ನಿಲ್ಲಬೇಕಾಗ್ತದೆ. 1ರಿಂದ 5ಕ್ಕೆ ಮಾತ್ರ ನಾವು ಮಾಡಬೇಕಾಗ್ತದೆ. ಆಗ ಖಂಡಿತ ಎಚ್ಚರಿಕೆ ಆಗ್ತದೆ. ಕೇವಲ 14,500 ಮಂದಿ ಮಾತ್ರ 6, 7, 8ಕ್ಕೆ ಪಾಠ ಮಾಡಲಿಕ್ಕೆ ಇರುವಂಥ ಶಿಕ್ಷಕರು ಇರುವುದು. ಉಳಿದವರೆಲ್ಲ 1ರಿಂದ 5ಕ್ಕೆ 9,88,500. ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನೋಡಿ, ನಾವು 7,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಬೇಕಿತ್ತು. ನಾವು ಕೇವಲ 2,676 ಮಂದಿ ಮಾತ್ರ ಶಿಕ್ಷಕರಿರುವುದು. ಅತಿ ಶಿಕ್ಷಕರನ್ನು ಸ್ವಲ್ಪ ಒದಗಿಸಿದರೆ ಸಾಲದು. ನಮಗೆ ತರಗತಿಗೊಬ್ಬ ಶಿಕ್ಷಕ, ಶಾಲೆಗೊಬ್ಬ ಮುಖ್ಯ ಶಿಕ್ಷಕ ಮತ್ತು ಶಾಲೆಗೊಬ್ಬ ದೈಹಿಕ ಶಿಕ್ಷಣವನ್ನು ಒದಗಿಸಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕಂತ ವಿನಂತಿಸ್ತಾ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳು. ನಮ್ಮ ಮನವಿಯನ್ನು ತಾವು ಸ್ವೀಕರಿಸಬೇಕು, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಸಲ್ಲಿಸಬೇಕಂತ ಮಗದೊಮ್ಮೆ ಸರ್ವರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಶಿಕ್ಷಕರ ದಿನಾಚರಣಾ ಸಮಿತಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುವಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆಯ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಆದರಣೀಯ ರಾಜಗೋಪಾಲ್ ರೈ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಅವರೇ, ಮಂಗಳೂರು ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಆದರಣೀಯ ಮಹೇಶ್ ಕುಮಾರ್ ಹೊಳ್ಳ ಅವರೇ, ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ವೀಣಾ ಮಂಗಳ ಅವರೇ, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆದರಣೀಯ ಮಿತ್ರರಾಗಿರುವಂಥ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಕಿಶೋರ್ ಕೊಟ್ಟಾರಿ ಅವರೇ,
ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿರುವಂಥ ಪ್ರಶಾಂತ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೀಮತಿ ಪೂರ್ಣಿಮಾ ರೈ ಅವರೇ, ಸರಿಯತ್ತಾ, ಉಪಸ್ಥಿತ ಗೌರವಾನ್ವಿತ ಶಿಕ್ಷಕರ ಕ್ಷೇತ್ರದ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಜಗದೀಶ್ ಶೆಟ್ಟಿ ಅವರೇ, ರಾಧಾಕೃಷ್ಣ ರಾವ್ ಅವರೇ, ಅದೇ ರೀತಿ ಉಪಸ್ಥಿತ ಗೌರವಾನ್ವಿತ ದಿಕ್ಸೂಚಿ ಭಾಷಣವನ್ನು ಕೊಟ್ಟಂಥ ಶ್ರೀ ಅಶೋಕ್ ಕುಮಾರ್ ಅವರೇ, ಉಪಸ್ಥಿತ ಗೌರವಾನ್ವಿತ ಎಲ್ಲ ವೇದಿಕೆಯಲ್ಲಿ ಶಿಕ್ಷಕರೇ, ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥ ಗೌರವಾನ್ವಿತ ಈ ವಲಯದ ಆದರಣೀಯ ಎಲ್ಲ ಶಿಕ್ಷಕ ಬಂಧುಗಳೇ, ರಾಜಣ್ಣ ಅವರಿದ್ದಾರ? ಇಲ್ಲ. ಪುಟ್ಟರಾಜ್ ಅವರಿಲ್ಲ? ಎಲ್ಲರಿದ್ದಾರಲ್ಲ, ಸರಿ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳೇ, ಎಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸೇರಿದಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದಂಥ ಶಿಕ್ಷಕರ ದಿನಾಚರಣೆ ಮತ್ತು ಡಾಕ್ಟರ್ ರಾಧಾಕೃಷ್ಣನವರ ಜನ್ಮದಿವಸದ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಎಲ್ಲ ಶಿಕ್ಷಕ ಬಂಧುಗಳಿಗೆ, ತಾಯಂದಿರಿಗೆ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಭಾರತದ ಮಾಜಿ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ. ಆ ಜನ್ಮದಿನವನ್ನು ಶಿಕ್ಷಕರಿಗೆ ವಿಶೇಷವಾಗಿ ಗೌರವವನ್ನು ಕೊಡಬೇಕು, ಶಿಕ್ಷಕರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ಬೇಕು. ಶಿಕ್ಷಕರು ಅಂತ ಹೇಳಿದರೆ ಪ್ರತಿಯೊಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ದೇವರಕ್ಕಿಂತ ಮುಂಚೆ ಕರೆಯುವಂಥದ್ದನ್ನು ಗುರುವನ್ನು. ನೀವು ಎಲ್ಲ ಕಡೆಗಳಲ್ಲಿ ನೋಡಿದ್ರೆ ನಾವು ಉಲ್ಲೇಖವನ್ನು ಮಾಡ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮೂರು ಮಹೇಶ್ವರ. ಯಾಕೆ ಗುರುವನ್ನು ಪ್ರಥಮತವಾಗಿ ಕರಿತೇವೆ ಅಂತ ಹೇಳಿದ್ರೆ ಜೀವನದಲ್ಲಿ ಗುರುವಿಗೆ ಬಹಳ ದೊಡ್ಡ ಮಹತ್ವದ ಸ್ಥಾನವನ್ನು ಕೊಡ್ತೀವಿ. ಎಲ್ಲ ಒಂದು ಕಡೆ ಗುರುವಿನಿಂದಾಗಿ ಸರಿಪಡಿಸಿಕೊಡುವಂಥ ಬಹಳಷ್ಟು ಪ್ರಯತ್ನಗಳು ಮಾಡಬೇಕು. ಹಾಗಾಗಿ ಗುರುವಿಗೆ ಬಹಳ ವಿಶೇಷವಾದಂಥ ಸ್ಥಾನವನ್ನು ಇವತ್ತು ಭಾರತದಲ್ಲಿ ಬಹಳ ದೊಡ್ಡ ರೀತಿಯ ಗೌರವವನ್ನು ಕೊಡುವಂಥ ಶುಭ ಸಂದರ್ಭದಲ್ಲಿ ನಾವಿವತ್ತು ಸೇರಿದ್ದೇವೆ. ಒಂದು ಗುರು ಅಂತ ಹೇಳಿದರೆ ಯಾರು, ಅವರ ಕೊಡುಗೆಗಳು ಏನು, ಅವರ ತ್ಯಾಗಗಳನ್ನು ನೋಡಿದಾಗ ಗುರು ಈ ಜೀವನದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಸರಿಯಾದ ದಾರಿಯಲ್ಲಿ, ಸರಿಯಾದ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆಯ ಭಾರತದ ಪ್ರಜೆಯಾಗಿ ಮಾಡುವಂಥ ದೃಷ್ಟಿಯಲ್ಲಿ ಆ ಗುರುಗಳ ಕೊಡುಗೆ ಬಹಳ ದೊಡ್ಡದಿದೆ. ಇವತ್ತು ಜೀವನದಲ್ಲಿ ತಾನು ಶಾಲೆಯಲ್ಲಿ, ಕಾಲೇಜಿನಲ್ಲಿರುವಂಥ ಸಂದರ್ಭದಲ್ಲಿ ಎಂತೆಂಥ ಮಿತ್ರರಿರುವಂಥ ಮಿತ್ರರನ್ನು ನಾವು ಮರಿತೇವೆ. ಈಶ್ವರ ಮಾಸ್ಟರ್ನ ಮತ್ತು ಟೀಚರನ್ನು ಮರೆಯಲ್ಲ. ನೀವು ನೋಡಿ, ಎಲ್ಲರೂ ಇಲ್ಲಿ ಕೂತಂಥ ಇವರು ಕೂಡ ಹಾಗೆ, ಇವರಿಗೆ ಅಧ್ಯಾಪಕರಾಗಿರ್ಬೋದು, ಎಲ್ಲ ಅವರೇ ಅಧ್ಯಾಪಕರಾಗಿರ್ಬೋದು, ನೀವು ಶಿಕ್ಷಕರಾಗಿರ್ಬೋದು. ಆದರೆ ನಮ್ಮ ಜೀವನದಲ್ಲಿ ನಮಗೆ ಕಳಿಸಿದಂಥ ಶಿಕ್ಷಕರು ಯಾರು, ಅವರನ್ನು ನಾವು ನೆನಪಿಸಿಕೊಡ್ತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಜವಾದ ರೋಲ್ ಮಾಡೆಲ್, ನಿಜವಾದ ನಾಯಕ, ನಿಜವಾದ ವ್ಯಕ್ತಿ ಗುರುವಾಗಿ ನಮಗೆ ಎಲ್ಲೋ ಒಂದು ಶ್ರೇಷ್ಠ ಭಾವನೆಯಲ್ಲಿ ಕಾಣುವಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಶಿಕ್ಷಕರು, ಗುರುಗಳು. ನಮ್ಮ ಭಾವನೆ ಒಳಗೆ ಗುರುಗಳಿಗೆ ವಿಶೇಷವಾದಂಥ ಸ್ಥಾನವನ್ನು, ಮಾನವನ್ನು ನಾವು ಕೊಡ್ತೀವಿ. ಹಾಗಾಗಿ ಇವತ್ತು ರಾಧಾಕೃಷ್ಣನವರು ಕೂಡ ಶಿಕ್ಷಕರಾಗಿ ಸೇವೆ ಕೊಟ್ಟವರು. ಅವರ ಸೇವೆ ಮನೋಭಾವವನ್ನು ನೋಡಿಕೊಂಡು ಅವರಿಗೆ ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಶಿಕ್ಷಕರು ಎಲ್ಲೋ ಒಂದು ಕಡೆ ಅವರು ಮಾಡುವಂಥ ತ್ಯಾಗವನ್ನು ಕಂಡಾಗ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ತಿದ್ದಿ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅವನನ್ನು ದೇಶದ ಒಂದು ಸತ್ಪ್ರಜೆ ಮಾತ್ರವಲ್ಲ, ದೇಶದ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಅವನಿಗೆ ಕೊಂಡೋಗಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಶಿಕ್ಷಕರಿಗೆ ಮಾತ್ರ. ಇವತ್ತು
ದೇಶದ ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಯಾರೆಲ್ಲ ಇದ್ರೂ ಕೂಡ ಅವರಿಗೆ ಜೀವನದಲ್ಲಿ ತಮ್ಮ ಶಿಕ್ಷಕರುಗಳ ನೆನಪಿರ್ತದೆ. ಅವತ್ತಿನ ದಿನಗಳ ಚಿತ್ರಣವನ್ನು ಕಂಡ್ರೆ ಮತ್ತು ಇವತ್ತಿನ ದಿನಕ್ಕೆ ಚಿತ್ರಣಕ್ಕೆ ವ್ಯತ್ಯಾಸಗಳಿದೆ. ಅವತ್ತು ರಾಜಣ್ಣ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೆ 2 ಪೆಟ್ಟು ಬೀಳ್ತಿತ್ತು, ಇವತ್ತು ಪೆಟ್ಟು ಇಲ್ಲ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಸುಲಭವಾಗಿದೆ. ನಾವೆಲ್ಲ ಪೆಟ್ಟು ತಿಂದೇ ಬಂದವರು, ನೀವು ಪೆಟ್ಟು ತಿಂದು ಬಂದಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಎಲ್ಲೋ ಒಂದು ಕಡೆ ಆ ರೀತಿಯ ವಾತಾವರಣಗಳು, ಪೆಟ್ಟು ತಿಂದರೂ ಕೂಡ ಮನೆಯಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಕೂಡ ತಂದೆ ತಾಯಿ ಮತ್ತು ಇನ್ನಿತರ ನಮ್ಮ ಕುಟುಂಬದವರು ಬಂದು ಎಲ್ಲೋ ಒಂದು ಹೇಳುವಂಥದ್ದು, ಈಗ ನನ್ನ ರಡ್ಡು ಕೊರಲೆ ಅಂತ ಹೇಳ್ತಾ ಇದ್ದ ಬಿಟ್ಟು ಯಾಕೆ ಹೊಡೆದಿದ್ದೀರಿ ಅಂತ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಇದೆ, ಏನು ಮಾಡೋದು ಹೇಳಿ ಈಶ್ವರ್ರೆ. ಇವತ್ತು ಕಷ್ಟದ ದಿನ, ನಿಮಗೆ ಕಲಿಸುವಂಥದ್ದು. ಇವತ್ತು ಅವರು ಹೇಳಿದರು, ಜಗದೀಶ್ ಶೆಟ್ಟಿ ಅವರು, ಸರಿ ಇದೆ, ತುಂಬ ಕಷ್ಟ ಇದೆ ಇವತ್ತು. ಅವತ್ತು ಒಂದು ಶಿಕ್ಷಕರ ಮೇಲೆ ಇರುವಂಥ ಹೆದರಿಕೆ, ಗೌರವ ಇವತ್ತು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣ ಇರ್ಬೋದು, ಇವತ್ತಿನ ತೆಗೆದುಕೊಳ್ಳುವಂಥ ನಮ್ಮ ಹೊಟ್ಟೆಗೆ ತೆಗೆದುಕೊಳ್ಳುವಂಥ ಆಹಾರದ ಪದ್ಧತಿಗಳಲ್ಲಿರ್ಬೋದು ಸ್ವಲ್ಪ ಬದಲಾಗಿದೆ. ಹಾಗಾಗಿ ಈ ಬದಲಾದ ಸಂದರ್ಭದಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ಎಲ್ಲ ವಿಚಾರಧಾರೆಗಳು ಬದಲಾದರೂ ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ, ಶಿಕ್ಷಕರ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗಿರ್ಬೋದು, ಬಿಟ್ಟರೆ ಸಂಪೂರ್ಣವಾಗಿ ಬದಲಾಗಿಲ್ಲ. ಈಗಲೂ ಕೂಡ ಶಿಕ್ಷಕರಿಗೆ ಬಹಳ ದೊಡ್ಡ ರೀತಿಯ ಗೌರವವನ್ನು, ಬಹಳ ದೊಡ್ಡ ರೀತಿಯ ಒಂದು ಸ್ಥಾನವನ್ನು ಕೊಡುವಂಥ ವಾತಾವರಣಗಳು ಇವತ್ತಿಗಿದೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ, ಎಲ್ಲ ಕಡೆಗಳಲ್ಲಿ ನಾವು ನೋಡಿದ್ರೆ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಇಲ್ಲದಂಥ ಯಾವುದಾದ್ರೂ ಒಂದು ವರ್ಗ ಇದ್ರೆ ಅದು ಕೇವಲ ಶಿಕ್ಷಕರಲ್ಲಿ ಮಾತ್ರ ಅಂತೇಳಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಶಿಕ್ಷಕರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರಗಳಿಲ್ಲ. ಬೇರೆ ನೀವು ಎಲ್ಲ ಇಲಾಖೆಗಳು ನೋಡಿ, ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ನೋಡಿ, ಅಥವಾ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ನೋಡಿದರೆ ಅದು ಇದೆ. ಅದು ಸರಿಯೋ ಅಂತ ಹೇಳಿದ್ರೆ ತಪ್ಪಿರಬಹುದು, ಆದರೆ ಶಿಕ್ಷಕರಲ್ಲಿ ಇಲ್ಲ. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಬಹಳ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ತ್ಯಾಗದ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಸುಂದರ ಸಮಾಜವನ್ನು ಕಟ್ಟುವಂಥ ಸಾಮರ್ಥ್ಯ ಇರುವಂಥವ್ರು ಶಿಕ್ಷಕರು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳ್ತಾರೆ. ಹಾಗಾಗಿ ತಾಯಿ ಮತ್ತು ತಂದೆಯ ನಂತರ ಮಹತ್ವದ ಸ್ಥಾನವನ್ನು ಪಡ್ಕೊಳ್ಳುವಂಥ ವ್ಯಕ್ತಿಗಳು ಶಿಕ್ಷಕರು. ನಾವು ಗುರುಗಳು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡ್ತೇವೆ. ನಾವು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ನನಗೆ ಬೇರೆ ಭಾಗದಲ್ಲಿ ಗೊತ್ತಿಲ್ಲ ಈಶ್ವರ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುವಾಗ ಮೊದಲು ಸ್ವಾಮಿಯನ್ನು ಸೇರಿಸ್ಕೊಳ್ತೇವೆ. ಸ್ವಾಮಿ ದೇವರೇ ಅಂತ ಹೇಳ್ತೇವೆ. ಅಂದರೆ ಸ್ವಾಮಿ ಅಂತ ಹೇಳಿದ್ರೆ ಗುರು ಅಂತೇಳಿ ಅರ್ಥ. ಸ್ವಾಮಿ ದೇವರೇ ಅಂತ ಹೇಳುವಂಥ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ ಪ್ರಥಮತವಾಗಿ ಗುರುಗೆ ಸ್ಥಾನ ಕೊಟ್ಟು ಮತ್ತೆ ದೇವರಿಗೆ ಸ್ಥಾನ ಕೊಡುವಂಥ ಈ ತುಳುನಾಡು ನಮ್ಮ ವಿಶೇಷವಾದಂಥ ಸಂಸ್ಕೃತಿಯನ್ನು ಹೊಂದಿದೆ. ಹಾಗಾಗಿ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಶಿಕ್ಷಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಶಾಸಕರುಗಳು ಬರ್ತಾರೆ, ಮಹಾನಗರ ಪಾಲಿಕೆ ಸದಸ್ಯರುಗಳು ಬರ್ತಾರೆ, ಶಿಕ್ಷಣ ಸಚಿವರು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಪ್ರಧಾನಮಂತ್ರಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ ಹೋಗ್ತಾರೆ. ಆದರೆ ಕಾಯಮಾಗಿರುವವರು ಯಾರು? ಶಿಕ್ಷಕರು. ಹಾಗಾಗಿ ಶಿಕ್ಷಕರು ನೀವು ಒಂದು ರೀತಿಯ ಬಹಳ ದೊಡ್ಡ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಮರ್ಥ್ಯ ಇರೋರು. ಶಾಸಕರಿಗೆ ಬರುವ ವರ್ಷ ಓಟ್ ಸಿಕ್ಕಿಲ್ಲ ಅಂದರೆ ಅವ್ರು ಬರಲಿಕ್ಕಾಗಲ್ಲ, ಇನ್ನೊಬ್ರು ಬರ್ತಾರೆ. ಸಚಿವರು ಬದಲಾಗ್ತಾರೆ, ಮಂತ್ರಿಗಳು ಬದಲಾಗ್ತಾರೆ, ಸರ್ಕಾರವೂ ಬದಲಾಗುತ್ತೆ. ಆದರೆ ಶಿಕ್ಷಕರು ಮಾತ್ರ ಒಂದು 10-25 ವರ್ಷ 30 ವರ್ಷಗಳು ಅವ್ರದ್ದೇ ಪ್ರಾಮಾಣಿಕವಾದ ಸೇವೆಗಳು ಇರ್ತದೆ. ಹಾಗಾಗಿ ನೀವು ಮಾತನಾಡುವಂಥದ್ದು, ನೀವು ಕೊಡುವಂಥದ್ದು, ನಿಮ್ಮ ಭಾಳ ವಿಶೇಷವಾದಂಥ ಕೊಡುಗೆ ಮಕ್ಕಳ ಮನಸ್ಸೊಳಗಡೆ ಭಾಳ ದೊಡ್ಡ ರೀತಿಯಲ್ಲಿ ಕೂತ್ಕೊಳ್ತದೆ. ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಭಾಳ ಚಂಚಲ, ಅದು ಓಡ್ತಾ ಇರ್ತದೆ, ಆಚೆ ಈಚೆ ಓಡ್ತದೆ. ಎಲ್ಲಿ ಓಡ್ತದೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಪಾಠ ಮಾಡುವಾಗ ಕಿಟಕಿಯಲ್ಲಿ ನೋಡುವಂಥದ್ದು, ಈ ರೀತಿಯ ಮನಸ್ಸು ಭಾವನೆಗಳು ಬದಲಾಗ್ತಾ ಮಕ್ಕಳ ಮನಸ್ಸು ಓಡ್ತದೆ. ಆದರೆ ಓಡುವಂಥ ಮನಸ್ಸನ್ನು ಹಿಡಿದು ಕೂತ್ಕೊಳಿಸುವಷ್ಟು ಸಾಮರ್ಥ್ಯ ಇರುವಂಥದ್ದು ಯಾರಿಗಂದರೆ ಕೇವಲ ಶಿಕ್ಷಕರಿಗೆ. ಅವತ್ತಿನ ದಿನಗಳು ಹೇಗೆ ಇದ್ದವು ಅಂತ ಹೇಳಿದ್ರೆ,
ಮಾಧ್ಯಮದವರು ಇದ್ದಾರೋ ಅಲ್ಲಿ ಒಬ್ಬರು ಇದ್ದಾರೆ, ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ. ಇಬ್ರಾಹಿಂರು ಇದ್ದಾರೆ ಮಾಧ್ಯಮದವರು, ಇವರು ವಿಡಿಯೋ ಏನೋ ಲೈವ್ ಹೊಡಿತಾರೆ, ಇಲ್ಲಾಂದ್ರೆ ಹೇಳ್ಬೋದಿತ್ತು, ಅವರಿದು ತೊಂದರೆ ಇಲ್ಲ. ನಾವು ಶಾಲೆಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ರಾಜಣ್ಣ ಭಾಳ ಗಮ್ಮತ್ತಿದೆ. ನಾವು ಶಾಲೆಯಲ್ಲಿ ನಾನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆಯಲ್ಲಿ ಕಲಿತವನು. 1ರಿಂದ 7 1ರಿಂದ 7ನೇ ತರಗತಿ ತನಕ ಮಣ್ಣಗುಡ್ಡೆ ಶಾಲೆಯ ಹಳೆ ವಿದ್ಯಾರ್ಥಿ ನಾನು. ಅದಕ್ಕಾಗಿ ಆ ಶಾಲೆಯನ್ನು ದತ್ತು ತಗೊಂಡು ಕಳೆದ 5 ವರ್ಷಗಳಲ್ಲಿ ಆ ಶಾಲೆಗೆ 5-6 ಕೊಠಡಿಗಳು, ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿಕೊಡುವಂಥ ದೃಷ್ಟಿಯಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಕಡೆ ಶಿಕ್ಷಕರಿಗೆ ಸರ್ಕಾರದ ನಿಯಮಗಳು, ಈ ನಿಯಮಗಳನ್ನು ಪಾಲನೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡಬೇಕು. ಎಲ್ಲ ನಿಯಮವನ್ನು ಪಾಲನೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಿಕ್ಕಾಗಲ್ಲ, ಕಷ್ಟದ ಪರಿಸ್ಥಿತಿ. ಪ್ರೈವೇಟ್ ಶಾಲೆಗಳು, ಇಂಥ ಪ್ರೆಸ್ಟೀಜ್ ಶಾಲೆಗಳಲ್ಲಿ ತೊಂದರೆ ಇಲ್ಲ, ಅವರ ಆಡಳಿತ ಮಂಡಳಿಯವರೇ ನಿರ್ಧಾರಗಳು. ಸರ್ಕಾರಿ ವ್ಯವಸ್ಥೆಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮೇಲಿನವರ ಹತ್ರ ಕೇಳಬೇಕು. ಅನುಮತಿ ಬರುವಾಗ ಇಲ್ಲಿ ಮಕ್ಕಳು ಕೆಲವರದ್ದು ರಿಸಲ್ಟ್ ಬಂದಿರ್ತದೆ ಅಥವಾ ಇನ್ನಿತರ ವ್ಯವಸ್ಥೆಗಳಾಗಿರ್ತದೆ. ಅದಕ್ಕಾಗಿ ಹೇಳುವಂಥದ್ದು, ಎಲ್ಲೋ ಒಂದು ಅಧ್ಯಾಪಕರು ಪ್ರಾಮಾಣಿಕವಾದ ಸೇವೆಯನ್ನು ಕೊಡ್ತಾ ಇರುವಾಗ ತೆಗೆದುಕೊಂಡಂಥ ನಿರ್ಧಾರಗಳು ಸ್ವಲ್ಪ ಆಚೆ ಈಚೆ ಇದ್ರೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣದಲ್ಲಿ ನಾವು ಹೋಗಬೇಕಾಗ್ತದೆ. ನಾವು ಶಾಲೆಯಲ್ಲಿರುವಾಗ ಪಾಠ ಮಾಡ್ತಾ ಇರುವಾಗ ನಮಗೊಬ್ಬರು ಸುನಂದ ಟೀಚರ್ ಅಂತ ಇದ್ರು, ಮಣ್ಣಗುಡ್ಡೆ ಶಾಲೆಯಲ್ಲಿ, ಈಗ ರಿಟೈರ್ಡ್ ಆದರು. ಪದ್ಮಾವತಿ ಟೀಚರ್ ಅಂತ ಒಬ್ಬರು ಇದ್ರು. ಪದ್ಮಾವತಿ ಟೀಚರ್ ಮೊನ್ನೆ ಒಂದು ವಾರದ 1 ತಿಂಗಳ ಹಿಂದೆ ಅವರು ನಿಧನ ಹೊಂದಿದರು. ಇನ್ನೊಂದು 10 ವರ್ಷದಲ್ಲಿ ಕೃಷ್ಣ ನಾಯಕ್ ಅಂತ ಹೋದ್ರು, ಹೆಡ್ ಮಾಸ್ಟರ್. ಅವರು ಕೃಷ್ಣ ನಾಯಕರು ಮಣ್ಣಗುಡ್ಡೆ ಶಾಲೆಯಲ್ಲಿ ಭಾಳ ಜೋರು. ಅವರು ಕೃಷ್ಣ ನಾಯಕ್ ಅಂತ, ಅವರು ಜೋರು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅವರು ನಮೂದನೆ ಹೇಳುವಾಗಲೇ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ, ಏನಾದರೂ ಒಂದು ತರಗತಿಯಲ್ಲಿ ತೊಂದರೆ ಆದರೆ ಬಾಯಲ್ಲೇ ಹೇಳುವುದು, ಕೈ ಬೆರಳು ತೋರಿಸೋದು, ಓ ಪ್ರಾಣಿ ನೀನು ಅಂತ ಹೇಳುವಂಥದ್ದು. ಎಲ್ಲ ವಿದ್ಯಾರ್ಥಿಗಳು ಹಿಂದೆ ತಿರುಗೋದು, ಹಿಂದೆ ನೋಡಬೇಡ ಪ್ರಾಣಿ ನೀನೇ ಅಂತ ತೋರಿಸ್ತದೆ. ಈಗ ಮತ್ತೆ ಏ ಪ್ರಾಣಿ ನೀನೇ ಹಿಂದೆ ನೋಡಬೇಡ, ಎಲ್ಲರೂ ಹಿಂದೆ ನೋಡೋದು, ಎಲ್ಲರೂ ಪ್ರಾಣಿ ಹಿಂದೆಗೆ ಹೋಗಲಿ ನಾವಲ್ಲ ಅಂತ ಹೇಳುವಂಥದ್ದು. ಆ ರೀತಿಯ ಅಂದರೆ ಆ ಒಂದು ಅವರು ಹೇಳಿದಂಥ ವಿಚಾರಗಳು ನಮ್ಮ ಜೀವನದಲ್ಲಿ ಇವತ್ತಿನ ತನಕ ನೆನಪಿದೆ. ಯಾಕಂತ ಹೇಳಿದ್ರೆ, ಯಾವತ್ತೂ ವಿದ್ಯಾರ್ಥಿಗಳ ಮನಸ್ಸೇನು ಅಂತ ಹೇಳಿದ್ರೆ, ತಪ್ಪು ಮಾಡಿದಾಗ ನಾನಲ್ಲ ಬೇರೆಯವನು ಅಂತ ಹೇಳುವಂಥ ತೋರಿಸುವಂಥ ಮಾನಸಿಕತೆ ಇರ್ತದೆ. ತಪ್ಪು ಮಾಡಿದಾಗ ನಾನಲ್ಲ, ಅದು ಈ ವಿದ್ಯಾರ್ಥಿಗಳು ಅಂತಲ್ಲ, ಜಗತ್ತಿನ ಎಲ್ಲ ನಿಯಮಗಳಾಗೆ ತಪ್ಪು ನಾನು ಮಾಡಿದೆ, ತಪ್ಪು ಬೇರೆಯವರು ಮಾಡುವಂಥದ್ದು ಅಂತ. ಹಾಗಾಗಿ ಭಾಳ ದೊಡ್ಡ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಮುಟ್ಟುವ ಹಾಗೆ ಒಂದು ಒಳ್ಳೆಯ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರಗಳು ಬದಲಾಗ್ತದೆ, ಎಲ್ಲವೂ ಆಗಲಿ, ಆದರೆ ಶಿಕ್ಷಕರು ಬದಲಾಗಬಾರ್ದು. ಶಿಕ್ಷಕರು ಪ್ರಪ್ರಥಮವಾಗಿ ಈ ಮಣ್ಣಿನ ವ್ಯವಸ್ಥೆಯ ನಮ್ಮ ವಿಚಾರಧಾರೆಗಳು, ನಮ್ಮ ಸಂಸ್ಕೃತಿಗಳು, ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂಥ ದೃಷ್ಟಿಯಲ್ಲಿ ಅಥವಾ ಒಂದು ದೇಶಭಕ್ತ ನಾಗರಿಕನಾಗುವಂಥ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ದೇಶಭಕ್ತ ನಾಗರಿಕನಾಗಬೇಕು. ಈ ಮಣ್ಣಿನ ಮೇಲೆ ಅವನಿಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಅಂಥ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು, ಸಮಾಜಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿಯಾಗಿ ಕೊಡುವಂಥ ವ್ಯವಸ್ಥೆಗಳಾಗಬೇಕು. ಇನ್ನಷ್ಟು ಶಿಕ್ಷಕರ ಪಾತ್ರ ಮಹತ್ವವನ್ನು ಪಡ್ಕೊಳ್ಬೇಕು ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಹೇಳಲಿಕ್ಕೆ ಹೋದ ತಪ್ಪು ಅಂತ ಕಾಣ್ತದೆ. NEP-ಯನ್ನು ರದ್ದು ಮಾಡಿ ಏನೋ ಮಾಡುವ, ರಾಜಕೀಯವಾಗಿ ಮಾಡುವಂಥದ್ದು ಬೇರೆ. ಆದರೆ ಇವತ್ತದು ಅಗತ್ಯ ಇತ್ತು ಅಂತ ಹೇಳಿದ್ರೆ 100ಕ್ಕೆ 100 ಅಗತ್ಯ ಇತ್ತು ಅಂತ ಹೇಳೋದು. ವೈಯಕ್ತಿಕವಾಗಿ ನಾನು ಕಳೆದ 2 ತಿಂಗಳಿಂದ ಒಂದು 150 ಶಿಕ್ಷಕರಿಗೆ ವೈಯಕ್ತಿಕವಾಗಿ ಕೇಳಿದ್ದೇನೆ, ಸರ್ ಬೇಕು ಸರ್ ಅಂತ ಹೇಳೋಂಥ ಭಾವನೆಗಳಿದೆ. ರಾಜಕೀಯವಾಗಿ ಹೋಗಿರ್ಬೋದು, ಆದರೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮಣ್ಣಿಗೆ ಯಾವುದಾದ್ರೂ ಅದಕ್ಕೆ ಪೂರಕವಾದ ವಾತಾವರಣ ಕೊಡುವಂಥ ಶಕ್ತಿ ಆ ವ್ಯವಸ್ಥೆಗಳು ಅದರಲ್ಲಿದ್ದರೆ ಅದು ಕೆಲವು ಅಂಶಗಳನ್ನು ತೆಗೆದುಕೊಂಡು ಶಿಕ್ಷಕರಿಗೆ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಲೈಫ್ ಈಸ್ ಕಾಂಪಿಟೇಷನ್. ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಒಂದೊಮ್ಮೆ ಇಂಗ್ಲಿಷ್ ಮಾಧ್ಯಮದ ಈ ರೀತಿಯ ಪ್ರೆಸ್ಟೀಜ್ ಶಾಲೆಯ ಮಕ್ಕಳ ಒಂದಿಗೆ ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅವರೊಂದಿಗೆ ಹೇಗೆ ಕಾಂಪಿಟೇಷನ್ ಮಾಡೋದು ಹೇಳಿ? ಆಗತ್ತಾ? ಆಗಲ್ಲ. ಕನ್ನಡ ಮಾಧ್ಯಮದಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತು, ಮತ್ತೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋನು. ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಹೋದಾಗ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಇವನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರುವಾಗ್ತದೆ. ಇವತ್ತಿನ ವ್ಯವಸ್ಥಿತವಾಗಿರುವಂಥ ವ್ಯವಸ್ಥೆಗೆ ಅವನು ಹೋಗಿಕೊಂಡು ಹೋಗ್ಲಿಕ್ಕೆ ಅವನಿಗೆ ಆಗಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ವಿಶೇಷವಾಗಿ ಅದರಲ್ಲಿ ಬೇಕಾದ ಅಂಶಗಳು,
ನಾನು ಅದನ್ನು ಎಲ್ಲವನ್ನು ನೋಡಿದ್ದೇನೆ, ನಾನು ಓದಿದ್ದೇನೆ, ನನಗೆ ಹೇಳಲಿಕ್ಕೆ ಹೋಗಲ್ಲ, ನಾನು ನೋಡಿದ್ದೇನೆ. ಅದರಲ್ಲಿ ಬಹಳಷ್ಟು ಪೂರಕವಾದ ಅಂಶಗಳಿದೆ. ಮಕ್ಕಳಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದನ್ನು ಪರಿಚಯ ಮಾಡಿಸಿಕೊಡುವಂಥ ವ್ಯವಸ್ಥೆಗಳಾಗಬೇಕು. ಇವತ್ತಿಗೆ ದೇಶಭಕ್ತ ವ್ಯವಸ್ಥೆಗಳಲ್ಲಿ ನೀವು ಭಾರತದಲ್ಲಿ ಜಪಾನ್ನಲ್ಲಿ ನೋಡಿ ಅಂತೆ, ಜಪಾನ್ನಲ್ಲಿ ಹುಟ್ಟಿದಂಥ ಮಗುವಿಗೆ ಅಲ್ಲಿನ ವ್ಯವಸ್ಥೆಗಳಿಗೆ ಪೂರಕವಾಗಿ ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕ್ರೀಡೆಗಳಲ್ಲಿ ಇವತ್ತು ಒಲಿಂಪಿಕ್ಸ್ನಲ್ಲಿ ನೋಡಿದರೆ ಭಾರತಕ್ಕೆ 2 ಚಿನ್ನ, ಜಪಾನಿಗೆ 150 ಚಿನ್ನ. ಆ ರೀತಿ ವ್ಯವಸ್ಥೆಗಳು ಹೊರಹೊಮ್ಮಿ ಬರ್ತವೆ. ಹಾಗಾಗಿ ಅದಕ್ಕೆ ಪೂರಕವಾದಂಥ ವಿಚಾರಗಳು ಬರಲಿ ಅಂತ ಹೇಳುವಂಥದ್ದು ಹೇಳ್ತಾ, ಇವತ್ತು ಕೊನೆಯದಾಗಿ ಮಾನ್ಯ ಅಧ್ಯಕ್ಷರಾದಂಥ ಜಗದೀಶ್ ಶೆಟ್ಟಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಂಥ ರಾಧಾಕೃಷ್ಣರಾವ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದೀರಿ. 100ಕ್ಕೆ 100 ವಿಧಾನಸೌಧದ ಒಳಗಡೆ ಬರುವಂಥ ವಿಧಾನಸೌಧದ ಅಧಿವೇಶನದಲ್ಲಿ ಇದರ ಬಗ್ಗೆ ನಾನು ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಗಮನವನ್ನು ತಂದೇ ತರ್ತೀನಿ. ಅದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಿಮ್ಮ ಧ್ವನಿಯಾಗಿ ಮಾತನಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೀನಿ. ನಿಮ್ಮ ಧ್ವನಿಯಾಗಿ ಶಿಕ್ಷಕರ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಒತ್ತಾಯಪಡಿಸಬೇಕು. ಇವತ್ತಿನ ಪರಿಸ್ಥಿತಿಗಳು ಬಹಳ ಕಷ್ಟ ಇದೆ. ಅಭಿವೃದ್ಧಿಗೆ ಕೂಡ ವ್ಯವಸ್ಥೆಗಳು, ಯಾಕಂದರೆ ಸರ್ಕಾರ ಕೊನೆಯದಾಗಿ ಜಗದೀಶ್ ಶೆಟ್ಟರ್ ನೋಡುವಂಥದ್ದು ಇಷ್ಟೇ, ಸರ್ಕಾರ ನಮ್ದಿರಲಿ ಇನ್ನೊಬ್ರದಿರಲಿ, ಯಾವ ಪಾರ್ಟಿಯ ಸರ್ಕಾರ ಇರಲಿ, ಸರ್ಕಾರ ಏನು ನೋಡ್ತದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನು ಜಾರಿ ಮಾಡಬೇಕಾದ್ರೆ ನಮಗೆ ಎಷ್ಟು ಖರ್ಚು ತಗೊಳ್ತದೆ, ವಾಟ್ ಈಸ್ ದ ಎಕ್ಸ್ಪೆನ್ಸಸ್, ವಾಟ್ ಈಸ್ ದ ಫೈನಾನ್ಷಿಯಲ್ ಇಂಪ್ಲಿಕೇಶನ್. 1 ಪಾಯಿಂಟ್, 1 ರೂಪಾಯಿ ಖರ್ಚಿಲ್ಲ, ಎಸ್ ಆರ್ಡರ್ ಇಟ್ ವಿಲ್ ಬಿ ಗಿವನ್. 10 ಕೋಟಿ ಖರ್ಚಿದೆ, ಆರ್ಡರ್ ಕೊಡಲಿಕ್ಕೆ ಆಗುವುದಿಲ್ಲ, ಅಥವಾ ಚಿಂತನೆ ಮಾಡಲಾಗುವುದು. 50 ಕೋಟಿ ಖರ್ಚಿದೆ, ನಿಮ್ಮ ಆರ್ಡರ್ ಆಗುವುದಿಲ್ಲ. ಹಾಗಂತ 35 ಸಚಿವರಿಗೆ ಹೊಸ ಕಾರ್ ತೆಗೆದುಕೊಳ್ಳಿಕ್ಕೆ 15 ಕೋಟಿ ಅದಕ್ಕೆ ಹಣವನ್ನು ಉಪಯೋಗಿಸ್ಕೊಳ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಸಚಿವರು ಹಳೆ ಕಾರಿನಲ್ಲಿ ತಿರುಗಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಸಚಿವರುಗಳಿಗೆ ಹೊಸ ಕಾರ್ ಬೇಕು. ಹಾಗಂತ ನ್ಯಾಯಯುತದಂಥ ಕೆಲವಾರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಆಗದ ಪರಿಸ್ಥಿತಿಗಳು ಇರ್ತವೆ. ಅದಕ್ಕಾಗಿ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆ, ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟು ತಗ್ಗಿರ್ತದೆ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಧ್ವನಿಗಳನ್ನು ಮುಖಾಂತರ ಇವತ್ತು ನಾನು ಈಗ 4ನೇ ತಿಂಗಳಿಗೆ ನನಗೆ ಶಾಸಕನಾಗಿ 2ನೇ ಸಲ 1 ರೂಪಾಯಿ ನನಗೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಹಣ ಬಂದಿಲ್ಲ, ಬರುವುದೂ ಇಲ್ಲ. ಅಭಿವೃದ್ಧಿಯನ್ನು ಮಾಡದೆ ಮಂಗಳೂರಿನ ಜನರ ಮನಸ್ಸಿನಲ್ಲಿ ನಾನು ಕೂತ್ಕೊಳ್ಬೇಕು, ಬಹಳ ಕಷ್ಟದ ಕೆಲಸ ಇದು. ಕಳೆದ ಸಲ ನಾನು ನಮ್ಮ 4 ವರ್ಷಗಳಲ್ಲಿ 4,500 ಕೋಟಿ ಅಭಿವೃದ್ಧಿಗಾಗಿ ಮಂಗಳೂರಿಗೆ ತಂದಿದ್ದೆ. ಅದರಲ್ಲಿ ಒಂದು ಸರಿಸುಮಾರು 2,500 ಕೋಟಿ ಕಾಮಗಾರಿ ಆಗಿದೆ. 1,000 ಕೋಟಿ ಕಾಮಗಾರಿಯನ್ನು ಈಗ ನಿಲ್ಲಿಸಲಾಗಿದೆ. ಯಾಕೆ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಈ ಕೊಡುವಂಥ ಹೊಸತಾಗಿ ಸರ್ಕಾರ ಬಂದಂಥ ಕೊಡುವಂಥ ಗ್ಯಾರಂಟಿಗಳಿಗೆ ಹಣವನ್ನು ಉಪಯೋಗಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನಾನು ನನ್ನ ಮುಖ್ಯಮಂತ್ರಿಗಳಿದ್ದಾಗ ತಂದಂಥ ಪ್ರಯತ್ನ ಮಾಡಿ ತಂದಂಥದ್ದು ನಿಲ್ಲಿಸಲಾಗಿದೆ. ಅದರ ಮಧ್ಯದಲ್ಲಿ ನಿಮ್ಮ ಇಂಥ ಬೇಡಿಕೆಗಳನ್ನೆಲ್ಲ ಹೇಗೆ ಮಾಡ್ತಾರೆ ದೇವರೇ ಬಲ್ಲ. ಆದರೆ ಸರ್ಕಾರಕ್ಕೆ ಗಮನ ತರಬೇಕು, ನಮ್ಮ ಪ್ರಯತ್ನಗಳಾಗಬೇಕು. ಹಾಗಾಗಿ ಮುಂದಿನ ಅಧಿವೇಶನದಲ್ಲಿ 100ಕ್ಕೆ 100 ಇದನ್ನು ಮಾತನಾಡಿಯೇ ಶುದ್ಧ. 2016ಕ್ಕಿಂತ ಮೊದಲು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡಲ್ಲಿ ಪದವಿ ವಿದ್ಯಾರ್ಥಿಗಳು ಹೊಂದಿದ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನೆಂದು ಪದನಾಮೀಕರಿಸಿ ಸೇವಾ ಜ್ಯೇಷ್ಠತೆಯೊಂದಿಗೆ ವಿಲೀನ ಮಾಡಿ ಸೇವೆಯನ್ನು ಸಂರಕ್ಷಿಸಿ ಆರ್ಥಿಕ ಸೌಲಭ್ಯವನ್ನು ನೀಡುವುದು ಅಂತೇಳೋದ ದೃಷ್ಟಿಯಲ್ಲಿ ನಾನು ಮಾತಾಡ್ತೇನೆ. ಮೊನ್ನೆ ಇತ್ತೀಚೆಗೆ ಸರ್ಕಾರ 1ರಿಂದ 7ನೇ ತರಗತಿ 8ನೇ ತರಗತಿ ಇಂಗ್ಲೀಷ್ ಮಾಧ್ಯಮನ ಮಾಡಿದೆ. ಟೀಚರ್ಗಳಿಗೆ ಟ್ರೈನಿಂಗ್ ಕೊಟ್ಟೇ ಇಂಗ್ಲೀಷ್ ಮಾಧ್ಯಮದನ್ನು ತರಗತಿಯನ್ನು ಪ್ರಾರಂಭಿಸುವಂಥದ್ದು. ಇಡೀ ಕರ್ನಾಟಕದಲ್ಲಿ 1ರಿಂದ 7ನೇ 8ನೇ ತರಗತಿ ತನಕ ಇಂಗ್ಲೀಷ್ ಮಾಧ್ಯಮ ಬೇರೆ ಬೇರೆ ಕಡೆ ಆಗಿದೆ. 9ನೇ ತರಗತಿಗೆ ಮತ್ತು 10ನೇ ತರಗತಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಇಂಗ್ಲೀಷ್ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಶಕ್ತಿನಗರದಲ್ಲಿ ನನ್ನ ಒಂದು ಶಾಲೆಯಲ್ಲಿ ಮಾತ್ರ. ಹಠ ಸಾಧನೆ ಮಾಡಿ ನಾನು ಆದೇಶ ತಂದಿದ್ದೇನೆ, ನಿಮ್ಮ ಟೀಚರು ಬೇಡ, ನಿಮ್ಮ ಮಾಸ್ಟ್ರು ಬೇಡ, ಸರ್ಕಾರದ 1 ರೂಪಾಯಿ ಬೇಡ, 9ನೇ ತರಗತಿಗೆ ಮತ್ತು 10ನೇ ತರಗತಿ ನನಗೆ ಇಂಗ್ಲೀಷ್ ಮಾಧ್ಯಮದ ಟೀಚರ್ ಕೊಡಬೇಕು, ಆದೇಶ ಕೊಡಿ, ಟೀಚರ್ ನಾನು ಹಾಕಿಸ್ತೇನೆ ಅಂತೇಳಿ ಶಕ್ತಿನಗರದಲ್ಲಿ ನಡೀತಾ ಇದೆ. ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 1ರಿಂದ 8ನೇ ತರಗತಿಯಿಂದ ಮಕ್ಕಳು ಕಲಿತಾರೆ ಇಂಗ್ಲೀಷ್ ಮಾಧ್ಯಮದಲ್ಲಿ, 9, 10 ಕನ್ನಡ ಮಾಧ್ಯಮದಲ್ಲಿ ಕಲಿಯೋರು ಬೇರೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಹೋಗ್ತಾರೆ. ಸರಿಯಲ್ಲ, ಮಕ್ಕಳು ಉಳಿಯಲ್ಲ ನಮ್ಮ ಹತ್ರ. ಹಾಗಾಗಿ ಇದೇ ರೀತಿಯ ಆದೇಶವನ್ನು ಕಳೆದ ಸಲ ನಾನು ಮಾಡಿಸ್ತೇನಿದ್ದೇನೆ. ಹಾಗಾಗಿ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ಅದಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಂಗಳೂರು ನಿಮ್ಮ ಬೇಡಿಕೆ ಈಡೇರಿಸುವಂಥದ್ದಷ್ಟೇ ನಿಮ್ಮೊಂದಿಗೆ ನಾನಿದ್ದೇನೆ. 100ಕ್ಕೆ 100 ನಿಮಗೆ
ವಿಧಾನಸೌಧದ ಒಳಗಡೆ ಬಂದು ನಿಮ್ಮ ಧ್ವನಿಯನ್ನು ಮಾಡಲಿಕ್ಕೆ ಆಗಲ್ಲ. ವಿಧಾನಸೌಧದ ಒಳಗಡೆ ಶಿಕ್ಷಕರ ಧ್ವನಿಯಾಗಿ ವೇದವ್ಯಾಸ ಕಾಮತ್ ಶಿಕ್ಷಕರೇ ಅಂತ ಹೇಳುವಂಥ ರೀತಿಯಲ್ಲಿ ಅರ್ಥೈಸಿಕೊಂಡು ನಾನು ಇದನ್ನು ಧ್ವನಿಯಾಗಿ ಅವರ ಗಮನ, ಸರ್ಕಾರದ ಗಮನ ತರ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ವಿಶೇಷವಾಗಿ ಶಿಕ್ಷಣ ಸಚಿವರ ಹತ್ರ ಕರ್ಕೊಂಡು ಹೋಗಬೇಕು, ಇನ್ಯಾರ ಹತ್ರ ಕರ್ಕೊಂಡು ಹೋಗಬೇಕು, ಅದಕ್ಕೆ ಕೂಡ ನಾನು ಬದ್ಧನಾಗಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಭಾಳ ತಡವಾಗಿ ಬಂದಿದ್ದೇನೆ. ಇವತ್ತು ಬೇರೆ ಕಡೆ ನಾನು ಮತ್ತು ಒಳ್ಳವರು ಕುದ್ಮುಲ್ ರಂಗರಾವ್ ಟೌನ್ ಹಾಲ್ನಲ್ಲಿ ಕೂಡ ಇದೇ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಉದ್ಘಾಟನೆ ಆಗಿ ಇಲ್ಲಿ ಬಂದಿದ್ದೇವೆ. ಹಾಗಾಗಿ ಕ್ಷಮೆಯನ್ನು ಯಾಚಿಸ್ತೇವೆ. ಟೀಚರ್ಗಳು ಕಾಯುವಂಥ ಪರಿಸ್ಥಿತಿ ಆಗಬಾರ್ದು. ಮಕ್ಕಳು ಮಾತ್ರ ಕಾಯ್ತಾ ಇದ್ರು, ಆದರೆ ಇವತ್ತು ಟೀಚರ್ ಕಾಯುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಿಮ್ಮ ಹತ್ರ ಕೈ ಜೋಡಿಸಿ ಚಿರವಾಗಿ ಕ್ಷಮೆಯನ್ನು ಯಾಚಿಸ್ತೇನೆ. ಇಟ್ ಈಸ್ ನಾಟ್ ಇಂಟೆನ್ಷನಲಿ, ಬೇಕಂತಲೇ ಮಾಡಿದ್ದಲ್ಲ, ನಮ್ಮ ಪರಿಸ್ಥಿತಿ. ಯಾಕಂದರೆ ಈ ಜಪ್ಪಿನ ಮಗುರು ಕೂಡ ನನ್ನ ಕ್ಷೇತ್ರಕ್ಕೆ ಬರುವಂಥ, ಟೌನ್ ಹಾಲ್ ಕೂಡ ನನ್ನ ಕ್ಷೇತ್ರಕ್ಕೆ ಬರುವಂಥ. ಹಾಗಾಗಿ ಅಲ್ಲಿ ಅಧ್ಯಕ್ಷ ನಾನು ಬಂದಿಲ್ಲ ಅಂತ ತಪ್ಪಾಗ್ತದೆ. ಹಾಗೆ ಅಲ್ಲಿ ಉದ್ಘಾಟನೆ ಮಾಡಿ ಭಾಷಣ 2 ನಿಮಿಷ ಮಾಡಿ ಒಂದೇ ಒಂದು ಟೀಚರಿಗೆ ಸನ್ಮಾನ ಮಾಡಿಲ್ಲ. ಅಲ್ಲಿ ಓಡಿ ಇಲ್ಲಿ ಬಂದು ಇಲ್ಲಿ ಒಂದು 2 ಟೀಚರಿಗೆ ಸನ್ಮಾನ ಮಾಡ್ತೀನಿ, ಬೇಜಾರಿಲ್ಲ ಅಂತ ಹೇಳುವಂಥದ್ದು ಹೇಳ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಟೀಚರ್ರ ಜೈಕಾರ ಇದೇ ನನಗೆ ಸಮಸ್ಯೆ. ಭಾರತದಲ್ಲಿ ಈ ಸಮಸ್ಯೆಗಳು ಭಾಳ ದೊಡ್ಡದು. ಭಾರತ ಮಾತೆಗೆ ನಮಗೆ ಜೈಕಾರ ಹಾಕ್ಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ. ಟೀಚರಿಗೆ ಆದರೆ ಮಕ್ಕಳು ಹಾಕುವುದು ಹೇಗೆ? ಮಕ್ಕಳು ಜೈಕಾರ ಹಾಕುವುದು ಹೇಗೆ? ಏನಮ್ಮ ಗಟ್ಟಿ ಹೇಳ್ಬೇಕು, ಏನಾಗುವುದಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಕೊಟ್ಟರು ಕೂಡ ಜಯಿಸಾಗಲಿಲ್ಲ. ಧನ್ಯವಾದಗಳು. ಮಾನ್ಯ ಜನಪ್ರಿಯ ಶಾಸಕರು, ಸರಕಾರಿ ಶಾಲೆಯಲ್ಲಿ ಓದಿಕೊಂಡು ಶಿಕ್ಷಕರ ಸಮಸ್ಯೆಗಳಿಗೆ ತಾನು ಧ್ವನಿಯಾಗ್ತೇನೆ. ನಿಮ್ಮ ಧ್ವನಿಗೆ ದನಿಯಾಗಿ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ನಿದ್ದೆ ಇಲ್ಲದೆ ಶ್ರಮ ವಹಿಸಿ ಜನಪ್ರಿಯ ಶಾಸಕರಾಗಿ ಶಿಕ್ಷಕರ ನೋವಿಗೆ ನಲಿವಿಗೆ ಸ್ಪಂದಿಸುವಂತಹ ಉತ್ತಮ ಉದಾತ್ತ ಗುಣವನ್ನು ಹೊಂದಿರುವಂತಹ ಮಾನ್ಯ ಶಾಸಕರು ನಮ್ಮ ನಿವೃತ್ತ ಶಿಕ್ಷಕರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ತಮ್ಮ ನಲ್ಮೆಯ ಇವರು 29/10/1962 ಜನಿಸಿದ್ದು 22/5/1981 ಸೇವೆಗೆ ಸೇರಿದ್ದು 31/10/2022 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲೆಂದು ಶುಭ ಹಾರೈಸ್ತಾ ಇದ್ದೇವೆ. ವೀಣಾ ಕುಮಾರಿ, ಸಹ ಶಿಕ್ಷಕರು, ಅನುದಾನಿತ ಮಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಶ್ರೀಮತಿ ವೀಣಾ ಕುಮಾರಿ ಇವರು 1/12/1962 ಜನಿಸಿ 1/8/1983 ತಮ್ಮ ಸೇವೆಗೆ ಸೇರಿ 30/11/2028 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಲತಾ ಬಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಅಭ್ಯಾಸಿ ಪ್ರೌಢಶಾಲೆ. ಶ್ರೀಮತಿ ಲತಾ ಬಿ ಇವರು 25/9/1962 ಜನಿಸಿ 3/9/1985 ಸೇವೆಗೆ ಸೇರಿ 30/9/2028 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ರೇಣುಕಾ KS ಇವರು 2/11/1962 ಜನಿಸಿ 4/8/1982 ಸೇವೆಗೆ ಸೇರಿ 30/11/2022 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀ
ನತಾನಿಯನ್ ಎಡ್ವರ್ಡ್ ಐಮನ್. ಶ್ರೀಯುತರು ಪ್ರಭಾರ ಮುಖ್ಯ ಶಿಕ್ಷಕರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರಕಲ, ನತಾನಿಯನ್ ಎಡ್ವರ್ಡ್ ಐಮನ್. ಇವರು 15/11/1962 ಜನಿಸಿ 22/7/1984 ಸೇವೆಗೆ ಸೇರಿ 30/11/2022 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಲತಾ. ಸೇವೆಗೆ ಸೇರಿದ ದಿನಾಂಕ 23/12/1997, ನಿವೃತ್ತಿ ಹೊಂದಿದ ದಿನಾಂಕ 31/12/2022. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಪುಷ್ಪಲತಾ ಎಸ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬ್ಳ. ಜನನ ದಿನಾಂಕ 19/12/1962, ಸೇವೆಗೆ ಸೇರಿದ ದಿನಾಂಕ 25/10/1982, ನಿವೃತ್ತಿ ಹೊಂದಿದ ದಿನಾಂಕ 31/12/2022. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತ್ ಲಿಡ್ವಿನ್ ಎಲಿಜಬೆತ್. ಎಲಿಜಬೆತ್, ಸಹ ಶಿಕ್ಷಕರು, ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಜನನ ದಿನಾಂಕ 4/12/1962, ಸೇವೆಗೆ ಸೇರಿದ ದಿನಾಂಕ ಸೇವೆಗೆ ಸೇರಿದ ದಿನಾಂಕ 1/6/1992, ನಿವೃತ್ತಿ ಹೊಂದಿದ ದಿನಾಂಕ 31/12/2022. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಆರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀ ಮೊಹಮ್ಮದ್ ಹುಸೇನ್ ಮಲಾರ್. ಜನನ ದಿನಾಂಕ 19/2/1963, ಸೇವೆಗೆ ಸೇರಿದ ದಿನಾಂಕ 1/6/2012, ನಿವೃತ್ತಿ ಹೊಂದಿದ ದಿನಾಂಕ 28/2/2023. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಆರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಧನ್ಯವಾದ. ಅನುದಾನಿತ ಟಿಪ್ಪು ಸುಲ್ತಾನ್ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕೋಟಪುರ ಉಳ್ಳಾಳ. 22/1963 ಜನಿಸಿ 1/12/91 ಸೇವೆಗೆ ಸೇರಿ 28/2/2023 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಶಾಂಭವಿ, ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ದಡ್ಡಿ. 21/2/63 ಜನಿಸಿ 19/98 ಸೇವೆಗೆ ಸೇರಿ 28/2/2023 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಆರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಕೆ ಉಮಾವತಿ. ಶ್ರೀಮತಿ ಕೆ ಉಮಾವತಿ
ಶ್ರೀಮತಿ ಕೆ ಉಮಾವತಿ ಪ್ರಭಾರ ಮುಖ್ಯ ಶಿಕ್ಷಕರು, ಅನುದಾನಿತ ಮದನಿ ಹಿರಿಯ ಪ್ರಾಥಮಿಕ ಶಾಲೆ ಹಳಕಳ ಉಳ್ಳಾಳ. 7/3/1963 ಜನಿಸಿ 16/10/1983 ಸೇವೆಗೆ ಸೇರಿ 31/3/2023 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಶಾರದಾ ಐಲ್. ಶಾಸಕರಿಗೆ ಸನ್ಮಾನ. ಮಾನ್ಯ ಶಾಸಕರು ನಾವೆಲ್ಲರ ಶಿಕ್ಷಕರ ಧ್ವನಿಯಾಗುವಂಥ ಒಂದು ಅತ್ಯಂತ ಮಹತ್ವದ ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ. ಮಂಗಳೂರಿನ ಈ ಒಂದು ಸ್ಮಾರ್ಟ್ ಸಿಟಿಯ ಎಲ್ಲ ಕಲ್ಪನೆಯೊಂದಿಗೆ ಈ ಮಂಗಳೂರನ್ನು ಅಭಿವೃದ್ಧಿ ಮಾಡುವಂಥ ಒಂದು ಚಿಂತಕರು ಸನ್ಮಾನ್ಯ ವೇದವಸ್ ಕಾಮತ್ ಅವರನ್ನು ನಾವು ಗೌರವಿಸ್ತಿದ್ದೇವೆ. ನಮ್ಮ ಶಿಕ್ಷಣಾಧಿಕಾರಿಗಳು ಹಾಗೆ ಎಲ್ಲ ಅತಿಥಿಗಳು ಕೂಡ ಸನ್ಮಾನ್ಯ ಶಾಸಕರನ್ನು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇವೆ. ಜನಪ್ರಿಯ ಶಾಸಕರು, ಉತ್ಸಾಹಿ ತರುಣ, ಎಡೆಬಿಡದ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು, ಮಂಗಳೂರು ನಗರವನ್ನು ಆಧುನಿಕ ಲೋಕದ ಸ್ವರ್ಗಲೋಕ ಅಂತೇಳಿ ಪರಿವರ್ತಿಸುವಲ್ಲಿ ಕನಸು ಕಂಡವರು, ಆ ಕನಸನ್ನು ಸಾಕಾರಗೊಳಿಸಲಿಕ್ಕಾಗಿ ಮತ್ತೆ ನಮ್ಮ ಶಿಕ್ಷಕ ಮಿತ್ರರಿಗೆ ಶುಭಾಶಯವನ್ನು ಕೋರಿದ್ದಾರೆ. ತಮ್ಮ ನಲ್ಮೆಯ ಆದರದ ನುಡಿ ನಮನಗಳಿಗೆ ಧನ್ಯವಾದಗಳು ಸರ್. ಶಿಕ್ಷಕ ಮಿತ್ರರ ಕಿರು ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು. ಶಿಕ್ಷಕಿ ಫಾಲುನಿ ಕ್ರಾಸ್ ಅವರು ದಯವಿಟ್ಟು ಬರಬೇಕು. ಶ್ರೀಮತಿ ಶಾರದಾ ಐಲ್, ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮೀನಾದಿ ಮಂಗಳೂರು. ಇವರು 15/3/1963 ಜನಿಸಿ 8/7/85 ಸೇವೆಗೆ ಸೇರಿ 31/3/2023 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶಿಕ್ಷಕರಲ್ಲಿ ಶಿಕ್ಷಕರು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದಂತಹ ಸರಕಾರಿ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಇಲ್ಲಿನ ಶಿಕ್ಷಕಿ ಪೌಲಿನ್ ಕ್ರಾಸ್ತ. ಎಲ್ಲ ಶಿಕ್ಷಕರು ಕೂಡ ಪ್ರತಿಭಾನ್ವಿತರು. ಆ ಶಿಕ್ಷಕರಲ್ಲಿ ಪ್ರತಿಭೆಯನ್ನು ಗುರುತಿಸುವಂತಹ ಕಾಯಕವನ್ನು ನಮ್ಮ ಶಿಕ್ಷಕ ವೃಂದ ಹಮ್ಮಿಕೊಂಡಿದೆ. ಹಾಗಾಗಿ ಪ್ರತಿಭಾನ್ವಿತ ಶಿಕ್ಷಕರು ಅವರ ಪ್ರತಿಭೆಗೆ ಪೂರಕವಾಗಿ ಅವರ ಪೂರ್ತಿ ಮಾರ್ಗದರ್ಶನವನ್ನು ಪರಿಚಯವನ್ನು ನಮ್ಮ ಶಿಕ್ಷಣ ಸಂಯೋಜಕ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ವಾಚಿಸಬೇಕಾಗಿ ಕೇಳಿ. ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು. ಇಲ್ಲಿ 1994 ಜುಲೈನಲ್ಲಿ ಸೇವೆಗೆ ಸೇರಿದ ಇವರು ಇದೀಗ ನಿವೃತ್ತಿಯ ಅಂಚಿನಲ್ಲಿದ್ದು ತಮ್ಮ ಸಾಧನೆಯ ಮೂಲಕ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಉತ್ತಮ ಬೋಧನೆ ಜೊತೆಗೆ ನಿಸರ್ಗದತ್ತ ನಡಿಗೆಯ ಮೂಲಕ ಕಲಿಕೆಯಲ್ಲಿ ಹೊಸತನವನ್ನು ತರುತ್ತಿದ್ದಾರೆ. ದೈಹಿಕ ಶಿಕ್ಷಕರ ಕೊರತೆಯನ್ನು ನೀಗಿಸುತ್ತಾ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟದವರೆಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ ನಿಮ್ಮ ಈ ಅನುಪಮ ಸೇವೆಗೆ ಈ ಪುರಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ಹಾಗೂ ಈಗ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಇಲ್ಲಿ ಜ್ಞಾನ ದೀವಿಗೆಯನ್ನು ಬೆಳಗಿದ ಇವರು ಪ್ರತಿಭಾ ರಸಪ್ರಶ್ನೆ ಮುಂತಾದ ಸಹಪಠ್ಯ ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಕೊಂಡೊಯ್ದ ಶ್ರೇಯಸ್ಸು ತಮ್ಮದು. ಇಂದಿನ ಈ ಸುಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಿಕ್ಷಕರ ದಿನಾಚರಣೆ ಸಮಿತಿಯ ಪರವಾಗಿ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಿಮಗೆ ಪುರಸ್ಕರಿಸುತ್ತಿದ್ದೇವೆ. ಧನ್ಯವಾದಗಳು ಮೇಡಮ್. ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಬುಕಟ್ಟೆ ಪೆರ್ಮನೂರು. 14/11/1962 ಜನಿಸಿ 9/7/1985 ಸೇವೆಗೆ ಸೇರಿ 30/11/2022 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಕುಂಜಿಬಾಬು, ಸಹ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹರೆಕಳ. 4/7/1963 ಜನಿಸಿ 31/5/2000 ಸೇವೆಗೆ ಸೇರಿ 31/7/2023 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಅಂತೂರ್ ಡಿಸೋಜಾ, ಸಹ ಶಿಕ್ಷಕರು, ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆ ಕೊಣಾಜೆ.
ಮುಂದಿನ ಸನ್ಮಾನಿತರು ಮುಕ್ತಕ್ಕೆ ದೈಹಿಕ ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರುಮಣೆ. ಸಿಸ್ಟರ್ ಸೋಫಿ ಪ್ರೆಸಿಲ್ಲಾ ಡಿಸೋಜಾ, ಮುಖ್ಯ ಶಿಕ್ಷಕರು ಸೇಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಶಾಲೆ ಫಳ್ನೀರ್. ಇವರು 29 ಏಪ್ರಿಲ್ 1963ರಲ್ಲಿ ಜನಿಸಿ 1/6/1987ರಲ್ಲಿ ಸೇವೆಗೆ ಸೇರಿದ್ದು 29/4/2023ರಲ್ಲಿ ನಿವೃತ್ತ ಹೊಂದಿದ್ದಾರೆ. ಇವರ ಮುಂದಿನ ಜೀವನವು ಉತ್ತಮ ಆರೋಗ್ಯ, ಸುಖ, ನೆಮ್ಮದಿ, ಶಾಂತಿಯಿಂದ ಕೂಡಲಿರೆಂದು ನಾವು ಹಾರೈಸುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಜಾಸ್ಮಿನ್ ಕೆ ವತ್ಸಲ. ಶ್ರೀಮತಿ ಜಾಸ್ಮಿನ್ ಕೆ ವತ್ಸಲ ಸಹ ಶಿಕ್ಷಕರು, ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಇವರು 2/4/1963ರಂದು ಜನಿಸಿದ್ದು 1/6/1992ರಲ್ಲಿ ಸೇವೆಗೆ ಸೇರಿದ್ದು ಇವರು 30/4/2023ರಲ್ಲಿ ನಿವೃತ್ತ ಹೊಂದಿದ್ದಾರೆ. ಇವರಿಗೆ ದೇವರು ಉತ್ತಮ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ನೀಡಲೆಂದು ಹಾರೈಸುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ನಳಿನಿ ಅಮ್ಮಣ್ಣ. ಶ್ರೀಮತಿ ನಳಿನಿ ಅಮ್ಮಣ್ಣ ಪ್ರಭಾರ ಮುಖ್ಯ ಶಿಕ್ಷಕರು, ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಇವರು ದಿನಾಂಕ 17/4/1963ರಲ್ಲಿ ಜನಿಸಿದ್ದು 15/1/1990ರಲ್ಲಿ ಸೇವೆಗೆ ಸೇರಿರುತ್ತಾರೆ. ಇವರು 30/4/2023ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಇವರಿಗೆ ದೇವರು ಉತ್ತಮ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲೆಂದು ಶುಭ ಹಾರೈಸುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ರೇಚಲ್ ಫ್ರಾನ್ಸಿಸ್ ಡಿಸೋಜಾ, ಮುಖ್ಯ ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು. ಶ್ರೀಮತಿ ಆಲಿಸ್ ಡಿಸೋಜಾ, ಶಿಕ್ಷಕರು, ರೋಸಾ ಮಿಸ್ಟಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿಂದಿಕಂಬಳ. 1963ರಂದು ಜನಿಸಿ 24/7/1982ರಂದು ಸೇವೆಗೆ ಸೇರಿ 30/4/2023ರಂದು ನಿವೃತ್ತರಾಗಿ ತಮ್ಮ ಆರೈಕೆಯೊಂದಿಗೆ ಅವರಿಗೆ ಶುಭವನ್ನು ಹೇಳುತ್ತಾ ಅವರ ಸನ್ಮಾನ ಪತ್ರವನ್ನು ನಿರ್ವಹಿಸಿ ಬಿ ಪ್ರಭಾರ ಮುಖ್ಯ ಶಿಕ್ಷಕರು, ಮಂಗಳಜ್ಯೋತಿ ಸಮಗ್ರ ಪ್ರಾಥಮಿಕ ಶಾಲೆ ಓಮಂಜಿಯವರು. ಇವರು ದಿನಾಂಕ 2/5/1963ರಂದು ಸೇವೆಗೆ ಸೇರಿ ದಿನಾಂಕ 18/6/2083ರಂದು ಸೇವೆಗೆ ಸೇರಿ ದಿನಾಂಕ 31/5/2023ರಂದು ನಿವೃತ್ತರಾಗಿದ್ದಾರೆ. ಇವರ ತಮ್ಮ ನಿವೃತ್ತ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬಿ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದೆ. ಮುಂದೆ ಶ್ರೀಮತಿ ವೆರೋನಿಕಾ ಗೋವಿಯಸ್, ಸಹ ಶಿಕ್ಷಕರು, ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕಂಕನಾಡಿ. ಇವರು ದಿನಾಂಕ 15/5/1963 ಜನಿಸಿ 2/11/1982ರಂದು ಸೇವೆಗೆ ಸೇರಿ 31/5/2023ರಂದು ನಿವೃತ್ತರಾಗಿದ್ದಾರೆ. ಇವರ ನಿವೃತ್ತ ಜೀವನವು ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಮತಿ ವಸಂತಿ ಪಿ, ಪ್ರಭಾರ ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಸೂಟರ್ಪೇಟೆ. ಜನನ ಇವರು 10/5/1963, ಸೇವೆಗೆ ಸೇರಿದ್ದು 12/1/1989, ನಿವೃತ್ತಿ 31/5/2023. ಇವರ ನಿವೃತ್ತಿ ಜೀವನವು ಸದಾ ಸುಖ, ಶಾಂತಿ, ನೆಮ್ಮದಿಯಿಂದ ತುಂಬಿರಲಿ ಹಾಗೂ ಶುಭ ಹಾರೈಕೆಯೊಂದಿಗೆ ಅವರ ಸೇವೆಯನ್ನು ಗೌರವಿಸಿ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು. 25/10/1982ರಂದು ಸೇವೆಗೆ ಸೇರಿ 30/6/2023ರಂದು ನಿವೃತ್ತರಾಗಿದ್ದಾರೆ. ಇವರ ನಿವೃತ್ತ ಜೀವನವು ಸದಾ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದೆ ಶಾಲಿನಿ ಕೆ,
ಸಹಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಪ್ರಾಥಮಿಕ ಶಾಲೆ ಮಳಲಿ. ಇವರು 2/6/1963 ಜನಿಸಿ 1/12/2003 ಸೇವೆಗೆ ಸೇರಿ 30/6/2023 ನಿವೃತ್ತರಾಗಿದ್ದಾರೆ. ಇವರು ನಿವೃತ್ತ ಜೀವನವು ಸದಾ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬ ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದಿನ ಸನ್ಮಾನಿತರು ಶ್ರೀಯುತ ಅಹಮದ್ ಕುನ್ನಿ. ಇವರ ಅನುಪಸ್ಥಿತಿಯಲ್ಲಿ ಇವರ ನಿವೃತ್ತಿ ಜೀವನವು ಸುಖಕರವಾಗಲಿ ಎಂದು ಹಾರೈಸುತ್ತೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಚಿತ್ರಾಕ್ಷಿ ಶೆಟ್ಟಿ. ಶಿಕ್ಷಕರು ಶ್ರೀ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆ ಬನ್ಸ್ ಹಾಸ್ಟೆಲ್. ಇವರ ಅನುಪಸ್ಥಿತಿಯಲ್ಲಿಯೂ ಇವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದಿನ ಸನ್ಮಾನಿತರು ಶ್ರೀಮತಿ ಶೋಭಾ ರಾಣಿ. ಶೋಭಾ ರಾಣಿ ಮುಖ್ಯ ಶಿಕ್ಷಕರು ಶ್ರೀ ನಿರಂಜನ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದಕಟ್ಟೆ ಬಜ್ಪೆ. ಇವರ ಜನನ 31/7/1963. ಸೇವೆಗೆ ಸೇರಿದ ದಿನಾಂಕ 15/7/1981. ನಿವೃತ್ತಿ ಹೊಂದಿದ ದಿನಾಂಕ 31/7/2023. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ ಮೇಡಮ್. ಮುಂದಿನ ಸನ್ಮಾನಿತರು ಶ್ರೀಮತಿ ಗ್ರೇಸಿ ದೇಸಾ. ಶ್ರೀಮತಿ ಗ್ರೇಸಿ ದೇಸಾ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಸಹ ನಾವು ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಶಶಿಕಲಾ ಕೆ, ಸಹ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗುರುಕಂಬಳ ಉರ್ದು. ಇವರನ್ನು ಸಹ ಇವರ ಅನುಪಸ್ಥಿತಿಯಲ್ಲಿ ನಾವು ಗೌರವಿಸುತ್ತಿದ್ದೇವೆ ಮೇಡಮ್. ಮುಂದಿನ ಸನ್ಮಾನಿತರು ಶ್ರೀಮತಿ ಲುವಿಸಾ ವಿ ಡಿಸೋಜಾ. ಇವರನ್ನು ಸಹ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಆಯಿತು, ಮುಗಿಯಿತು. ಧನ್ಯವಾದಗಳು. ಶ್ರೀಮತಿ ಶರ್ಮಿಳಾ ಉಚ್ಚಿಲ್, ಮುಖ್ಯ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ತಲಪಾಡಿ. ಶ್ರೀಯುತರು 31/3/1963 ಜನಿಸಿ 13/9/1985 ಸೇವೆಗೆ ಸೇರಿದ ಇವರು 31/3/2023 ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀಮತಿ ಶಾಲಿನಿ. ಶ್ರೀಮತಿ ಶಾಲಿನಿ ಚಿತ್ರಕಲಾ ಶಿಕ್ಷಕರು. ಮುಂದಿನ ಸನ್ಮಾನಿತರು ಶ್ರೀಮತಿ ಸಿಲ್ವಿಯಾ ಎಫ್ ಲೋಬೋ, ಸಹ ಶಿಕ್ಷಕರು ಸಂತ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು. ಇವರು ದಿನಾಂಕ 12/3/1963 ಜನಿಸಿ 1/8/1984 ಸೇವೆಗೆ ಸೇರಿ 31/3/2023 ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತಿ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಿತರ ಪಟ್ಟಿಯನ್ನು ಓದಬೇಕಾಗಿ ಶ್ರೀಮತಿ ಕಿಶೋರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಸನ್ಮಾನಿತರು ಶ್ರೀ ಉದಯಶಂಕರ್ ನಾಯಕ್ ಟಿ, ಸಹ ಶಿಕ್ಷಕರು ಕಿಟೆಲ್ ಮೆಮೋರಿಯಲ್ ಅನುದಾನಿತ ಪ್ರೌಢಶಾಲೆ ಗೋರಿಗುಡ್ಡ ಮಂಗಳೂರು. ಇವರು 9/4/1963 ಜನ್ಮಿಸಿ ದಿನಾಂಕ 4/6/1985 ಸೇವೆಗೆ ಸೇರಿ ದಿನಾಂಕ 30/4/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ.
ಮುಂದಿನ ಸನ್ಮಾನಿತರು ಶ್ರೀಮತಿ ರೀಟಾ ಸಾಂತ್ ಮೇಯರ್, ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಳಲಿ. ಶ್ರೀಮತಿ ರೀಟಾ ಸಾಂತ್ ಮೇಯರ್ ಇವರು ದಿನಾಂಕ 11/5/1963 ಜನಿಸಿ 1/12/2003 ಸೇವೆಗೆ ಸೇರಿ 31/5/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಒಂದೆಲ್ಲ ನಿವೃತ್ತ ಶಿಕ್ಷಕರ ಗಮನಕ್ಕೆ ಅಥವಾ ಶಾಲೆಯ ಶಿಕ್ಷಕರ ಗಮನಕ್ಕೆ ಯಾವ ಶಾಲೆಯ ಒಮ್ಮೆ ಸ್ವಲ್ಪ ಅಲ್ಲಿ ಯಾವ ಶಾಲೆಯ ಶ್ರೀಮತಿ ನಿವೃತ್ತ ರೀಟಾ ಶಿಕ್ಷಕರು ಮೇಬಲ್ ಬಾರ್ತಲೋಮಿಯೋ ಪಿಂಟೋ, ಸಹ ಶಿಕ್ಷಕರು ಕಾಸಿಯಾ ಪ್ರೌಢಶಾಲೆ ಜೆಪ್ಪು ಮಂಗಳೂರು. ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಶ್ರೀಮತಿ ರೀಟಾ ಮೇಬಲ್ ಬಾರ್ತಲೋಮಿಯೋ ಪಿಂಟೋ, ಸಹ ಶಿಕ್ಷಕರು ಕಾಸಿಯಾ ಪ್ರೌಢಶಾಲೆ ಜೆಪ್ಪು ಮಂಗಳೂರು. ಇವರು 14/5/1963 ಜನಿಸಿ 15/7/1986 ಸೇವೆಗೆ ಸೇರಿ ದಿನಾಂಕ 31/5/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ನಿವೃತ್ತ ಶಿಕ್ಷಕರು ಯಾವ ಶಾಲೆಯಿಂದ ಬಂದಿದ್ದಾರೆ, ಅವರು ಯಾರು ಬಂದಿಲ್ಲ, ಆ ಶಾಲೆಯವರು ದಯವಿಟ್ಟು ಅವರ ಸನ್ಮಾನವನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಶಾಲೆಯ ನಿವೃತ್ತ ಶಿಕ್ಷಕರು ಇವತ್ತು ಬಂದಿಲ್ಲ, ಆ ಶಾಲೆಯವರು ಇದ್ದರೆ ದಯವಿಟ್ಟು ಅಲ್ಲಿಂದ ಸನ್ಮಾನ ಪತ್ರ ಮತ್ತೆ ಬಾಕಿ ತಗೊಂಡು ಹೋಗಬೇಕು. ಪ್ರಭಾರ ಮುಖ್ಯ ಶಿಕ್ಷಕರು ಅನುದಾನಿತ ಸೇಕ್ರೆಡ್ ಹಾರ್ಟ್ಸ್ ಪ್ರೌಢಶಾಲೆ ಕುಲಶೇಖರ ಮಂಗಳೂರು. ಶ್ರೀಮತಿ ಗ್ರೇಸಿ ಪಿಂಟೋ, ಪ್ರಭಾರ ಮುಖ್ಯ ಶಿಕ್ಷಕರು ಅನುದಾನಿತ ಸೇಕ್ರೆಡ್ ಹಾರ್ಟ್ಸ್ ಪ್ರೌಢಶಾಲೆ ಕುಲಶೇಖರ ಮಂಗಳೂರು. ಇವರು 6/6/1963 ಜನಿಸಿ 5/11/1990 ಸೇವೆಗೆ ಸೇರಿ 30/6/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸಿ. ಸಿಲ್ವಿಯಾ ಡಿಸೋಜಾ, ಸಹ ಶಿಕ್ಷಕರು ಅಮೃತ್ ಲಾಲ್ಜಿ ಪ್ರೌಢಶಾಲೆ ಕೆಲರಾಯ್. ಶ್ರೀಮತಿ ಸಿಲ್ವಿಯಾ ಡಿಸೋಜಾ, ಸಹ ಶಿಕ್ಷಕರು ಅಮೃತ್ ಲಾಲ್ಜಿ ಪ್ರೌಢಶಾಲೆ ಕೆಲರಾಯ್. ಇವರು 3/6/1963 ಜನಿಸಿ 1/1/1986 ಸೇವೆಗೆ ಸೇರಿ ದಿನಾಂಕ 30/6/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಡಿಸೋಜಾ, ಸಹ ಶಿಕ್ಷಕರು ನಿತ್ಯ ಸಹಾಯ ಮಾತಾ ಪ್ರೌಢಶಾಲೆ ಅರ್ಕುಳ. ಇವರು ದಿನಾಂಕ 9/7/1963 ಜನಿಸಿ 1/8/1985 ಸೇವೆಗೆ ಸೇರಿ ದಿನಾಂಕ 31/7/2023 ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂದೆ ಸನ್ಮಾನಿಸಲ್ಪಡುವವರು ಶ್ರೀಮತಿ ಲೀನಾ ಡಿ ಸಿಲ್ವಾ, ಡಿ ದರ್ಜೆ ನೌಕರರು, ನಿತ್ಯಾಧಾರ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು. ಇವರು 25/9/1962 ಜನಿಸಿ 1/6/2000 ಸೇವೆಗೆ ಸೇರಿ 30/9/2022 ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ಅನುಪಮ ಸೇವೆಯನ್ನು ಪರಿಗಣಿಸಿ ನೀಡಲಾದ ಸನ್ಮಾನ ಪತ್ರ. ತಾವು ಶಿಕ್ಷಣ ಇಲಾಖೆಯಲ್ಲಿ ಸಿಬ್ಬಂದಿಯಾಗಿ ವಿದ್ಯಾರ್ಥಿಗಳ, ಅಧ್ಯಾಪಕರ, ಬಂಧುಗಳ ಪ್ರೀತಿಗೆ ಪಾತ್ರರಾಗಿ ಸರ್ವ ಜನಾದರಣೀಯರಾಗಿ ಹಲವು ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸುತ್ತೀರಿ. ತಮ್ಮ ನಿವೃತ್ತ ಜೀವನವು ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಕೆಗಳೊಂದಿಗೆ ತಮ್ಮ ಸೇವೆಯನ್ನು ಗೌರವಿಸಿ ತುಂಬು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸಿದ್ದೇವೆ. ಮುಂದೆ ಶ್ರೀಮತಿ ಮೇರಿ ಕ್ರಾಸ್ತಾ, ಡಿ ದರ್ಜೆ ನೌಕರರು, ಸೈಂಟ್ ಜೆರೋಸಾ ಆಂಗ್ಲ ಮಾಧ್ಯಮ ಶಾಲೆ. ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ದೇವರು ಆರೋಗ್ಯ ಅನ್ನು ಕೊಡಲಿ ಎಂದು ಕೇಳುತ್ತಾ ಮುಂದಿನ ಸನ್ಮಾನ ಶ್ರೀಮತಿ ಮೇರಿ ಬೆನಿಗ್ರಾ, ಡಿ ದರ್ಜೆ ನೌಕರರು. ಇದೀಗ ಚಿತ್ರಕಲಾ ಶಿಕ್ಷಕರಿಗೆ ಅಭಿನಂದನಾ ಪತ್ರ ವಿತರಣೆ. ವೇದಿಕೆಯಲ್ಲಿರುವ ಗಣ್ಯರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ನಳಿನಾಕ್ಷಿ, ಚಿತ್ರಕಲಾ ಶಿಕ್ಷಕಿ, ಸರಕಾರಿ ಪ್ರೌಢಶಾಲೆ ಕುಪ್ಪೆಪದವು.
ಇವರು ಕರ್ನಾಟಕ ವಿಧಾನಸಭಾ ಚುನಾವಣೆ 2023ರ ಪ್ರಯುಕ್ತ ಮತದಾರರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲೆಯ ಮಾದರಿ ಮತಗಟ್ಟೆಗಳ ಗೋಡೆಗಳನ್ನು ತಮ್ಮ ಕಲಾ ನೈಪುಣ್ಯದಿಂದ ಸುಂದರಗೊಳಿಸಿ ಮತದಾರರನ್ನು ಆಕರ್ಷಿಸುವಂತೆ ಮತಗಟ್ಟೆಗಳಿಗೆ ಹೊಸ ರೂಪವನ್ನು ನೀಡಿರುತ್ತಾರೆ. ಮಾರ್ಚ್ 2023ರಿಂದ ಏಪ್ರಿಲ್ 2023ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಪೂರ್ವ ಮಾದರಿ ಮತಗಟ್ಟೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅಭಿನಂದನಾ ಪತ್ರವನ್ನು ವಿತರಿಸಲಾಗುತ್ತಿದೆ. ಹೆಸರು ಹೇಳಿದ ಶಿಕ್ಷಕರು ವರ್ಗಾವಣೆಗೊಂಡಿದ್ದಲ್ಲಿ ಆ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಇತರೆ ಶಿಕ್ಷಕರು ಬಂದು ಈ ಅಭಿನಂದನಾ ಪತ್ರವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ನಳಿನಾಕ್ಷಿ, ಚಿತ್ರಕಲಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಕುಪ್ಪೆಪದವು. ಶ್ರೀಮತಿ ವಿದ್ಯಾಲಕ್ಷ್ಮಿ, ಚಿತ್ರಕಲಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ತಲಪಾಡಿ. ಶ್ರೀಮತಿ ವಿದ್ಯಾಲಕ್ಷ್ಮಿ, ಸರ್ಕಾರಿ ಪ್ರೌಢಶಾಲೆ ತಲಪಾಡಿ. ಈ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಇತರೆ ಯಾರಾದರೂ ಶಿಕ್ಷಕರಿದ್ದರೆ ದಯಮಾಡಿ ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ರೂಪಾ ಸವಕ್ಕನವರ್, ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವ್. ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವ್. ಶ್ರೀ BM ರಫೀಕ್ ತುಂಬೆ, ಅನುದಾನಿತ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಉಳ್ಳಾಲ. ಶ್ರೀ ರಾಜೇಶ್, ಅನುದಾನಿತ ಸಂತ ಜೋಸೆಫರ ಪ್ರೌಢಶಾಲೆ ಬಜಾಲ್. ಶ್ರೀಮತಿ ರೂಪಾ ಸಾವಕ್ಕನವರ್, ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವ್. ರಾಜೇಶ್ ಕೆ, ಸಂತ ಜೋಸೆಫರ ಪ್ರೌಢಶಾಲೆ ಬಜಾಲ್. ಈ ಶಾಲೆಯ ಶಿಕ್ಷಕರಿದ್ದರೆ ದಯಮಾಡಿ ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು. ಹರೀಶ್ ಬಿ, ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ ಕೋಟೆಕಾರ್. ಶ್ರೀ ಹರೀಶ್ ಬಿ, ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ. ಶ್ರೀ ಪೂರ್ಣೇಶ್, ಶಕ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಭಿನಂದನಾ ಪತ್ರವನ್ನು ವಿತರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅಭಿನಂದನೆ ಸ್ವೀಕರಿಸಿದಂಥ ಎಲ್ಲ ನಮ್ಮ ಚಿತ್ರಕಲಾ ಶಿಕ್ಷಕರಿಗೆ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇವೆ. ಈಗ ತಾಲೂಕಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ಗೌರವದ ಪುರಸ್ಕಾರ ವಿಶ್ವನಾಥ್ ಸರ್, ಈ ಕಾರ್ಯಕ್ರಮವನ್ನು ಶಿಕ್ಷಣ ಸಂಯೋಜಕರಾದ ವಿಶ್ವನಾಥ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇದೀಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕರಾಗಿ ಸಾಧನೆಯನ್ನು ಮಾಡಿದಂತಹ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಿಕ್ಷಕ ದಿನಾಚರಣೆ ಸಮಿತಿಯ ಪರವಾಗಿ ಸನ್ಮಾನಿಸುವ, ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆ ನಂತೂರು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪ್ರಥಮ್ ಕುಮಾರ್ KS ಇವರು ವೇದಿಕೆಗೆ ಪ್ರತಿಮ್ ಕುಮಾರ್ ಟ್ರ್ಯಾಕ್ ಇಂಟರ್ನ್ಯಾಷನಲ್ ಯೋಗಾಸನ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಾಂಪಿಟೇಷನ್ 2023 ಈ ಕಾಂಬೋಡಿಯಾದಲ್ಲಿ ನಡೆದಂತಹ ಇದರ ತೀರ್ಪುಗಾರರಾಗಿ, ಯೋಗಾಸನ ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಿ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯ್ದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು, ಗೌರವಪೂರ್ವಕ ಸನ್ಮಾನವನ್ನು ನೀಡುತ್ತಾ ಸಮಿತಿಯ ಪರವಾಗಿ ಇವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬಳ ಇವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ತಿದ್ದೇನೆ. ಟ್ರ್ಯಾಕ್ ಇಂಟರ್ನ್ಯಾಷನಲ್ ಯೋಗಾಸನ ಡ್ಯಾನ್ಸ್ ಆ್ಯಂಡ್ ಕಾಂಪಿಟೇಷನ್ 2023 ಕಾಂಬೋಡಿಯಾದ CM ರೀಪ್ ಇಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಶ್ರೀಮತಿ ಜಯಶ್ರೀ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬಳ ಇವರು ಭಾಗವಹಿಸಿ ಈ ಸ್ಪರ್ಧೆಯ 18 ವರ್ಷ ಮೇಲ್ಪಟ್ಟ ಮಹಿಳಾ ವಿಭಾಗದಲ್ಲಿ 5ನೇ ಸ್ಥಾನ ಮತ್ತು
SGS ಸ್ಪರ್ಧೆಯಲ್ಲಿ 40 ವರ್ಷ ಮೇಲ್ಪಟ್ಟ ಮಹಿಳಾ ವಿಭಾಗದ ಟ್ರೆಡಿಷನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಐಚ್ಛಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ದೇಶದ ತಾಲೂಕಿನ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಿಕ್ಷಕ ದಿನಾಚರಣೆ ಸಮಿತಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದವರು ಶ್ರೀಮತಿ ಜಯವಂತಿ ಸೋನ್ಸ್, BM ಪ್ರೌಢಶಾಲೆ ಇಲ್ಲಿನ ಮುಖ್ಯ ಶಿಕ್ಷಕರು. ಇವರು ವೇದಿಕೆಗೆ ಆಗಮಿಸಿ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇನೆ. ದಿನಾಂಕ 1/8/2023ರಿಂದ 12/8/2023ರವರೆಗೆ ದಕ್ಷಿಣ ಕೊರಿಯಾದ ಸೀಮನ್ಗಾಮ್ನಲ್ಲಿ ನಡೆದಂತಹ 25ನೇ ವಿಶ್ವ ಜಾಂಬೂರಿಯಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆಯ ಆಯುಕ್ತರಾಗಿ ಹಾಗೆ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿರುವ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ಇನ್ನೋರ್ವ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಪ್ರಮೋದ್ ಇವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ತಾ, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಾಮಿ ಸದಾನಂದ ಸರಸ್ವತಿ ವಿದ್ಯಾಲಯ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ 48ನೇ ವೆಟರನ್ ಅಥ್ಲೆಟಿಕ್ಸ್ ಕೂಟದಲ್ಲಿ ಭಾಗವಹಿಸಿ ಅನೇಕ ವಿಭಾಗಗಳಲ್ಲಿ ಲಾಂಗ್ ಜಂಪ್, ಪವರ್ ಟ್ರ್ಯಾಕ್ ಮತ್ತು 100 ಮೀಟರ್ ರನ್ನಿಂಗ್ ರೇಸ್ನಲ್ಲಿ ತೃತೀಯ ಬಹುಮಾನವನ್ನು ಗಳಿಸಿದ್ದು 400 ಮೀಟರ್ ರಿಲೇನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಹಾಗೆ ಗೋವಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಟ್ರಿಪಲ್ ಜಂಪ್ ಹಾಗೂ ರೇಸ್ನಲ್ಲಿ ಪ್ರಥಮ ಸ್ಥಾನ, ಅದೇ ರೀತಿಯಾಗಿ ಇತರ ವಿಭಾಗಗಳಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವವನ್ನು ತಂದಿರ್ತಾರೆ. ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟವರು ಶ್ರೀಮತಿ ಗೀತಾ ಜುಡಿತ್, CRP ಪೆರ್ಮನ್ನೂರು ಕ್ಲಸ್ಟರ್. ಇವರು ಭಾರತ್ ಸ್ಕೌಟ್ಸ್ನಲ್ಲಿ ಅತ್ಯಂತ ಉನ್ನತ ಪದವಿಯಾದ LT ಗೈಡ್ಸ್ ಲೀಡರ್ ಟ್ರೈನರ್ ಸರ್ಟಿಫಿಕೇಟನ್ನು ಮಧ್ಯಪ್ರದೇಶದ ಪಚ್ಚಮಡಿಯಲ್ಲಿ ಪಡೆದ ಸಾಧಕರಾಗಿರುತ್ತಾರೆ. ಇವರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿಕ್ಷಕ ದಿನಾಚರಣೆ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರ ಸಾಧನೆಯಿಂದ ವಿದ್ಯಾರ್ಥಿಗಳ ಬಾಳು ಬೆಳಗುವಂತಾಗಲಿ ಅಂತ ಆಶಿಸ್ತಾ ಸಾಧಕರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಿದ್ದೇನೆ. ಧನ್ಯವಾದಗಳು. ಗೌರವದ ಪುರಸ್ಕಾರವನ್ನು ವಾಚನ ಮಾಡಿದಂಥ ಸನ್ಮಾನ್ಯ ವಿಶ್ವನಾಥ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸ್ವೀಕರಿಸಿದಂಥ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕರಿಗೆ ಶುಭಾಶಯವನ್ನು ಕೋರುತ್ತಾ, ಆತ್ಮೀಯ ಬಂಧುಗಳೇ, ಶಿಕ್ಷಕರ ದತ್ತಿನಿಧಿಯಿಂದ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಅಸೌಖ್ಯದಿಂದಿರುವಂಥ 2 ಶಿಕ್ಷಕರಿಗೆ ಸಹಾಯಧನವನ್ನು ಹಸ್ತಾಂತರಿಸುವ ಕೆಲಸವನ್ನು ನಾವು ಸಾಂಕೇತಿಕವಾಗಿ ಮಾಡಿದ್ದೇವೆ. ಈ ಒಂದು ಅವರಿಗೆ BRPಗಳ ಮೂಲಕ ಅವರ ಮನೆಗೆ ಈ ಒಂದು ದತ್ತಿನಿಧಿಯನ್ನು ಹಸ್ತಾಂತರಿಸಲಾಗುವುದು. ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಸರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಕಳೆ ತಂದವರು, ದಿಕ್ಸೂಚಿ ಭಾಷಣದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಸರ್, ತಮಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ಹಾಗೂ ಶಿಕ್ಷಕ ದಿನಾಚರಣೆಯ ಸಮಿತಿಯ ಪರವಾಗಿ ಅಭಿವಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಕ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಚೇರಿ ಹಾಗೂ ಶಿಕ್ಷಕನ ದಿನಾಚರಣಾ ಸಮಿತಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿಯ ಬೆಂಗಳೂರು ಇದರ ವತಿಯಿಂದ ಇವತ್ತು ಆಚರಿಸಲಾಗಿರುವಂತಹ ಶಿಕ್ಷಕ ದಿನಾಚರಣೆಯಲ್ಲಿ ಈಗಾಗಲೇ ನಿರ್ಗಮಿಸಿದಂತಹ ಶ್ರೀಯುತ ವೇದವ್ಯಾಸ ಕಾಮತ್ ಅವರೇ, ಹಾಗೆ ಈಗಾಗಲೇ ಅತಿಥಿ ಗಣ್ಯರೆಲ್ಲರಿಗೆ ಸಹ ವಂದಿಸುತ್ತಾ, ಹಾಗೆ ಈಗಾಗಲೇ ನಿವೃತ್ತ ಶಿಕ್ಷಕರ ಮುಂದಿನ ಜೀವನ ಯಶಸ್ವಿಯಾಗಲಿ ಅಂತ ಅವರಿಗೂ ಶಿರಬಾಗಿ ನಮಿಸುತ್ತಾ, ಹಾಗೆ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೆ ವಂದಿಸುತ್ತಾ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ವೃತ್ತಿಯಲ್ಲಿ ಶಿಕ್ಷಕರಾಗಿ ಭಾರತದ ಅತ್ಯುನ್ನತ ಹುದ್ದೆಯ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿ ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರಿಗಾಗಿ ಮೀಸಲಿರಿಸಿದ ಶಿಕ್ಷಕರ ಮೇಲಿನ ಅವರ ಪ್ರೀತಿಯ ಅರಿವಿನ ದ್ಯೋತಕರಾದ ಈ ಶಿಕ್ಷಕರ ದಿನಾಚರಣೆ, ಶಿಕ್ಷಕರ ಹುದ್ದೆ ಬೆಳೆಯುವ ಮಗುವೊಂದರ ಜೀವನ ರೂಪಿಸುವ ಬಹಳ ಪವಿತ್ರವಾದ ಹುದ್ದೆ. ಗುರು ತನ್ನ ಬಳಿ ಇರುವ ಜೀವನ ಮೌಲ್ಯಗಳನ್ನು ಮಕ್ಕಳಿಗೆ ದಾರಿ ಎರೆಯುತ್ತಾರೆ. ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಎಲ್ಲರಿಗೂ ಸಹ ಶುಭವಾಗಲಿ ಅಂತ ನನ್ನನ್ನು ಇಲ್ಲಿ ಕರೆದು ಅಧ್ಯಕ್ಷೀಯ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕ ವೃಂದದವರಿಗೂ, ಈಶ್ವರ್ ಸರ್ ಅವರಿಗೂ ಎಲ್ಲರಿಗೂ ಶುಭವಾಗಲಿ. ಮುಂದಿನ ಜೀವನ ನಿವೃತ್ತ ಹೊಂದಿದಂಥ ಎಲ್ಲ ಶಿಕ್ಷಕ ವೃಂದದವರು ಶುಭವಾಗಲಿ ಅಂತ ಆಚರಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಭದ್ರವಾಗಿ ಈ ಶಿಕ್ಷಕ ಸಮುದಾಯವನ್ನು ಕಟ್ಟೋಣ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಉತ್ಸಾಹಿ ಅಧಿಕಾರಿ, ಕ್ಷೇತ್ರ ಸಮನ್ವಯಾಧಿಕಾರಿ ಅವರಾದಂತಹ ಪ್ರಶಾಂತ್ ಸರ್ ಅವರು ಧನ್ಯವಾದವನ್ನು ಅರ್ಪಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಶಿಕ್ಷಕರು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸಿ ತರಗತಿಗಳಲ್ಲಿ ಪಾಠಗಳನ್ನು ಮಾಡಿ ಶಾಲೆಗಳಲ್ಲಿ ಫಲಿತಾಂಶ ಉತ್ತಮಪಡಿಸುವಲ್ಲಿ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರಲ್ಲಿ ಯಶಸ್ಸನ್ನು ಕಂಡವರು. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಯುತವಾಗಿ ಅಭಿನಂದಿಸುತ್ತಿದ್ದೇನೆ. ವೈಯಕ್ತಿಕವಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತಾ ಸಾಧ್ಯವಾದಷ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ವಿಳಂಬವಾಗಿರುವುದು ಮತ್ತು ಆಡಳಿತಾತ್ಮಕ ನಿಯಮಗಳಿಂದಾಗಿ ಅಡಚಣೆಗಾಗಿ ವಿಷಾದಿಸುತ್ತಾ ಅನ್ಯತಾ ಭಾವಿಸಬಾರದಾಗಿ ವಿನಂತಿ. ಭಾರತದ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆಯಾಗಿ ಆಚರಿಸುತ್ತಿರುವುದು ಅಭಿಮಾನದ ಸಂಗತಿ. ರಾಧಾಕೃಷ್ಣನ್ ಶಿಕ್ಷಕರಾಗಿ ರಾಷ್ಟ್ರಪತಿ ಹಂತಕ್ಕೆ ಏರಿದವರು, ಶಿಕ್ಷಕ ವೃತ್ತಿಯ ಘನತೆಯನ್ನು ಹೆಚ್ಚಿಸಿದವರು. ಇಂತಹ ನಾಯಕರ ಬದುಕು ನಮಗೆ ಆದರ್ಶಪ್ರಾಯವಾಗಿದೆ. ಪ್ರಾಮಾಣಿಕ ಶಿಕ್ಷಕರಲ್ಲಿ ರಾಧಾಕೃಷ್ಣನ್ ಅವರನ್ನು ಕಾಣಬಹುದಾಗಿದೆ. ತಂದೆ ತಾಯಿ ಸಮಾನವಾದ ಗೌರವ ಶಿಕ್ಷಕರಿಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ವಿದ್ಯಾರ್ಥಿಗಳನ್ನು ಸಚ್ಚಾರಿತ್ರ್ಯವನ್ನು ರೂಪಿಸುವ ಮಹತ್ತರವಾದ ಹೊಣೆಗಾರಿಕೆಯನ್ನು ಅಭಿನಂದಿಸುತ್ತೇನೆ. ರಾಧಾಕೃಷ್ಣ ಅವರ ಆದರ್ಶದಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳುವಂತಹ ನಾವು ಪವಿತ್ರವಾದ ಶಿಕ್ಷಕ ಕ್ಷೇತ್ರದಿಂದ ವಿಧಾನ ಪರಿಷತ್ ಶಾಸಕನಾಗಿದ್ದೇನೆ. ತಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಸಹಕಾರ ಮರೆಯಲಾಗದಂಥದ್ದು. ಮುಂದೆಯೂ ತಮ್ಮ ಸಹಕಾರ ನನ್ನ ಜೊತೆಗಿರಲಿ. ತಮ್ಮ ಅಹವಾಲುಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸ್ವೀಕರಿಸಿ ಅವುಗಳನ್ನು ಈಡೇರಿಸಲು ಶಕ್ತಿಮೀರಿ ಪ್ರಯತ್ನಿಸುತ್ತೇನೆಂಬ ಭರವಸೆಯೊಂದಿಗೆ ತಮಗೆ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ತಮ್ಮ ವಿಶ್ವಾಸಿ ಮಾನ್ಯ SL ಭೋಜೇಗೌಡ ಸರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಅವರಿಗೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.